Jai Shama
गाए और सीटी बजाए, धड़काए सीटी बजाए, सड़क पे दिखाए हो करके इशारा, हो लड़की हो लड़की हो लड़की मारे आँख मारे, हो लड़की मारे आँख मारे, हो लड़की आँख मारे। शाह कपूर की आवाज में सालू की आवाज में ओ लड़की गोरी के साथ आसमान में देखूंगा
आज मेरे होंठ से छू ले, मैं तो तुझे देख के पिघला। अगर मैं गली है गली है गली, मुझसे गली है गली है गली, ये बस सुना है मिस्री की गली है गली है गली। तेरा हुस्न तुझसे आला, मुझे पागल करने वाला है। आज मैं तेरा करके तेरा आशिक बनने वाला है। सच सच बोल हकीकत या ये डरी मैं। बिल्कुल अपनी मैं ಅನೇಕ ನೃತ್ಯಗಳು ನಿಮ್ಮ ಮನರಂಜಿಸಲು ಕಾಯ್ತಾ ಇವೆ. ಆದ ಕಾರಣ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ತಾವು ಸಹಕರಿಸಿ ಅನೇಕ ಸಾಂಸ್ಕೃತಿಕ ಸಭಾ ಕಾರ್ಯಕ್ರಮ ಆಗುವಾಗ ದಯವಿಟ್ಟು ಶಾಂತತೆಯಿಂದ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನೆರೆದ ಸರ್ವ ಕಲಾಸಕ್ತರಿಗೆ ಸಪ್ರೇಮದಿಂದ ಸ್ವಾಗತ ಸುಸ್ವಾಗತ. ಇಂದಿನ ಈ ವರ್ಧಂತ್ಯುತ್ಸವದ ಅಧ್ಯಕ್ಷರು ಶ್ರೀ ಜೀವನ್ ಕೊಲ್ಯ, ನಿರ್ದೇಶಕರು ಜನ್ಯ ಡ್ಯಾನ್ಸ್ ಅಕಾಡೆಮಿ ಕುಂಬ್ಳೆ, ಉದ್ಘಾಟಕರು ಶ್ರೀ ಮುರಳೀಧರ್ ಯಾದವ್, ಸದಸ್ಯರು ಗ್ರಾಮ ಪಂಚಾಯತ್ ಕುಂಬ್ಳೆ, ಮುಖ್ಯ ಅತಿಥಿ ಶ್ರೀಮತಿ ಪುಷ್ಪಲತಾ ಎನ್, ಸದಸ್ಯರು ಗ್ರಾಮ ಪಂಚಾಯತ್ ಕುಂಬ್ಳೆ. ಇವರೆಲ್ಲರನ್ನು ಶ್ರೀಯುತ ವಿಜಯ್ ಕಲ್ಲೇಗ, ನೃತ್ಯ ನಿರ್ದೇಶಕರು, ಈ ಸರಳ ಸುಂದರವಾದ ವೇದಿಕೆಗೆ ಆಹ್ವಾನಿಸಬೇಕಾಗಿ ಅಭಿಮಾನಪೂರ್ವಕವಾಗಿ ಸರ್ವ ವಿಘ್ನಗಳಿಂದ ಮುಕ್ತಗೊಳ್ಳಲಿ ಎಂಬ ಸದುದ್ದೇಶದಿಂದ ಇದಕ್ಕೀಗ ಈ ವೇದಿಕೆ ಜನ್ಯ ಡ್ಯಾನ್ಸ್ ಅಕಾಡೆಮಿಯ ವಿದ್ಯಾರ್ಥಿಗಳಿಂದ. ಸೃಷ್ಟಿಕರ್ತ ಪ್ರಾಣನಾಥ ಜಗದೀಶ್ವರ, ದೇವ ದೇವ ಪ್ರೀತಿದಾತ ದಯಾ ಸಾಗರ, ಸೃಷ್ಟಿಕರ್ತ ಪ್ರಾಣನಾಥ ಜಗದೀಶ್ವರ. ಪವಿತ್ರ ಪೂಜಿತ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ಸರ್ವರಲ್ಲಿ ನಿಮ್ಮ ಚಿತ್ತ ದಯಾಗೈಯಲಿ. ಪವಿತ್ರ ಪೂಜಿತ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ಸರ್ವರಲ್ಲಿ ನಿಮ್ಮ ಚಿತ್ತ ದಯಾಗೈಯಲಿ. ದೇವ ದೇವ ಪ್ರೀತಿದಾತ ದಯಾ ಸಾಗರ, ಸೃಷ್ಟಿಕರ್ತ ಪ್ರಾಣನಾಥ ಜಗದೀಶ್ವರ, ದೇವ ದೇವ ಪ್ರೀತಿದಾತ ದಯಾ ಸಾಗರ, ಸೃಷ್ಟಿಕರ್ತ ಪ್ರಾಣನಾಥ ಜಗದೀಶ್ವರ. ಹೃದಯ ತುಂಬಿದ ಮಾತುಗಳೇ ಇಲ್ಲಿಗಾಗಮಿಸಿದ ಗಣ್ಯರಿಗೆ, ಅಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ಸಲ್ಲಲಿ. ನಮ್ಮ ಈ ಶುಭ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಜೀವನ್ ಕೊಲ್ಯ, ನಿರ್ದೇಶಕರು ಜನ್ಯ ಡ್ಯಾನ್ಸ್ ಅಕಾಡೆಮಿ ಕುಂಬಳೆ, ಇವರಿಗೆ ಸ್ವಾಗತ. ಉದ್ಘಾಟಕರಾಗಿರುವ ಶ್ರೀ ಮುರಳೀಧರ್ ಯಾದವ್, ಸದಸ್ಯರು ಗ್ರಾಮ ಪಂಚಾಯತ್ ಕುಂಬ್ಳೆ, ತಮಗೂ ಸ್ವಾಗತ. ಹಾಗೂ ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಪುಷ್ಪಲತಾ ಎನ್, ಸದಸ್ಯರು ಗ್ರಾಮ ಪಂಚಾಯತ್ ಕುಂಬಳೆ, ತಮಗೂ ಹೃತ್ಪೂರ್ವಕವಾದ ಸ್ವಾಗತ. ಇವರೆಲ್ಲರಿಗೂ
ವಿಜಯ್ ಕಲ್ಲೇಗ ನೃತ್ಯ ನಿರ್ದೇಶಕರು ಇವರು ಹೂಗುಚ್ಛ ಹಾಗೂ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹೃತ್ಪೂರ್ವಕ ಸ್ವಾಗತ. ಈ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಮುನ್ನೆಲೆಯಾಗಿರುವುದೇ ಪ್ರಾಸ್ತಾವಿಕ ಮಾತು. ಇದಕ್ಕೀಗ ಅಣಿಗೊಳ್ಳುವುದೇ ನಮ್ಮ ಗುರಿ. ಅಂತ ಪ್ರಸ್ತಾವನಾ ಮಾತುಗಳೇ ಇನ್ನು ತಮ್ಮ ಮುಂದೆ ವಿಜಯ್ ಕಲ್ಲೇಗ ನೃತ್ಯ ನಿರ್ದೇಶಕರು ಇವರಿಂದ. ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂದೆ ಕುಳಿತಿರುವ ನನ್ನ ಆತ್ಮೀಯರೇ, ಎಲ್ಲರಿಗೂ ಇದರ ಪ್ರಾರಂಭದ ಸ್ವಲ್ಪ ಮಾತುಗಳನ್ನು ಹೇಳ್ತೇನೆ. ಈ ಕಾರ್ಯಕ್ರಮ ಪ್ರಾರಂಭವಾಗುವ ಮೊದಲು, ಈ ಸಂಸ್ಥೆ ಪ್ರಾರಂಭವಾಗಲಿಕ್ಕೆ ಮೊದಲು ಕಾರಣಕರ್ತರಾದವರು ಜೀವನ್ ಕೊಲ್ಯ. ಜೀವನ್ ಮತ್ತು ನಾವು ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಇಲ್ಲಿ ಒಂದು ನೃತ್ಯ ತರಬೇತಿ ಪ್ರಾರಂಭ ಮಾಡುವ, ಇಲ್ಲಿ ಹೆಚ್ಚು ಅವಕಾಶ ಇದೆ, ಮಕ್ಕಳಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಆಸಕ್ತರಿದ್ದಾರೆ, ನೀವು ಬನ್ನಿ, ವಾರಕ್ಕೊಂದು ಸಲ ಬಂದು ಇಲ್ಲಿ ಪ್ರಾರಂಭ ಮಾಡಿ ಅನ್ನೋ ಮಾತನ್ನು ಹೇಳಿದ ಮೇಲೆ, ನಾನು ಆಲೋಚನೆ ಮಾಡಿದ ಮೇಲೆ ಸಣ್ಣದಾಗಿ ನಾವು ಪ್ರಾರಂಭ ಮಾಡಿದೆವು. ಮೊದಲಿಗೆ ಟೈಲರಿಂಗ್ ಸೆಂಟರ್ ಅಂಗನವಾಡಿ ಹತ್ತಿರ ಒಂದು ಸಣ್ಣದಾಗಿ ಪ್ರಾರಂಭ ಮಾಡಿದೆವು. ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದಾಗ, ಸ್ಥಳಾವಕಾಶದ ಕೊರತೆ ಬಂದಾಗ ಮತ್ತೆ ನಾವು ಈ ಗಣೇಶ್ ಮಂದಿರಕ್ಕೆ ಬಂದು ಇಲ್ಲಿಂದ ಮತ್ತೆ ನಾವು ಪ್ರಾರಂಭ ಮಾಡಿದೆವು. ಯಾವುದೇ ರೀತಿಯ ಇದುವರೆಗೂ ಯಾವುದೇ ರೀತಿಯ ತೊಂದರೆಗಳಾಗಲಿ ಅಥವಾ ಸಮಸ್ಯೆಗಳಾಗಿ ನಮಗೆ ಬರಲಿಲ್ಲ. ಇಲ್ಲಿ ಬರುವಂಥ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಕೂಡ ನಮಗೆ ಇಲ್ಲಿಯ ತನಕ ಕೂಡ ತುಂಬ ಸಪೋರ್ಟಿವ್ ಆಗಿ ತುಂಬ ಸಹಕಾರ ನೀಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ತುಂಬ ಆಸಕ್ತಿಯಿಂದ ನೃತ್ಯ ತರಗತಿಗೆ ಬರ್ತಾ ಇದ್ದಾರೆ. ದಿನೇ ದಿನೇ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು, ನನಗೂ ಕಲಿಸುವ ಆಸಕ್ತಿ ಹೆಚ್ಚಾಗ್ತಾ ಹೋಯಿತು. ಹೀಗೆ ನಮ್ಮ ನೃತ್ಯ ತರಗತಿ ಪ್ರಾರಂಭವಾಯಿತು. ಅಲ್ಲಿಂದ ಮತ್ತೆ ಕಳೆದ ಒಂದೂವರೆ ವರ್ಷ ಆಯಿತು ಇಲ್ಲಿ ತನಕ ನಾವು ಹೆಚ್ಚು ಅಂದರೆ ಒಂದು 5-6 ಪ್ರೋಗ್ರಾಮ್ಗಳನ್ನು ನೀಡಿದ್ದೇವೆ ಹೊರಗಡೆ ಹೋಗಿ. ಅದೆಲ್ಲ ಕಾರ್ಯಕ್ರಮಗಳು ಕೂಡ ಸಕ್ಸಸ್ ಆಗಿದೆ. ಹಾಗೆ ನಮ್ಮ ತರಗತಿಯಿಂದ ಒಂದು ವಾರ್ಷಿಕೋತ್ಸವ ಮಾಡಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿದ ಮೇಲೆ, ಪೋಷಕರನ್ನು ವಿದ್ಯಾರ್ಥಿಗಳನ್ನು ಕೂರಿಸಿ ಒಂದು ತೀರ್ಮಾನ ಮಾಡಿದ ಮೇಲೆ, ಪೋಷಕರು ನಮಗೆ ತುಂಬ ಸಪೋರ್ಟ್ ಮಾಡಿದರು. ಮಾಡಿ ಸರ್, ಏನಾಗೋದಿಲ್ಲ, ನಾವಿದ್ದೇವೆ, ಎಲ್ಲ ಮಾಡುವ, ಎಲ್ಲ ಸೇರಿ ಒಟ್ಟಿಗೆ ಸೇರಿ ಮಾಡುವ ಅಂತ ಹೇಳಿದರು. ಹಾಗಾಗಿ ಇಲ್ಲಿ ಇವಾಗ ಏನು ಕಾರ್ಯಕ್ರಮ ನಡೀತಾ ಉಂಟು ಅದು ಎಷ್ಟರ ಮಟ್ಟಿಗೆ ಚೆನ್ನಾಗಿ ನಡೀತಾ ಇದೆ ಹಾಗೂ ಇನ್ನೂ ನಡೀತದೆ, ಕೊನೆ ತನಕ ಎಲ್ಲಿ ತನಕ ಹೋಗಿ ಯಶಸ್ವಿ ಆಗ್ತದೆ. ಇದಕ್ಕೆಲ್ಲರೂ ನಾನೊಬ್ಬನೇ ಕಾರಣ ಅಲ್ಲ, ನನ್ನ ಹಿಂದೆ ನನ್ನ ನೃತ್ಯ ಸಂಯೋಜಕರಾಗಿರ್ಬೋದು, ಜೀವನ್ ಸರ್ ಆಗಿರ್ಬೋದು ಮತ್ತು ಪೋಷಕರು, ವಿದ್ಯಾರ್ಥಿಗಳು ಇವರೆಲ್ಲರ ಪಾತ್ರ ತುಂಬ ಇದೆ. ಹಾಗಾಗಿ ಈ ಊರು, ಈ ವಿದ್ಯಾರ್ಥಿಗಳು, ಇಲ್ಲಿಯ ಪರಿಸರ ನಮಗೆಲ್ಲರಿಗೂ ತುಂಬ ಹಿಡಿಸಿ ಇಲ್ಲಿಂದ ಮತ್ತೆ ಈ ತರಗತಿ ಇನ್ನೂ ಉತ್ತಮ ರೀತಿಯಲ್ಲಿ ಹೋಗಬೇಕು. ಎಲ್ಲದಕ್ಕೂ ನಿಮ್ಮ ಸಹಕಾರ ನಮಗೆ ಇನ್ನು ಮುಂದೆ ಬೇಕು. ಈ ನೃತ್ಯ ತರಗತಿಯನ್ನು ಇನ್ನೂ ಒಂದು ಉತ್ತಮ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೂ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಸ್ಟೈಲ್ ಆಫ್ ಫಾರ್ಮ್, ಅವರಿಗೆ 1-2 ವರ್ಷ 3 ವರ್ಷ ಆದ ಮೇಲೆ ಯಾವ ನೃತ್ಯವೂ ನನಗೆ ಗೊತ್ತಿಲ್ಲ, ಯಾವ ಸ್ಟೈಲ್ ಆಫ್ ಡ್ಯಾನ್ಸ್ ನನಗೆ ಗೊತ್ತಿಲ್ಲ ಅಂತ ಇರಬಾರ್ದು. ಅವರಿಗೆ ಎಲ್ಲ ರೀತಿಯ ಡ್ಯಾನ್ಸ್ಗಳನ್ನು, ಎಲ್ಲ ಥರದ ನೃತ್ಯ ವಿದ್ಯೆಗಳನ್ನು ಕಲಿಸುವಂಥದ್ದು ನನ್ನ ಉದ್ದೇಶ. ನಾನಲ್ಲದಿದ್ದರೂ ನನಗಿಂತ ಚೆನ್ನಾಗಿ ಗೊತ್ತಿರುವಂಥ ಕೊರಿಯೋಗ್ರಾಫರನ್ನು ಕರೆಸಿ ಇಲ್ಲಿ ವರ್ಕ್ಶಾಪ ಅಥವಾ ಕ್ಯಾಂಪ ಏನಾದರೂ ಮಾಡಿ ಅವರುಗಳಿಗೆ ಆ ವಿದ್ಯೆಯನ್ನು ಕಲಿಸಬೇಕು ಅಂತ ನನ್ನ ಉದ್ದೇಶ ಉಂಟು. ಹಾಗಾಗಿ ಅವರು ಒಂದು ಹಂತಕ್ಕೆ ಬಂದ ಮೇಲೆ ನನಗೆ ಎಲ್ಲ ರೀತಿಯ ವಿದ್ಯೆಗಳು, ಎಲ್ಲ ರೀತಿಯ ನೃತ್ಯ ಅಭ್ಯಾಸಗಳು ಗೊತ್ತಿದೆ ಅನ್ನೋ ಮಟ್ಟವರೆಗೆ ಕೊಂಡೋಗೋದು ನನ್ನ ಒಂದು ಉದ್ದೇಶ. ಹಾಗಾಗಿ ಇದಕ್ಕೆಲ್ಲದಕ್ಕೂ ನಿಮ್ಮ ಸಹಕಾರ ಇದೇ ರೀತಿ ಇರಬೇಕು. ಹಾಗೂ ಈ ಕಾರ್ಯಕ್ರಮಕ್ಕೂ ನಿಮ್ಮೆಲ್ಲ ರೀತಿ ಸಹಕಾರ ಕೊಟ್ಟಿದ್ದೀರಿ, ಇನ್ನೂ ಕೂಡ ಕೊಡ್ತಾ ಇರಿ ಅಂತ ಹೇಳ್ತಾ ತಮಗೆಲ್ಲರಿಗೂ ವಂದನೆಗಳು ಮಾಡ್ತಾ ನನ್ನ ಪ್ರಸ್ತಾವಿಕ ಮಾತುಗಳನ್ನು ಕೊನೆಗೊಳಿಸಿದ್ದೇನೆ. ಧನ್ಯವಾದಗಳು. ಜನ್ಯಾ ಡ್ಯಾನ್ಸ್ ಅಕಾಡೆಮಿಯ ವಾರ್ಷಿಕೋತ್ಸವದ ಉದ್ಘಾಟನೆ ಈ ಜ್ಯೋತಿ ಪ್ರಜ್ವಲನದ ಮೂಲಕ ಮಾನ್ಯ ಉದ್ಘಾಟಕರಾಗಿರುವ ಶ್ರೀ ಮುರಳೀಧರ್ ಯಾದವ್, ಸದಸ್ಯರು, ಗ್ರಾಮ ಪಂಚಾಯತ್ ಕುಂಬ್ಳೆ ಇವರಿಂದ ತಮ್ಮ ದಿವ್ಯ ಹಸ್ತದಿಂದ
ಜ್ಞಾನದೇವಿಗೆ ಮಾನ್ಯ ಮುರಳೀಧರ್ ರವರೇ ಈ ಕಾರ್ಯಕ್ರಮದ ಕುರಿತು ತಾವು ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಹಿಸಿದಂಥ ಧನ್ಯ ಡ್ಯಾನ್ಸ್ ಅಕಾಡೆಮಿಯ ಸಂಚಾಲಕರಾಗಿರುವಂಥ ಜೀವನ್ ಜಿಯವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಕುಂಬಳೆ ಗ್ರಾಮ ಪಂಚಾಯತಿನ ಸದಸ್ಯೆಯಾಗಿರುವ ಶ್ರೀಮತಿ ಪುಷ್ಪಾ ನಾಯಕ್, ಅದೇ ರೀತಿಯಲ್ಲಿ ಇವತ್ತಿನ ಈ ವೇದಿಕೆಯಲ್ಲಿ ಕಲಾ ಪ್ರದರ್ಶನಕ್ಕೆ ಕಾರಣರಾದ ಪುಟಾಣಿಗಳ ಗುರುಗಳಾದಂಥ ವಿಜಯ ಕಲ್ಲೆಗ, ಕಾರ್ಯಕ್ರಮವನ್ನು ಆಸ್ವಾದಿಸಲಿಕ್ಕೂ ಪ್ರೋತ್ಸಾಹಿಸಲಿಕ್ಕೂ ಆಗಮಿಸಿದಂಥ ಪುಟಾಣಿಗಳ ತಂದೆ ತಾಯಂದಿರೇ, ಸಹೋದರರೇ, ಸಹೋದರಿಯರೇ, ನಾನು ವೇದಿಕೆಗೆ ಬಂದಾಗ ನೀವು ಆಲೋಚನೆ ಮಾಡಬಹುದು ಇವರು 1 ಗಂಟೆವರೆಗೆ ವೇದಿಕೆಯನ್ನು ಉಪಯೋಗಿಸ್ತಾರೆ ಏನೋ ಅಂತ. ಹಾಗೇನು ಭಾವಿಸಬೇಡಿ. ತಾವೆಲ್ಲರೂ ಕೂಡ ತಮ್ಮ ತಮ್ಮ ಮಕ್ಕಳನ್ನು ಹತ್ತಿರ ಕೂತುಗೊಳಿಸಿ ಕಾರ್ಯಕ್ರಮದಲ್ಲಿ ತಮ್ಮ ಮೊಬೈಲನ್ನು ಸ್ವಲ್ಪ ಸೈಲೆಂಟ್ ಆಗಿಡಿ. ಒಂದು 5 ನಿಮಿಷದಲ್ಲಿ ನಮ್ಮ ಮಾತನ್ನು ನಾನು ಮುಗಿಸ್ತೇನೆ. ಬಂಧುಗಳೇ, ಧನ್ಯ ಡ್ಯಾನ್ಸ್ ಅಕಾಡೆಮಿಯ ಪ್ರಥಮ ವಾರ್ಷಿಕೋತ್ಸವ ಬಹಳ ಸಂತೋಷದ್ದು. ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಹೊರಗೆ ತರುವುದಕ್ಕಾಗಿರುವಂಥ ಪ್ರಯತ್ನ. ನಮ್ಮ ಈ ಊರಿನಲ್ಲಿ ಅದೆಷ್ಟೋ ಮಕ್ಕಳಿಗೆ ನೃತ್ಯದಲ್ಲಿ ಆಗಿರ್ಬೋದು, ಸಂಗೀತದಲ್ಲಿ ಆಗಿರ್ಬೋದು, ಇನ್ನಿತರ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಅವರಿಗೆ ಆಸಕ್ತಿ ಇರ್ಬೋದು. ಆದರೆ ನೃತ್ಯ, ಸಂಗೀತ, ಇನ್ನು ಸಿನಿಮ್ಯಾಟಿಕ್ ಡ್ಯಾನ್ಸ್ ಏನೇ ಆಗಿದ್ರೂ ಕೂಡ ಇದೆಲ್ಲವೂ ನಮ್ಮ ಜನಜೀವನವನ್ನು ಪ್ರತಿಬಿಂಬಿಸುವ ಒಂದು ರಸಗನ್ನಡಿಯಾಗಿ ಮಾರ್ಪಾಡಾಗುವಂಥದ್ದು. ನಿಮಗಿರ್ಬೋದು ನಮ್ಮ ಮಕ್ಕಳ ಕಾರ್ಯಕ್ರಮವನ್ನು ನೋಡಬೇಕು, ಅವರ ಪ್ರತಿಭೆಯನ್ನು ನೋಡಬೇಕು ಅಂತ. ಅದಕ್ಕಾಗಿ ನೀವು ಇಲ್ಲಿಗೆ ತವಕದಿಂದ ಬಂದಿದ್ದೀರಾ. ಕಾರ್ಯಕ್ರಮ ಅಂದರೆ ನಮ್ಮದೊಂದು ಸಾಂಪ್ರದಾಯಿಕವಾಗಿ ಒಂದು ದೀಪವನ್ನು ಬೆಳಗಿಸಿ ಉದ್ಘಾಟಿಸುವಂಥದ್ದು. ಆದರೆ ಈ ಕಾರ್ಯಕ್ರಮದಲ್ಲಿ ನಾವು ನೋಡಬೇಕಾದಿಷ್ಟೇ, ಎಲ್ಲರಿಗೂ ಆಸಕ್ತಿ ಇರುವಂಥದ್ದು ನಮ್ಮ ಮಕ್ಕಳನ್ನು ಕಲಿಸಬೇಕು, ಒಳ್ಳೇದು ಮಾಡಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ. ನೀವು ಹಾಗೇನು ಬಯಸಬೇಡಿ. ಮಕ್ಕಳಲ್ಲಿ ಅವರದ್ದೇ ಆದಂತಹ ಪ್ರತಿಭೆಗಳಿರ್ತದೆ. ಉದಾಹರಣೆಗೆ ನಾವಿವತ್ತು ಕ್ರಿಕೆಟ್ ಕ್ಷೇತ್ರವನ್ನು ತೆಗೆದು ನೋಡಿದಾಗ ನಮಗೆ ಸಚಿನ್ ತೆಂಡೂಲ್ಕರ್ ಕಾಣಬಹುದು. ಅವರ ತಂದೆ ತಾಯಿಗೆ ಬಹಳ ಆಸೆ ಇತ್ತು ಮಗನನ್ನು ಡಾಕ್ಟರ್, ಇಂಜಿನಿಯರ್ ಮಾಡಬೇಕು ಅಂತ. 8ನೇ ಕ್ಲಾಸ್ ತರಗತಿಯನ್ನು ಪಾಸ್ ಮಾಡಿಸಬೇಕಿದ್ರೆ 3 ಬಾರಿ ಕಷ್ಟಪಟ್ಟಿದ್ರು. ಆಮೇಲೆ SLC ಪಾಸ್ ಆಗಲಿ ಕೂಡ ನಮ್ಮ ಸಚಿನ್ ತೆಂಡೂಲ್ಕರ್ಗೆ ಆಗಲಿಲ್ಲ. ಆದರೆ ಇವತ್ತು ವಿಶ್ವದಲ್ಲಿ ಅವರು ಯಾರು ಅಂತ ಹೇಳೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಯಾಕಂದರೆ ಕ್ರಿಕೆಟ್ ಕ್ಷೇತ್ರದಲ್ಲಿ ಅವರು ಭಾರಿ ಅವರ ಪ್ರತಿಭೆ ಬೆಳಗಿ ಬಂತು. ಅದೇ ರೀತಿಯಲ್ಲಿ ನಮಗೆ ಮೊದಲಾಗಿ ಧ್ಯಾನ್ ಸಿಂಗ್ ಅನ್ನು ನೋಡಿದರೆ ನಮಗೆ ನೆನಪಾಗುವುದು ಪ್ರಪ್ರಥಮ ಬಾರಿ ಹಿಮಾಲಯವನ್ನು ಹತ್ತಿದಂಥ ಒಬ್ಬ ಹಳ್ಳಿಯ ಹುಡುಗ, ಶಾಲೆಗೂ ಕೂಡ ಹೋಗದವ. ಆದರೆ ಅವನ ಪ್ರತಿಭೆ, ಅವನ ಪ್ರಯತ್ನದ ಮೂಲಕ ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು. ಆದರೆ ನಾವೆಲ್ಲವನ್ನೂ ಕೂಡ ಇದನ್ನು ನೆನಪಿಡ್ತಾ ಇರ್ತೇವೆ. ಆದರೆ ಒಂದು ಇಲ್ಲಿ ನೆನಪಿಡಬೇಕಾದಿಷ್ಟೇ, ಇವತ್ತು ನಾವು ನೃತ್ಯವನ್ನು ಕಲಿತೇವೆ, ಮಕ್ಕಳ ಪ್ರತಿಭೆಯನ್ನು ನೋಡ್ತೇವೆ, ಎಲ್ಲ ಮಾಡ್ತೇವೆ. ಕೊನೆಯವರೆಗೂ ಅದು ನಮಗೆ ನೆನಪಿರಬೇಕು, ನಮ್ಮ ಮಕ್ಕಳು ಯಾವುದೆಲ್ಲ ಮಾಡಿದ್ದಾರೆ, ಯಾವುದೆಲ್ಲ ಅವರಿಗೆ ಆಸಕ್ತಿ ಇದೆ ಅಂತ. ಉದಾಹರಣೆಗೆ ನಮ್ಮ ಕುಟುಂಬದಲ್ಲಿ ನೀವು ಆಲೋಚನೆ ಮಾಡಿ, ಇದೆಲ್ಲ ಸಮಾಜಕ್ಕೆ ಪೂರಕವಾಗಿರುವಂಥದ್ದು ವಾರ್ಷಿಕೋತ್ಸವ ಅಂದರೆ. ನಾವು ಮನೆಯಿಂದ ಹೊರಟು ಬರುವಾಗ ನಾನು, ನನ್ನ ಮಕ್ಕಳು, ನನ್ನ ಮನೆ ಅಂತ ಎಂಬಂತಹ ಭಾವನೆ ನಿಮ್ಮಲ್ಲಿ ಇರ್ತದೆ. ನೋಡಿ, ಈ ವೇದಿಕೆ ಮುಂಭಾಗಕ್ಕೆ ನೀವು ಬಂದು ಕುಳಿದಿದ್ದೀರಾ, ಈಗ ನಾವು ಎಂಬಂತಹ ಭಾವನೆ ನಿಮಗೆ ಬಂತು. ಇಲ್ಲಿ ನಿಮ್ಮ ಮಕ್ಕಳೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು. ಆವಾಗ ನಾವು ಎಂಬಂತಹ ಭಾವನೆ ಬರುವುದು. ನಾನು ಎಂಬಂತಹ ಭಾವನೆಯನ್ನು ಬಿಟ್ಟು ನಾವು ಎಂಬಂತಹ ಭಾವನೆ ಯಾವತ್ತು ಮೂಡಿ ಬರ್ತದೋ ಅದು ಈ ವಾರ್ಷಿಕೋತ್ಸವದಿಂದ ಮಾತ್ರ ಸಾಕು. ನಮ್ಮ ಹಿರಿಯರು ಈ ವಾರ್ಷಿಕೋತ್ಸವ, ಜಾತ್ರೆ, ಹಬ್ಬ ಹರಿದಿನಗಳನ್ನು ಯಾಕೆ ಇಟ್ಟಿದ್ದಾರೆ ಅಂದರೆ ಸಮಾಜದಲ್ಲೊಂದು ಏಕತೆ ಬರಬೇಕು ಅಂತ. ಇದು ನೋಡಿ ನಮ್ಮ ಸಾಮರಸ್ಯ. ಎಲ್ಲ 10-100 ಮನೆಗಳಿಂದ ನಾವು ಬಂದಿದ್ದೇವೆ, ಒಂದು ತಾಯಿ ಮಕ್ಕಳಂತೆ ನಾವು ಇಲ್ಲಿ ಕುಳಿತುಕೊಂಡಿದ್ದೇವೆ. ಇದು ನಮ್ಮ ಸಾಮರಸ್ಯ. ಆದ ಕಾರಣ ವಾರ್ಷಿಕೋತ್ಸವ ಎಂಬುದು ಸಾಮರಸ್ಯ ಮತ್ತು ಏಕತೆಯ ಸಂಕೇತವೂ ಕೂಡ ಆಗಿರುತ್ತದೆ ಬಂಧುಗಳೇ. ಅದೇ ರೀತಿಯಲ್ಲಿ ನಾನಿವತ್ತು ನಮ್ಮ ವಿಜಯ ಕಲ್ಲೆಗ ಇದ್ದಾರೆ, ಒಳ್ಳೆ ನೃತ್ಯವನ್ನೆಲ್ಲ ಕಲಿಸಿಕೊಟ್ಟಿದ್ದಾರೆ ಮಕ್ಕಳಿಗೆ. ಅದೇ ರೀತಿಯಲ್ಲಿ ಗ್ರಾಮೀಣ ಸೊಡಗು ಇರುವಂಥ ನೃತ್ಯಗಳು ಕೂಡ ಈ ವೇದಿಕೆಯಲ್ಲಿ ಬರಲಿ. ಉದಾಹರಣೆಗೆ ನಾವು ಕಳೆದ ಮೊದಲೆಲ್ಲ ನೋಡಿದ್ದೇವೆ, ಚಂದಿರನೇತಕ್ಕೆ ಓಡುವ ನಮ್ಮ ಅಂತೇಳುವ ಪುಟಾಣಿಗಳ ನೃತ್ಯ, ಕೋಡಗನ ಕೋಳಿ ನುಂಗಿತ್ತ ಅಂತ ಹೇಳುವ ನೃತ್ಯವನ್ನು ಕೂಡ ನೋಡಿದ್ದೇವೆ. ಮಾತ್ರ ಅಲ್ಲ, ಇವತ್ತು ನಾವು ಇನ್ನೊಂದು ಇವರನ್ನು ನಾವು ನೆನಪಿಸಿಕೊಳ್ಳಬೇಕಾದ್ದು ಮಾನ್ಯ ಕಲ್ಲೆಗ, ವಿಜಯ ಕಲ್ಲೆಗ ಇದ್ದಾರೆ. ಅವರಲ್ಲಿ ನಾನು ಹೇಳ್ತಾ ಇದ್ದೇನೆ, ನಮ್ಮೊಂದು ಹಿಂದಿ ಪಿಕ್ಚರ್ ಇದೆ, ಬಾರ್ಡರ್ ಪಿಕ್ಚರ್ ಅಂತ. ಅದರಲ್ಲಿ ಸೈನಿಕರ ಕುರಿತು ಕೂಡ 2-3 ಹಾಡುಗಳು ಬರ್ತಾ ಇದೆ. ನಾವೆಲ್ಲ ಕಾಲೇಜಿಗೆ ಹೋಗುವಾಗ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ನೃತ್ಯಗಳ ಬದಲಾವಣೆ ಆಗ್ತದೆ. ನಾವು ಕಾಲೇಜಿಗೆ ಹೋಗುವಾಗ ಮಿಥುನ್ ಚಕ್ರವರ್ತಿ ಅಂತಿದ್ರು, ಅವರು ಡಿಸ್ಕೋ ಡ್ಯಾನ್ಸರ್ ಅಂದರೆ ಬಹಳ, ಎಲ್ಲ ನೋಟ್ಬುಕ್ಗಳಲ್ಲಿ ಕೂಡ ಅವರ ಭಾವಚಿತ್ರ ಇರ್ತಿತ್ತು. ಅವಾಗ ನಾವು ಕೇಳಿರ್ಬೋದು, ಐ ಆಮ್ ಎ ಡಿಸ್ಕೋ ಡ್ಯಾನ್ಸರ್ ಅಂತ ಒಂದು ಪದ್ಯ ಬರ್ತಿತ್ತು. ಆಮೇಲೆ ಡಿಸ್ಕೋ ಡ್ಯಾನ್ಸ್ ಹೋಯಿತು, ಬ್ರೇಕ್ ಡ್ಯಾನ್ಸ್ ಆಯಿತು, ಫೋಕ್ ಡ್ಯಾನ್ಸ್ ಆಯಿತು, ಇಂಥೆಲ್ಲ ತುಂಬ ಡ್ಯಾನ್ಸ್ಗಳು ಬರಲಿಕ್ಕೆ ಶುರುವಾಯಿತು.
ಕಾಲದ ಬದಲಾವಣೆ ಆಗುವಾಗ ಜೊತೆಯಲ್ಲಿ ಕೂಡ ಬದಲಾವಣೆ ಆಗುವಂಥದ್ದು ಸ್ವಾಭಾವಿಕ. ಆದರೆ ದಯವಿಟ್ಟು ಅವರಲ್ಲಿ ನಾನು ಹೇಳ್ತಾ ಇದ್ದೇನೆ, ನೃತ್ಯವನ್ನು ಮಾಡುವಾಗ ಬಾರ್ಡರ್ ಪಿಕ್ಚರಲ್ಲಿ ಬರುವಂಥ ಒಬ್ಬ ಸೈನಿಕನ ಕತೆ ಬರುವಂಥದ್ದು. ಒಬ್ಬ ಸೈನಿಕ ಹೇಗಿರ್ತಾನೆ ಅಂತ ಹೇಳಿದ್ರೆ, ತನ್ನ ತಂದೆಯನ್ನು ತಾಯಿಯನ್ನು ಬಿಟ್ಟು ದೇಶ ಕಾಯುವುದಕ್ಕಾಗಿ ಹೋಗ್ತಾನೆ, ಜೊತೆಯಲ್ಲಿ ನನ್ನ ತಂಗಿಯನ್ನು ಅಕ್ಕಂದಿರನ್ನು ಕೂಡ ನೆನಪಿಸಿಕೊಂಡು ದೇಶ ಕಾಯುತ್ತಾನೆ. ಮಾತ್ರ ಅಲ್ಲ, ಪುಟ್ಟ ಮಗು 2 ತಿಂಗಳ 3 ತಿಂಗಳ ಮಗುವನ್ನು ಕೂಡ ನೆನಪಿಸಿಕೊಡ್ತಾನೆ. ಕೈ ಹಿಡಿದಂತಹ ಮಡದಿಯನ್ನು ಕೂಡ ಬಿಟ್ಟು ದೇಶ ರಕ್ಷಣೆಗೆ ಹೋಗುವಂತಹ ಸನ್ನಿವೇಶ ಅದು. ಅಂಥ ನೃತ್ಯಗಳು ಕೂಡ, ಆ ಸೈನಿಕರನ್ನು ನೆನಪಿಸುವಂತಹ ನೃತ್ಯಗಳು ಕೂಡ ವೇದಿಕೆಯಲ್ಲಿ ಮೂಡಿ ಬರಲಿ. ಉದಾಹರಣೆಗೆ ಕೃಷಿಕರನ್ನು ಕೂಡ ಅವರು ನೆನಪಿಸಿಕೊಳ್ಳಿ ಎಂದು ನಾನು ಹೇಳ್ತಾ ಇರೋದು. ಕೃಷಿಕ ಮತ್ತು ಸೈನಿಕ ಇದು ಕೂಡ ನಮಗೆ ಮುಖ್ಯವಾದ. ನಮ್ಮ ದೇಶಕ್ಕೆ 2 ಜನ ಮಾತ್ರ ರಕ್ಷಣೆಯನ್ನು ಕೊಡುವವರು. ನಿಮಗೆ ನೆನಪಿರಲಿ, 125 ಕೋಟಿ ಜನರು ನಾವು ಆರಾಮವಾಗಿ ಜೀವನವನ್ನು ಮಾಡ್ತಾ ಇದ್ದೇವೆ. ದೇಶವನ್ನು ಕಾಯುವ ಸೈನಿಕ, ಆದರೆ ಆಂತರಿಕ ರಕ್ಷಣೆಯನ್ನು ಕೊಡುವ ಕೃಷಿಕ. ನಮಗೆ ಗೊತ್ತಿರಬಹುದು, ಎಕ್ಸ್ಟರ್ನಲ್ ಡಿಫೆನ್ಸ್ ನಮ್ಮದು ಆರ್ಮಿ, ಇಂಟರ್ನಲ್ ಡಿಫೆನ್ಸ್ ನಮ್ಮದು ಅಗ್ರಿಕಲ್ಚರ್. ಆದ ಕಾರಣ ಇದೆರಡಕ್ಕೂ ಕೂಡ ಒತ್ತು ಕೊಟ್ಟುಕೊಂಡು ನಮ್ಮ ನೃತ್ಯ ಸಂಗೀತಗಳು ಕೂಡ ನಮ್ಮ ಹಿರಿಯರು ಅದನ್ನು ಬೆಳಗಿಸಿಕೊಂಡು ಬಂದಿದ್ದಾರೆ. ಇನ್ನು ಮುಂದೆಯೂ ಕೂಡ ನಮ್ಮ ಊರಲ್ಲಿ ವಿವಿಧ ರೀತಿಯ ನೃತ್ಯಗಳು, ಅದೇ ರೀತಿ ಸಂಗೀತಗಳು, ನಾಟ್ಯ ಕಲೆಗಳು ಬೆಳಗಲಿ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ಉದ್ಘಾಟಿಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ, ನನ್ನೆರಡು ಮಾತನಾಡಲಿಕ್ಕೆ ನನಗೆ ಅವಕಾಶ ಕಲ್ಪಿಸಿಕೊಟ್ಟಂಥ ಜನ್ಯ ಡ್ಯಾನ್ಸ್ ಅಕಾಡೆಮಿಗೂ, ಸಭೆಯ ಮುಂಭಾಗದಲ್ಲಿ ಕುಳಿತಂತಹ ಎಲ್ಲ ಸದಸ್ಯ ಬಂಧುಗಳಿಗೆ ಕೂಡ ಶಿರಬಾಗುತ್ತಾ ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಸಿರಿಗನ್ನಡ ಮಾನ್ಯರೇ, ತಮ್ಮ ಮಾತೇ ನಮಗೆ ಸ್ಫೂರ್ತಿ. ಇದೀಗ ವಾರ್ಷಿಕೋತ್ಸವದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಪುಷ್ಪಲತಾ ಎನ್, ಸದಸ್ಯರು ಗ್ರಾಮ ಪಂಚಾಯತ್ ಕುಂಬ್ಳೆ, ಇವರಿಂದ ಆತಿಥೇಯ ತಂಡದ ಸಂಚಾಲಕರಾದ ಜೀವನ್ ಕೊಲ್ಯರವರೇ, ನೃತ್ಯ ಶಿಕ್ಷಕ ವಿಜಯ್ ಕಲ್ಯಾದವರೇ, ಹಾಗೂ ಇಲ್ಲಿ ಬಂದಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಪುಟಾಣಿ ಮಕ್ಕಳೇ, ನಾವಿವತ್ತು ಇಲ್ಲಿ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಒಂದು ವಾರ್ಡಿನ ಸದಸ್ಯೆ ಅನ್ನುವ ನಿಟ್ಟಿನಲ್ಲಿ ಈ ವೇದಿಕೆಯಲ್ಲಿ ಒಂದು ಸ್ಥಾನವನ್ನು ನನಗೆ ಈ ನೃತ್ಯ ಅಕಾಡೆಮಿಯವರು ಕೊಟ್ಟಿದ್ದಾರೆ. ತುಂಬ ಸಂತೋಷ ಪಡ್ತಾ ಇದ್ದೇನೆ. ನಾನೀಗ ಕೇವಲ ಒಂದು 4 ನೃತ್ಯ ನೋಡುವಾಗಲೇ ನನ್ನ ಮನಸ್ಸಲ್ಲಿ ಒಂದು ಭಾವನೆ ಬಂತು, ಈ ಮಕ್ಕಳು ಸಾವಿರಾರು ಜನರ ಮನಸ್ಸನ್ನು ಗೆಲ್ಲುವಂಥದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ. ಎಲ್ಲ ರೀತಿಯಲ್ಲಿ ಕೂಡ ಶುಭವನ್ನು ಹಾರೈಸುತ್ತಾ ಇವತ್ತು ಅತಿಥಿಯಾಗಿ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲ ನನ್ನ ಈ ತಂಡದವರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಸನ್ಮಾನ್ಯರೇ, ತಮ್ಮ ನುಡಿ ಸಿಂಚನ ಶುಭಾಶಯ ನಮಗೆಲ್ಲರಿಗೂ ಸಹಸ್ಮರಣೀಯ. ಇಂದು ನಮ್ಮ ಸಮಾರಂಭದ ಅಧ್ಯಕ್ಷರು ಶ್ರೀ ಜೀವನ್ ಕೊಲ್ಯ, ನಿರ್ದೇಶಕರು ಜನ್ಯ ಡ್ಯಾನ್ಸ್ ಅಕಾಡೆಮಿ ಕುಂಬಳೆ. ಮಾನ್ಯರೇ, ನಿಮ್ಮಿಂದೀಗ ಅಧ್ಯಕ್ಷೀಯ ನುಡಿಗಳು. ವೇದಿಕೆಯಲ್ಲಿ ಇರುವಂತಹ ಪಂಚಾಯತ್ ಸದಸ್ಯರೇ, ಇಬ್ಬರು ಕೂಡ ಪಂಚಾಯತ್ ಸದಸ್ಯರೇ, ನೃತ್ಯ ನಿರ್ದೇಶಕರಾದಂತಹ ವಿಜಯ್ ಅವರೇ, ನೆರೆದಿರುವಂಥ ಎಲ್ಲ ಕಲಾಭಿಮಾನಿಗಳೇ, ಅದೇ ರೀತಿ ವಿದ್ಯಾರ್ಥಿಗಳೇ. ಜನ್ಯ ಏನು ಅರ್ಥ ಅಂತ ಹೇಳ್ತೀರಾ? ಜನ್ಯ ಅಂದರೆ ಏನು ಹೇಳಿ? ಯಾರಾದರೂ ಜನ್ಯ ಅಂದರೆ ಏನು? ಶಂಖ, ಪಾಂಚಜನ್ಯ ಅಂತ ನಾವು ಹೇಳ್ತೇವೆ. ಶಂಖ, ಶಂಖನಾದ ಯಾವ ರೀತಿ ಎಲ್ಲರನ್ನು ಬಡಿದೆಬ್ಬಿಸ್ತದೋ, ಜಾಗೃತಿ ಮೂಡಿಸ್ತದೋ, ಅದೇ ರೀತಿ ಪ್ರತಿಯೊಬ್ಬನಲ್ಲಿರುವ ಆ ಪ್ರತಿಭೆಯನ್ನು, ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಬಡಿದೆಬ್ಬಿಸಲಿ, ಎಲ್ಲರೂ ಕೂಡ ಸಾಧನೆ ಮಾಡಲಿ ಎಂಬ ಉದ್ದೇಶಕ್ಕೋಸ್ಕರ ನಾವು ಜನ್ಯ ಅಂತ ಈ ಡಾನ್ಸ್ ಟೀಮಿಗೆ ಹೆಸರು ಕೊಟ್ಟದ್ದು. ಇಲ್ಲಿ ಒಂದು ಡ್ಯಾನ್ಸ್ ಗ್ರೂಪ್ ಮಾಡಬೇಕು ಅಂತ ನನ್ನದು ಒಂದು 4 ವರ್ಷದ ಕನಸು. ಆ್ಯಕ್ಚುಲಿ ನಾನು ಮತ್ತು ವಿಜಯ್ ಟೈಮಲ್ಲಿ ದುಬೈಯಲ್ಲಿ ಇದ್ದರು. ಸೊ ಅವರು ನಾನು ಹೀಗೆ ಮಾತಾಡ್ತಿರುವಾಗ ಅವ್ರು ಹೇಳ್ತಾ ಇದ್ರು, ನಾನು ಬಂದ ನಂತರ ನಾವು ಇಲ್ಲಿ ಅದೊಂದು ಡ್ಯಾನ್ಸ್ ಕ್ಲಾಸ್ ಮಾಡುವ ಅಂತ. ಆ್ಯಕ್ಚುಲಿ ನಾನು ಮೂಲತಃ ಕೊಲ್ಯದವ, ಮಂಗಳೂರಿನವ. ನಾನು ನನ್ನ 3ನೇ ಕ್ಲಾಸ್ನಲ್ಲಿ ಭರತನಾಟ್ಯಂ ಕಲ್ತಿದ್ದೆ. ಉಳ್ಳಾಲ ಶ್ರೀ ಮೋಹನ್ ಮಾಸ್ಟರ್ವರಲ್ಲಿ ಭರತನಾಟ್ಯಂ ಕಲ್ತದ್ದು ನಾನು. ಆಮೇಲೆ ಬೆಳೀತಾ 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 ನಾನು PUC ಇರುವಾಗ ನನ್ನದೇ ಒಂದು ಡ್ಯಾನ್ಸ್ ಟೀಮ್, ಸಂಗಮ್ ಡ್ಯಾನ್ಸ್ ಗ್ರೂಪ್ ಅಂತ ಮಂಗಳೂರಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ. ಆ ಸಂಗಮ್ ಡ್ಯಾನ್ಸ್ ಗ್ರೂಪ್ 2011ರವರೆಗೆ ನಾವು ಪ್ರತಿ ವರ್ಷ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ. ಆಲ್ಮೋಸ್ಟ್ 23 ಇಯರ್ಸ್, 23 ವರ್ಷಗಳ ಕಾಲ ನಾನು ಆ ಡ್ಯಾನ್ಸ್ ಟೀಮನ್ನು ನಡೆಸ್ಕೊಂಡು ಬಂದೆ. ತುಂಬ ಸ್ಟೂಡೆಂಟ್ಸ್ ಇದ್ದರು, ಮೋರ್ ದೆನ್ 200 ಸ್ಟೂಡೆಂಟ್ಸ್ ಇದ್ದರು ನನಗೆ ಅಲ್ಲಿ. ಬೇರೆ ಬೇರೆ ಕಾರ್ಯಕ್ರಮಗಳು, ಅದು ದೇವಸ್ಥಾನಗಳಾಗಿರ್ಬೋದು, ಅಥವಾ ಮೆಹಂದಿ ಫಂಕ್ಷನ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಆರ್ಕೆಸ್ಟ್ರಾಗಳಲ್ಲಾಗಿರ್ಬೋದು, ಅನೇಕ ಕಾರ್ಯಕ್ರಮಗಳನ್ನು ನಾವು ಕೊಟ್ಟಿದ್ದೇವೆ. ಸೊ ಸಂಗಮ್ ಡ್ಯಾನ್ಸ್ ಗ್ರೂಪ್ ಮುಖಾಂತರ ನಾವಿಲ್ಲಿ ಮದ್ದೂರಲ್ಲಿ ಕೂಡ ಒಂದ್ಸಲ ಪ್ರೋಗ್ರಾಮ್ ಕೊಟ್ಟಿದ್ವಿ, ಕಲ್ಚರಲ್ ಪ್ರೋಗ್ರಾಮ್. ಆಗ ಒಂದು 7-8 ವರ್ಷಗಳ ಹಿಂದೆ ನಾವು ಪ್ರೋಗ್ರಾಮ್ ಕೊಟ್ಟಿದ್ವಿ. ಈಗ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಆಮೇಲೆ ನಾನು ಬೆಳೀತಾ ಬೆಳೀತಾ MSW ಮಾಡಿದೆ. MSW ಮಾಡಿದ ನಂತರ ನಾನು ಪ್ರೊಫೆಷ್ನಲ್, ನನ್ನ ವೈಯಕ್ತಿಕ ಉದ್ಯೋಗದ ಬಗ್ಗೆ ಸ್ವಲ್ಪ ಗಮನ ಕೊಟ್ಟೆ.
ಹಾಗೆ ಉದ್ಯೋಗ ಕೊಡುವಾಗ ನನಗೆ ಬೇರೆ ಬೇರೆ ಏನು ಪ್ರಾಜೆಕ್ಟ್ ಮುಖಾಂತರ ಬೇರೆ ಬೇರೆ ಕಡೆ ಹೋಗಬೇಕಾದಿತ್ತು. ಹಾಗೆ ಮಂಗಳೂರು ಬಿಟ್ಟು ಕುಂದಾಪುರ ಹೋದೆ. ಆಗ ಮಂಗಳೂರಲ್ಲಿ ಸ್ವಲ್ಪ ನನ್ನ ಸಂಗಮ್ ಡ್ಯಾನ್ಸ್ ಗ್ರೂಪ್ ಸ್ವಲ್ಪ ಸೊರಗ್ತಾ ಬಂತು. ಅಲ್ಲಿ ಸ್ವಲ್ಪ ಆಲ್ಮೋಸ್ಟ್ ನಿಷ್ಕ್ರಿಯ ಆಗಿತ್ತು. ಆಮೇಲೆ ಕುಂದಾಪುರದಲ್ಲಿ ಕೆಲಸ ಆದ ನಂತರ ಪುನಃ ನಾನು ಕುಂಬಳೆಗೆ ಬಂದೆ. ಕುಂಬಳದಲ್ಲಿ ನಾನು ಬಂದಾಗ ವಿಜಯ್ ಹತ್ರ ಹೇಳಿದೆ, ನಾವೊಂದು ಡಾನ್ಸ್ ಕ್ಲಾಸ್ ಮಾಡುವ. ಯಾಕಂದರೆ ನಾನು ಪ್ರೊಫೆಷ್ನಲ್ ಅಂದರೆ ಸೋಷಿಯಲ್ ವರ್ಕರ್ ಆಗಿರೋದ್ರಿಂದ ನನಗೆ ಡಾನ್ಸ್ ಕಲಿಸಲಿಕ್ಕೆ ಕೆಲವೊಂದ್ಸಲ ಟೈಮ್ ಸಿಗ್ತಾ ಇರಲಿಲ್ಲ. ಯಾಕಂದರೆ ಕೆಲವೊಂದ್ಸಲ ನನಗೆ ಸಂಡೇ ಕೂಡ ಏನಾದರೂ ಕಾರ್ಯಕ್ರಮಗಳು ಇರುವುದರಿಂದ ಅದನ್ನು ನಡೆಸಿಕೊಡುವಂಥ ಹೋಗುವಂಥ ಒಬ್ಬ ವ್ಯಕ್ತಿ ಬೇಕಿತ್ತು. ಅದಕ್ಕೆ ಸೂಕ್ತವಾಗಿ ನನಗೆ ಸಿಕ್ಕಿತ್ತು ವಿಜಯ್. ಸೊ ಅವರಿಗೆ ಈ ಜನ್ಯವನ್ನು ನಾವಿಬ್ಬರು ಏನು ಪ್ರಾರಂಭ ಮಾಡಿ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ಅವರಿಗೆ ವಹಿಸಿದ್ದೆ. ಆದ ಕಾರಣ ಇದರ ಏನು ಯಶಸ್ಸಂತೂ ಅದರ ಸಂಪೂರ್ಣ ಕ್ರೆಡಿಟ್ ಹೋಗಬೇಕಾದದ್ದು ನಮ್ಮ ವಿಜಯ್ ಅವರಿಗೆ. ಯಾಕಂದರೆ ಅವರ ಮನೆ ಕಲ್ಲೇಗ, ಪುತ್ತೂರು. ಸೊ ಅಲ್ಲಿ ಪಾಪ ಅವರು ಕೆಲಸ ಮುಗಿಸಿ ಬೆಳಿಗ್ಗೆ ಬೇಗ ಎದ್ದುಕೊಂಡು ಅಲ್ಲಿಂದ ಬರ್ತಾ ಇದ್ರು, ಇಲ್ಲಿ ಮಕ್ಕಳಿಗೆ ಡ್ಯಾನ್ಸ್ ಕಲಿಸಿದ್ರು. 1-2 ವರ್ಷದಿಂದ ಸಂಡೇ ಅವರು ನೋಡಲಿಲ್ಲ ಮನೆಯಲ್ಲಿ, ಯಾಕಂದರೆ ಎಲ್ಲ ಸಂಡೇ ಅವರು ಇಲ್ಲೇ ಕಳೆದು ಹೋಗ್ತಾ ಇತ್ತು. ಅವರ ಜೊತೆಗೆ ಅವರು ಇನ್ನೊಬ್ರು ಫ್ರೆಂಡ್ಸ್ ಸುನೀಲ್ ಅಂತ ಇದ್ದಾರೆ, ಗೊತ್ತಿಲ್ಲ ಒಳಗಿದ್ದಾರ ಹೊರಗಿದ್ದಾರ ಅಂತ. ಸುನೀಲ್ ಅವರು ಕೂಡ ಜೊತೆಗೆ ಬಂದು ಅವರು ಕೂಡ ಕೆಲಸಕ್ಕೆ ಹೋಗುವವರು. ಸೊ ಅವರು ಕೂಡ ಶಿಫ್ಟ್ ಇದ್ರು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಒಂದು ವೇಳೆ ಸುನೀಲ್ ನಮ್ಮ ವಿಜಯಲ್ಲಿಲ್ಲದ ಟೈಮಲ್ಲಿ ಸುನೀಲ್ ಬರ್ತಾ ಇದ್ರು, ಅವರಿಬ್ರು ಅಡ್ಜಸ್ಟ್ ಮಾಡ್ತಾ ಇದ್ರು. ಜೊತೆಗೆ ಪ್ರಶಾಂತ್ ಅಂತ ಅವರ ಫ್ರೆಂಡ್ ಇದ್ದಾರೆ, ಅವರು ಕೂಡ ಬಂದು ಎಲ್ಲ ಡಾನ್ಸ್ ಕಲಿಸ್ತಾ ಇದ್ರು. ಸೊ ಇದು ನನಗೆ ಬಹಳ ಹೆಮ್ಮೆ. ಯಾಕಂದರೆ ನನಗೆ ಟೆನ್ಷನ್ ಇರಲಿಲ್ಲ. ಈವನ್ ಇವತ್ತು ಕೂಡ ನಾನು ಕಾರ್ಯಕ್ರಮಕ್ಕೆ ಬಂದಿದ್ದು 3:30 ನಂತರ. ಯಾಕಂದರೆ ಅವರೇ ಎಲ್ಲ ಮಾಡ್ತಾ ಇದ್ರು, ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ನನಗೆ ಯಾವ ಟೆನ್ಷನ್ ಕೂಡ ಇರಲಿಲ್ಲ. ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಅವರು ಪಡ್ತಾ ಇದ್ರು. ಒಂದು ಮತ್ತೆ ಇಲ್ಲಿದ್ದ ಪೋಷಕರು ಕೂಡ ತುಂಬ ನಮಗೆ ಸಹಕಾರ ಕೊಟ್ಟರು. ನಮಗೆ ಆ್ಯಕ್ಚುಲಿ ನನಗೆ ಸ್ವಲ್ಪ ಅಳುಕಿತ್ತು, ವಾರ್ಷಿಕೋತ್ಸವ ಮಾಡಬೇಕಾ ಬೇಡವಾ, ಸ್ವಲ್ಪ ಖರ್ಚಾಗ್ತದೆ ಹೇಗೆ ಅಂತ. ಬಟ್ ಪೋಷಕರು ಹೇಳಿದ್ರು, ಇಲ್ಲ ಸರ್ ಮಾಡುವ, ನಾವು ಪರವಾಗಿಲ್ಲ, ನಾವು ನಿಮ್ಮ ಜೊತೆ ಇದ್ದೇವೆ. ಆ ಒಂದು ಇಂಟ್ರೆಸ್ಟ್ ಅವರಲ್ಲಿದ್ದ ಕಾರಣ ಸೊ ಪೋಷಕರಿಗೆ ಒಂದು ದೊಡ್ಡ ಚಪ್ಪಾಳೆ. ಅವರ ಸಹಕಾರದಿಂದ ನಾವು ಇವತ್ತು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಪೋಷಕರು. ಮತ್ತು ನನ್ನ ಉದ್ದೇಶ ಡ್ಯಾನ್ಸ್ ಕ್ಲಾಸ್ ಅಂದರೆ ಈಗ ನಮ್ಮ ಟೌನ್ಗಳಲ್ಲಿ ಡ್ಯಾನ್ಸ್ ಕ್ಲಾಸ್ ಇದ್ದಾವೆ, ಒಂದೊಂದು ಕ್ಲಾಸ್ಗಳಿಗೂ 500-1,000 ರೂಪಾಯಿ ಫೀಸ್ ತಗೊಳ್ತಾರೆ. ಬಟ್ ನಮ್ಮ ಉದ್ದೇಶ, ನಮ್ಮಿಬ್ಬರ ಉದ್ದೇಶ ಕೂಡ ಹಣ ಮಾಡುವಂಥ ಉದ್ದೇಶ ಆಗಿರಲಿಲ್ಲ. ಮಕ್ಕಳಲ್ಲಿ ಇರುವಂಥ ಪ್ರತಿಭೆಯನ್ನು ಬೆಳಗಿಸಬೇಕು ಎಂಬ ಉದ್ದೇಶ. ಅದಕ್ಕೋಸ್ಕರ ಫ್ರೀ ಇಡೋದು ಕೂಡ ಬೇಡ. ಯಾಕಂದರೆ ಫ್ರೀ ಅಂತ ಕೊಟ್ಟರೆ ಅದೊಂದ್ಸಲ ಏನು ಲೆಕ್ಕಕ್ಕಿಲ್ಲ ಅಂತ ಆಗ್ತದೆ. ಅದಕ್ಕೋಸ್ಕರ ನಾವು ಮಿನಿಮಮ್ ಚಾರ್ಜ್ ಇರ್ತೇವೆ. ಮಕ್ಕಳಿಗೆ ಪರವಾಗಿಲ್ಲ, ಕೆಲವು ಮಕ್ಕಳಿಗೆ ಅದು ಕೂಡ ಕಷ್ಟ ಆಗಿದ್ದು ಕೂಡ ನಾನು ಹೇಳಿದೆ, ಇದು ಹಣದ ಮುಖಾಂತರ ಮಕ್ಕಳ ಪ್ರತಿಭೆಯನ್ನು ನಾವು ನಿಲ್ಲಿಸಬಾರ್ದು. ಅವರಿಗೆ ಕಷ್ಟ ಆದರೂ ಪರವಾಗಿಲ್ಲ, ಮಕ್ಕಳು ಬರಲಿ, ಡಾನ್ಸ್ ಮಾಡಲಿ ಎಂಬ ಉದ್ದೇಶದಿಂದ ನಾನು ವಿಜಯ್ ಕೂಡ ಹೇಳಿದ್ದೆ. ಅದ ಕಾರಣ ಮಕ್ಕಳು ಬರ್ತಾ ಇದ್ದಾರೆ, ಅದು ನನಗೆ ಬಹಳ ಖುಷಿ. ಇವತ್ತು ನನಗೆ 40-50 ಮಕ್ಕಳು ಡ್ಯಾನ್ಸ್ ಕ್ಲಾಸ್ಗೆ ಬರ್ತಾ ಇದ್ದಾರೆ, ಅವರು ಕಲಿತಾ ಇದ್ದಾರೆ. ಎಲ್ಲರೂ ಕೂಡ ಬೇರೆ ಬೇರೆ ಪ್ರತಿಭೆ ಇದೆ. ಆ ಪ್ರತಿಭೆಯನ್ನು ಪೋಷಿಸುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು. ಅದಕ್ಕೋಸ್ಕರ ಈ ವಾರ್ಷಿಕೋತ್ಸವ ಮಾಡಿರುವಂಥದ್ದು. ಮತ್ತು ಮಕ್ಕಳಲ್ಲಿ ಡ್ಯಾನ್ಸ್ ಆಸಕ್ತಿ ಇದ್ದರೆ ಅದನ್ನು ಏನು ಕೆಳಗಿಸಬೇಡಿ, ಅವರಿಗೆ ಆಸಕ್ತಿಗೆ ನೀರೇ ಇಡಿರಿ ನೀವು. ಯಾಕಂದರೆ ಕೆಲವರು ಹೇಳ್ತಾರೆ, ನನ್ನ ಮಕ್ಕಳು ಡ್ಯಾನ್ಸ್ ಮಾಡಿದರೆ ಕಲಿಯೋದ್ರಲ್ಲಿ ಹಿಂದೆ ಇರ್ತಾರೆ ಅಂತ. ಖಂಡಿತವಾಗಿಲ್ಲ. ಯಾಕಂದ್ರೆ ನಾನು ಕೂಡ ಡ್ಯಾನ್ಸ್ ಮಾಡಿ ನಾವು ಕೂಡ ರ್ಯಾಂಕ್ ಸ್ಟೂಡೆಂಟ್, ನಾವು ಕೂಡ ಒಳ್ಳೆ ಪ್ರೊಫೆಷನ್ ಪಡೆದಿದ್ದೇವೆ. ಮತ್ತು ಕೆಲಸದಲ್ಲಿ ಕೂಡ ಆ ಡ್ಯಾನ್ಸಲ್ಲಿ ನಾವು ಕೆಲವೊಂದು ಎಷ್ಟೋ ಸಂದರ್ಭದಲ್ಲಿ ಉಪಯೋಗ ಮಾಡಿಸಿದ್ದು ಕೂಡ ಇದೆ. ಅದು ನಮಗೆ ಖಂಡಿತವಾಗಿ ಉಪಯೋಗ ಆಗ್ತದೆ. ಮತ್ತು ನಿಮಗೆ ನನ್ನನ್ನು ನೋಡುವಾಗ ಹೇಗೆ ಅನಿಸ್ತದೆ, ನಾನು ಇವತ್ತು ಕೂಡ ಫಿಟ್ ಆ್ಯಂಡ್ ಫೈನ್ ಇದ್ದೇನೆ ದೇವರ ದಯೆಯಿಂದ. ಇಟ್ ಇಸ್ ಬಿಕಾಸ್ ಆಫ್ ಡ್ಯಾನ್ಸ್. ಸೊ ಡ್ಯಾನ್ಸ್ ನಾನು ಮಾಡ್ತಾ ಇರೋದ್ರಿಂದ ಯಾವ ರೋಗ ಕೂಡ ಬರುವುದಿಲ್ಲ ಅಷ್ಟು ಸುಲಭವಾಗಿ. ಮತ್ತು ನೀವು ಏನು ಬೇರೆ ಎಕ್ಸಸೈಸ್ ವ್ಯಾಯಾಮ ಮಾಡಬೇಕು ಅಂತಿಲ್ಲ, ಅದೇ ನಿಮಗೆ ಸಾಕಾಗ್ತದೆ. ಅದಕ್ಕೆ ಡ್ಯಾನ್ಸ್ ಇದ್ದರೆ ಖಂಡಿತವಾಗಿ ನಿಮ್ಮ ಮಾನಸಿಕವಾಗಿ ಕೂಡ ನಿಮಗೆ ಒಳ್ಳೆ ಇದು ಸಿಗ್ತದೆ, ನಿಮ್ಮ ಪ್ರತಿಭೆ ಬೆಳಗ್ಲಿಕ್ಕೆ ಆಗ್ತದೆ. ಅದ ಕಾರಣ ಅಂತ ಯಾವ ಮಕ್ಕಳಿದ್ರು ಕೂಡ ನೀವು ಅವರಿಗೆ ಪ್ರೋತ್ಸಾಹ ಕೊಡಿ. ನೆಕ್ಸ್ಟ್ ಕೂಡ ನಾವು ಭಾರಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಿದೆ, ನಿಮ್ಮೆಲ್ಲರ ಬೆಂಬಲ ನಮಗೆ ಬೇಕು. ಅಥವಾ ನಿಮ್ಮಲ್ಲಿ ಯಾವುದಾದ್ರೂ ಟೆಂಪಲ್ಗಳಿದ್ರೆ, ಬ್ರಹ್ಮ ಕಲಶೋತ್ಸವ ಆದರೆ ಅಥವಾ ಜಾತ್ರೆ ಇದ್ದರೆ ಅಂಥಗಳಿಗೆ ಕೂಡ ನಾವು ಕಾರ್ಯಕ್ರಮ ಮಾಡ್ತೇವೆ. ನಾವು ಕೇವಲ ವೆಸ್ಟರ್ನ್ ಡ್ಯಾನ್ಸ್ ಅಲ್ಲ, ಜಾನಪದ, ಸೆಮಿ ಕ್ಲಾಸಿಕಲ್ ಅಂಥ ಡ್ಯಾನ್ಸ್ ಕೂಡ ನಾವು ಕೊರಿಯೋಗ್ರಫಿ ಮಾಡ್ತೇವೆ. ಜೊತೆಗೆ ನಿಮ್ಮಲ್ಲಿ ಏನಾದರೂ ವೈಯಕ್ತಿಕ ಫಂಕ್ಷನ್ಗಳು, ಮೆಹಂದಿ ಫಂಕ್ಷನ್, ಮ್ಯಾರೇಜ್ ಫಂಕ್ಷನ್, ಆ ಸಂದರ್ಭಕ್ಕೆ ಬೇಕಾದಂಥ ಡ್ಯಾನ್ಸ್ಗಳನ್ನು ಕೂಡ ಮಾಡ್ತೇವೆ. ಅದಕ್ಕೆ ನಿಮ್ಮಲ್ಲಿ ಅಂಥ ಫಂಕ್ಷನ್ಗಳು ಇದ್ದರೆ ಖಂಡಿತವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ ಅದಕ್ಕೆ ಸಂದರ್ಭಕ್ಕೆ ತಕ್ಕಂತೆ ನಾವು ಬೇರೆ ಬೇರೆ ಡ್ಯಾನ್ಸ್ಗಳನ್ನು ಕೊರಿಯೋಗ್ರಫಿ ಮಾಡಿ ಕಾರ್ಯಕ್ರಮಗಳನ್ನು ಕೊಡ್ತೇವೆ. ವಿಜಯ್ ಹೇಳಿದಾಗೆ ಈ ಜನ್ಯ ಡ್ಯಾನ್ಸ್ ಗ್ರೂಪ್ ಇವತ್ತಿಗೆ ನಿಲ್ಲುವುದಿಲ್ಲ. ಸೊ ನಾನು ಸಂಗಮ್ ಡ್ಯಾನ್ಸ್ ಗ್ರೂಪ್ 25 ವರ್ಷ ಹೇಗೆ ನಡೆಸಿಕೊಂಡು ಹೋದೆನೋ ಅದೇ ರೀತಿ ಇದು ಕೂಡ ನಡೆಸಿಕೊಂಡು ಹೋಗ್ತೇವೆ ಅಂತ ನಾವು ಹೇಳ್ತಾ ನಿಮ್ಮ ಸಹಕಾರಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಆಭಾರಿ ಎನ್ನುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ವಂದನೆ, ಧನ್ಯವಾದ, ಕೃತಜ್ಞತೆ. ಹೃದಯದ ಮನದ ಭಾವದ ಮಾತಲ್ಲ. ಈ ವೇದಿಕೆಯಲ್ಲಿ ಈವರೆಗೆ ಉಪಸ್ಥಿತರಿದ್ದು ಸಭಾ ಕಾರ್ಯಕ್ರಮವನ್ನು ಚಂದಗಾಣಿಸಿದ ಸರ್ವ ಸಜ್ಜನರಿಗೆ ಸೌಜನ್ಯ ಭಾವದ ಕುಸುಮಾರ್ಪಣ ಶ್ರೀಮತಿ ವಿಜಯ ಟೀಚರ್ ಇವರಿಂದ. ಜನ್ಯ ಡ್ಯಾನ್ಸ್ ಅಕಾಡೆಮಿಯ ಪ್ರಥಮ ವಾರ್ಷಿಕೋತ್ಸವದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನಿರ್ದೇಶಕರಾದ ಶ್ರೀ ಜೀವನ್ ಕೊಲ್ಯ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು.
ಅದೇ ರೀತಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀ ಮುರಳಿ ಯಾದವ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀಮತಿ ಪುಷ್ಪಲತಾ ಎನ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಈ ಜನ್ಯ ಡ್ಯಾನ್ಸಿನ ನೃತ್ಯ ನಿರ್ದೇಶಕರಾದ ವಿಜಯ್ ಕಲ್ಲೇಗ ಇವರಿಗೆ ಧನ್ಯವಾದಗಳು. ಬಂದಿರುವ ಎಲ್ಲ ಪೋಷಕರಿಗೂ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ನೃತ್ಯ ತರಬೇತುದಾರರಾದ ಶ್ರೀ ಸುನಿಲ್ ಮತ್ತು ಶ್ರೀ ಪ್ರಶಾಂತ್ ಇವರಿಗೆ ಧನ್ಯವಾದಗಳು. ಮೈಕ್ ಸೆಟ್ಟಿಂಗ್ನವರಿಗೂ ಧನ್ಯವಾದಗಳು. ಕ್ಯಾಮರಾಮನ್ ಶ್ರೀ ಶಿವು ಮತ್ತು ಧನಂಜಯ್ ಇವರಿಗೂ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ಕೊಟ್ಟ ಗಣೇಶ ಮಂದಿರದ ಮಾಲೀಕರಿಗೂ ಧನ್ಯವಾದ. ತಮಗೂ ಧನ್ಯವಾದ. ಇನ್ನು ಮುಂದೆ ವಾರ್ಷಿಕೋತ್ಸವದ ಇನ್ನೊಂದು ಅಂಗ ಡ್ಯಾನ್ಸ್ 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 ಜನ್ಯ ಡ್ಯಾನ್ಸ್ ಅಕಾಡೆಮಿಯ ನೃತ್ಯಾಭ್ಯಾಸಿಗಳಿಂದ ನೃತ್ಯ ಸಂಜೆ. ಜನ್ಯ ಡ್ಯಾನ್ಸ್ ಅಕಾಡೆಮಿ ಇದರ ಪ್ರಥಮ ವಾರ್ಷಿಕೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇದೀಗ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ಬಂದಿರುವ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ಜನ್ಯ ಡ್ಯಾನ್ಸ್ನ ಅಕಾಡೆಮಿ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ನಿಮಗೆಲ್ಲರಿಗೂ ವೆಲ್ಕಮ್. ಆಲಕ್ಕೆ ನಮಸ್ಕಾರಂ. ಮಲಯಾಳಂ ರಾಗೆಯ ಎಲ್ಲರಿಗೂ ನಮಸ್ಕಾರಂ. ಓಕೆ, ಸೊ ಮಲಯಾಳಂ ಅಷ್ಟು ಬರೋದಿಲ್ಲ ನನಗೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕನ್ನಡ ಮಾತಾಡ್ತೇನೆ, ತುಳು ಪಾತಿರ್ವೆ, ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್, ಹಿಂದಿ ಮೇ ಬಾತ್ ಕರ್ ಸಕ್ತಾ ಹೂಂ, ಬಟ್ ಮಲಯಾಳಂ ಸ್ವಲ್ಪ ನನಗೆ ಕಷ್ಟ, ಆದ ಕಾರಣ ಅಡ್ಜಸ್ಟ್ ಮಾಡಿ. ಸೊ 2 ಗಂಟೆಗಳ ಕಾಲ ನಿಮ್ಮನ್ನು ಮನೋರಂಜನಾ ದುನಿಯಕ್ಕೆ ನಮ್ಮ ಮಕ್ಕಳು ಈಗ ಕರ್ಕೊಂಡು ಹೋಗ್ಲಿಕ್ಕಿದ್ದಾರೆ. ಎಲ್ಲರೂ ಕೂಡ 2 ಗಂಟೆಗಳ ಕಾಲ ನಮ್ಮ ಜೊತೆ ಬಹಳ ಆಕ್ಟಿವ್ ಆಗಿ ಭಾಗವಹಿಸಿ ಎಲ್ಲರೂ ನಮ್ಮ ಜೊತೆ ಸಹಕರಿಸಿ ಅಂತ ಬೇಡ್ತಾ, ಈಗ ಮೊದಲನೇದಾಗಿ ಡಾನ್ಸ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಪುಟಾಣಿಗಳು. ಈ ಪುಟಾಣಿಗಳು ಏನಂತ ಹೇಳಿದ್ರೆ, ಗಣಪತಿಗೆ ಮಕ್ಕಳಂದ್ರೆ ಭಾರಿ ಇಷ್ಟ ಅಂತ, ಅದಕ್ಕೋಸ್ಕರ ಮಕ್ಕಳೇ ಗಣಪತಿಯ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಒಂದು ಗಣಪತಿಯ ನೃತ್ಯದೊಂದಿಗೆ ಇವತ್ತಿನ ಪುಟಾಣಿಗಳು ಇಂದಿನ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಲಿದ್ದಾರೆ. ಆದ ಕಾರಣ ಆ ಮಕ್ಕಳಿಗೊಂದು ಜೋರಾಗಿ ಚಪ್ಪಾಳೆ ಮುಖಾಂತರ ನಾವು ಸ್ವಾಗತ ಕೋರೋಣ. ಈಗ ನಮ್ಮ ಪುಟ್ಟ ಮಕ್ಕಳು ನಿಮ್ಮ ಮುಂದೆ ಒಂದು ಗಣೇಶ ಡಾನ್ಸ್ ಮುಖಾಂತರ.
ಕೊರಿಯೋಗ್ರಾಫರ್ಗಳಾದ ವಿಜಯ್ ಮತ್ತು ಸುನಿಲ್ ಆ ಡ್ಯಾನ್ಸ್ ಮಕ್ಕಳಿಗೆ ಡ್ಯಾನ್ಸ್ ಕಲಿಸಲಿಕ್ಕೆ ಬಹಳ ಕಷ್ಟಪಟ್ಟಿದ್ದಾರೆ. ಸೊ ಅವರಿಗೊಂದು ಜೋರಾಗಿ ಚಪ್ಪಾಳೆ ಕೊಡಿ. ಇನ್ನು ಇದೇ ರೀತಿ ಬೇರೆ ಎನರ್ಜಿ ಡ್ಯಾನ್ಸ್ಗಳು ಇನ್ನೂ ಬರ್ಲಿಕ್ಕಿದೆ. ಸೊ ಎನರ್ಜಿಯನ್ನು ಇನ್ನೂ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇದೀಗ ಇನ್ನೊಂದು ರೀಮಿಕ್ಸ್ ಸಾಂಗಿಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಮಕ್ಕಳು. ದಿಲ್ಬರ್ ದಿಲ್ಬರ ಮತ್ತೆ ಮೇತೆರೆ ಬಾಯ್ ಫ್ರೆಂಡ್ ಮತ್ತೆ ಟಿಪ್ ಟಿಪ್ ಬರ್ಸಾ ಅಂತ. ಸೊ ಈ 3 ರೀಮಿಕ್ಸ್ ಸಾಂಗ್ ಬಾಲಿವುಡ್ ಸಾಂಗಿಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಇದೀಗ ನಿಮ್ಮ ಮುಂದೆ ಜನ್ಯ ಡ್ಯಾನ್ಸ್ ಅಕಾಡೆಮಿ. से करेंगे सबका स्वागत। ಒಂದು ಹೀರೋ ಹೀರೋಯಿನ್ ಕಾಣಲಿಲ್ವಾ ನಿಮ್ಗೆ? ನೆಕ್ಸ್ಟ್ ಫೀಚರ್ ಇದು ಒಂದು ಹೀರೋನು ಹೀರೋಯಿನ್ನು ಏನಾಗ್ಬೋದಲ್ವಾ? ನೋಡಿ ಎಷ್ಟು ಒಳ್ಳೆ ಟ್ಯಾಲೆಂಟ್ ಇದೆ ಮಕ್ಕಳಲ್ಲಿ. ಅದನ್ನೆಲ್ಲ ನಾವು ಪ್ರೋತ್ಸಾಹ ಕೊಡ್ಬೇಕು ಆ ಮಕ್ಕಳಿಗೆ.
ಸೊ ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ಇಂಥ ಟ್ಯಾಲೆಂಟ್ಗಳು ಹೊರಗೆ ಬರಲಿಕ್ಕೆ ಸಾಧ್ಯ. ಸೊ ಡಾನ್ಸ್ ಮಾಡಿದಂಥ ಎಲ್ಲ ಮಕ್ಕಳಿಗೂ, ಅದೇ ರೀತಿ ನೃತ್ಯ ನಿರ್ದೇಶನ ಮಾಡಿದಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಜೋರಾಗಿ ಕರತಾಡೋಣ. ಇದೀಗ ನಿಮ್ಮ ಮುಂದೆ ಮತ್ತೊಂದು ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಯಕ್ಷಿತಾ, ಲತೀಕ್ಷಾ ಮತ್ತೆ ಪುಟಾಣಿ, ಗಗನ್. ಇದು ಅವರೇ ಕೊರಿಯೋಗ್ರಫಿ ಮಾಡಿದಂಥ ಒಂದು ನೃತ್ಯ. ಸೊ ನಿಮ್ಮ ಮುಂದೆ ಯತೀಕ್ಷಾ, ಲಕ್ಷಿತಾ ಮತ್ತೆ ಗಗನ್. अपनी फेमस है रात वाली यारियां, जाने सारा जहां। बेखर खुरमा सुन ले ओ चोरिया, घूमे नगरिया जब जब ये घूमे। हमारी यार सारी कमर यार, कमर यार सारी कमर यार। बेखर खुरमा सुन ले ओ चोरिया, घूमे नगरिया जब जब ये घूमे। हमारी यार सारी कमर यार, कमर यार सारी कमर यार। Oh God, one more. धड़काए और सीटी बजाए, दिल धड़काए सीटी बजाए, सड़क पर नखरा दिखाए, ओ करके इशारे ओ लड़की, ओ लड़की, ओ लड़की आँख मारे, आँख मारे, ओ लड़की आँख मारे, आँख मारे, ओ लड़की आँख मारे। ಟೀಚರ್ಸ್ ಅವರು, ಡಾನ್ಸ್ ಟೀಚರ್ಸ್. ಯಾಕಂದ್ರೆ ಅದು ಈ ಡ್ಯಾನ್ಸ್ ಅನ್ನು ನಾವು ಕಲಿಸಲಿಲ್ಲ ಅವರಿಗೆ, ಅವರೇ ಮನೆಯಲ್ಲಿ ಕಲಿತು ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಅಷ್ಟೊಂದು ಟ್ಯಾಲೆಂಟ್ ಇದೆ ನೋಡಿ. ನೆಕ್ಸ್ಟ್ ಭವಿಷ್ಯದಲ್ಲಿ ಅವರು ಡಾನ್ಸ್ ಟೀಚರ್ಸ್ ಆಗುವಂತ ಎಲ್ಲಾ ಲಕ್ಷಣಗಳು ಕೂಡ ಅವರಲ್ಲಿ ಇದ್ದಾವೆ. ಸರಿ, ನಮಗಿಲ್ಲಿ ಹಿಂದುಗಡೆ ಏನ್ ಹೇಳಿದ್ರು ಅಂತೆ ಮಕ್ಕಳು, ಸರ್ ನಾವೇ ಯಾಕೆ ಡಾನ್ಸ್ ಮಾಡಬೇಕು, ಆಡಿಯನ್ಸ್ ಬಂದಿದಾರಲ್ಲ, ಆಡಿಯನ್ಸ್ ಕೂಡ ಡಾನ್ಸ್ ಮಾಡಲಿ ಅಂತ ಹೇಳಿದ್ರು. ಮಾಡ್ತೀರಾ ನೀವು ಡಾನ್ಸ್? ಹಾ, ಮಾಡ್ತೀರಾ?
ಬಟ್ ಆಡಿಯನ್ಸ್ಗೆ ಈಗ ಡ್ಯಾನ್ಸ್ ಮಾಡಲಿಕ್ಕೆ ಬಿಟ್ಟರೆ ಸ್ಟೇಜ್ ಹುಡಿ ಆಗ್ಬೋದು. ಬಟ್ ಒಂದು ಗೇಮ್ಸ್ ಆಡಿಸೋ ಮಕ್ಕಳಿಗೆ, ಚಿಕ್ಕ ಪುಟ್ಟ ಮಕ್ಕಳು ಇದಾವಲ್ವಾ, ಯಾಕಂದ್ರೆ ಇಲ್ಲಿದ್ದ ಮಕ್ಕಳು ಹೇಗೂ ಡ್ಯಾನ್ಸ್ ಮಾಡ್ತಾವೆ, ತೊಂದರೆ ಇಲ್ಲ. ಬಟ್ ಇಲ್ಲೇ ಕುಳಿತ ಮಕ್ಕಳಿಗೆ ಒಂದು ಏನಾದ್ರು ಒಂದು ಆಕ್ಟಿವಿಟಿ ಕೊಡ್ಬೇಕಲ್ಲ, ಅದಕ್ಕೋಸ್ಕರ ನನಗೊಂದು 5 ಮಕ್ಕಳು ಬೇಕಿತ್ತು. 1ನೇಯಿಂದ 5ನೇವರೆಗೆ ಕಲಿಯುವಂತ 5 ಮಕ್ಕಳು ಇಲ್ಲಿ ಬನ್ನಿ. ನನಗೆ ನಿಮ್ಮ ಹೆಸರು, ಯಾವ ಸ್ಕೂಲ್, ಎಷ್ಟನೇ ಕ್ಲಾಸ್ ಅಂತ? ನನ್ನ ಹೆಸರು ಸಮೀಕ್ಷಾ, ನಾನು 7th ಸ್ಟ್ಯಾಂಡರ್ಡ್ ಕಲಿತಿದ್ದೇನೆ, JHS ಸುರಮಿ. ನನ್ನ ಹೆಸರು ಕೌಶಿಕೇಶ್, ನಾನು 6ನೇ ತರಗತಿ, ನನ್ನ ಸೈಂಟ್ ಬರ್ತಲೋಮಿ ASP ಸ್ಕೂಲ್ ಬೇಳ. ನನ್ನ ಹೆಸರು ಅಮೋಘ, ನಾನು ಹೋಲಿ ಫ್ಯಾಮಿಲಿ ಶಾಲೆ 7ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ. ನನ್ನ ಹೆಸರು ಅನಿಕೇತ್, ನಾನು 7th ಸ್ಟ್ಯಾಂಡರ್ಡ್ ಕಲಿಯೋದು, ನೀರ್ಚಾಲ ಶಾಲೆ. ನನ್ನ ಹೆಸರು ದೀಕ್ಷಿತ್, ನಾನು 6ನೇ ಕ್ಲಾಸಲ್ಲಿ ಕಲಿಯುವುದು, ನಾನು ಸೈಂಟ್ ಬರ್ತಲೋಮಿ ASP ಸ್ಕೂಲ್ ಬೇಲದಲ್ಲಿ ಕಲಿಯುವುದು. ನನ್ನ ಹೆಸರು ಮನ್ವಿತ್ ಕೃಷ್ಣ, ನೀರ್ಚಾಲಲ್ಲಿ ಕಲಿಯುವುದು, 6ನೇ ತರಗತಿ. ನನ್ನ ಹೆಸರು ಚಿಂತನ್, ಹೋಲಿ ಫ್ಯಾಮಿಲಿ ಸ್ಕೂಲ್ 7th. ನೀವೇ ಡ್ಯಾನ್ಸ್ ಮಾಡ್ತೀರಾ? ಮಾಡೋದಿಲ್ವಾ? ಡ್ಯಾನ್ಸ್ ಕ್ಲಾಸ್ಗೆ ಸೇರ್ತೀರಾ? ಕಲಿಸಿಕೊಟ್ರೆ ಮಾಡ್ತೀರಾ? ಹಾ, ಮಾಡ್ತೀರಾ? ನೆಕ್ಸ್ಟ್ ಸಂಡೆಯಿಂದ ಬನ್ನಿ, ಜಾಯಿನ್ ಆಗಿ. ಓಕೆ, ಸೊ ನಿಮಗೆ ಒಂದು ಸ್ಮಾಲ್ ಗೇಮ್ ಆಯ್ತಾ? ಎಲ್ಲ ಅಕ್ಕಪಕ್ಕದವರಲ್ಲ, ನೀವು ಹತ್ತಿರದವರಲ್ವಾ? ಓಕೆ, ಸೊ ನಾನು ನಿಮಗೆ 1 ನಿಮಿಷ ಟೈಮ್ ಕೊಡ್ತೇನೆ. 1 ನಿಮಿಷ ಟೈಮಲ್ಲಿ ನೀವಲ್ಲಿ ಆಡಿಯನ್ಸ್ ಪಕ್ಕ ಹೋಗಿ ₹1 ಕಾಯಿನ್ ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ₹1 ಕಾಯಿನ್, ಯು ಹ್ಯಾವ್ ಟು ಕಲೆಕ್ಟ್ ₹1 ಕಾಯಿನ್. ಓಕೆ, ಯಾರು ಹೈಯೆಸ್ಟ್ ಕಲೆಕ್ಟ್ ಮಾಡ್ತಾರೆ ಅವರಿಗೊಂದು ಪ್ರೈಸ್ ಇದೆ. ಓಕೆ, ನೀವು 7 ಜನರಲ್ಲಿ ಯಾರು ಹೈಯೆಸ್ಟ್ ₹1 ಕಾಯಿನ್ ಕಲೆಕ್ಟ್ ಮಾಡ್ತಾರೋ ಅವರಿಗೆ ಒಂದು ಬಹುಮಾನ ಇದೆ. ಯು ಹ್ಯಾವ್ 1 ಪ್ರೈಸ್ ಇಫ್ ಯು ಕಲೆಕ್ಟ್ highest ₹1 of coin. Start now. പറഞ്ഞോ ಸರ್? ಆಯ್ತು, ಬಂದರು, ಟೈಮ್ ಹೇಳಿ. Ten, 9, 8, 7, 6, 5, 4, 3, 2, 1. ಓಕೆ, ಅಲ್ಲಿ ನಿಂತುಕೊಳ್ಳಿ, ಕೌಂಟ್ ಮಾಡಿ. ಎಲ್ಲ ₹1 ಅಲ್ವಾ? ಹಾಂ, 1, 2, 3, 4, 5, 6, 7, 9, 10, 11, 12, 13. 13. ಓಕೆ, ಎಲ್ಲ ₹1 ನೋಡ. 1, 2, 3, 4, 5, 6. ಹಾಂ, ₹2 ಇದೆ ಇದರಲ್ಲಿ. ಹಾಂ 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 14. ಓಕೆ, ಇಲ್ಲ ಎಷ್ಟು? 1, 2, 3, 4, 5, 6, 7, 8, 9, 10, 11. ಓಕೆ, ನೆಕ್ಸ್ಟ್ 5, 6. ಇಲ್ಲ ಉಂಟು. ಓಕೆ, 1, 2, 3, 4, 5, 6, 7, 7, 8, 9, 10. 10. ಓಕೆ, ನೀವೇನ್ ಮಾಡ್ಬೇಕಂದ್ರೆ ಈಗ ಯಾರ ಹತ್ರ ಕಾಯಿನ್ ಕಲೆಕ್ಟ್ ಮಾಡಿದ್ದೀರಿ ಅವರಿಗೆ ವಾಪಸ್ ಕೊಡ್ಬೇಕು.
ಮಾಡ್ತೀರಾ? ಬೇಡ, ಹೋಗ್ಬೇಡಿ ಆಯ್ತಾ? ಬೇಡ ಬೇಡ, ಹೋಗ್ಬೇಡಿ 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 ಹೋಗ್ಬೇಡಿ, ಈಚೆ ಬನ್ನಿ. ಸೊ ಎಷ್ಟು ಕಾಯಿನ್ ಕಲೆಕ್ಟ್ ಮಾಡಿದ್ದು ಯಾರು? 14. ಯಾರು ಕಲೆಕ್ಟ್ ಮಾಡಿದ್ದು? 14 ಅಲ್ವಾ? ಸೊ ಇವರಿಗೆ ನೀವು ಜೋರಾಗಿ ಚಪ್ಪಾಳೆ ಕೊಡಿ. ಸೊ ಓಡಿ ಓಡಿ ಬೆವರು ಬಂತಲ್ವಾ? ಸೊ ಬೆವರು ಬಂದ್ರೆ ನಾವೊಂದು ನಿಮಗೆ ಬಹುಮಾನವಾಗಿ ಕಷಾಯ ಸೋಪ್ ಅಂತ ಕೊಡ್ತೇವೆ. ಇದು ಕಷಾಯ ಅಂದ್ರೆ ಕುಡಿಯುವ ಸೋಪ್ ಅಲ್ಲ, ಇದು ಚಂದ ಸಾಬೂನು ಹಾಕಿ ಸ್ನಾನ ಮಾಡಿದ್ರೆ ಫ್ರೆಶ್ ಆಗ್ತೀರಿ ಆಯ್ತಾ? ಎಲ್ಲ ನಿಮ್ಮ ಬೆವರು ಎಲ್ಲ ಹೋಗಿ ನೀವು ಕಾಂತಿಯುತ ಆಗ್ತೀರಿ, ನೀವು ಸ್ಮಾರ್ಟ್ ಆಗ್ತೀರಿ, ಹೀರೋ ತರ ಕಾಣ್ತೀರಿ. ಸೊ ಇದು ನಮ್ಮ ಪರವಾಗಿ ನಿಮಗೆ ಒಂದು ಬಹುಮಾನ. ಕಂಗ್ರ್ಯಾಚುಲೇಷನ್. ಹಾ, ಓಕೆ. ಈಗ ಯಾರಿಗೆಲ್ಲ ಕಲೆಕ್ಟ್ ಮಾಡಿದ್ರು ಅವರಿಗೆ ಕೊಡುವಂತ ಜವಾಬ್ದಾರಿ ನಿಮ್ಮದು. ಧನ್ಯವಾದಗಳು. ಥ್ಯಾಂಕ್ ಯು. ಒಂದು ತಮಿಳ್ ರಿಮಿಕ್ಸ್ ಮತ್ತೊಂದು ಬಾಲಿವುಡ್ ರಿಮಿಕ್ಸ್ಗೆ ನಿಮ್ಮ ಮುಂದೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ ಜನ್ಯ ಡಾನ್ಸ್ ಟೀಮ್ನ ಸ್ಟೂಡೆಂಟ್ಗಳು. ಈಗ ನಿಮ್ಮ ಮುಂದೆ உன்னை பார்த்தா என் நெஞ்சம் புதைச்சோன்னு உன் முச்சு காத்து பட்டா அதை சுற்றி எல்லாம் நீ ஒரு கண்ணால் பார்த்தா நம்ம குலாஜிருந்தே இல்லை, நீ கடந்து வரும் ஸ்டைலு அது புது மெட்ரோ ரயிலு. அது யாரு உனக்கு தாத்தா கால தொடுவா அவங்கள பார்த்தா உன்னுடைய அப்பா உங்களுடைய கோவில் கட்டியப்பா உன்னை பார்த்தா என்ன புதுச்சோன்னு உன் மூச்சு காத்து பட்டா அது சுவிட்சு எல்லாம் காத்து. நீ ஒரு கண்ணால் பார்த்தா நம்ம புல்லாகுது வெயிலு, நீ நடந்து வரும் ஸ்டைலு அது புது மெட்ரோ ரயிலு. ये बोल दो आएंगे देर से फिक्रे सब छोड़ दो आज हमसे अपने हिसाब में हम जो करने चले गलती वो छोड़ लो. Thank you.
चले जब लड़कों के दिलों में तू आग लगा दे बेबी फायर नकली से न करे तू करे जब देखे हमें झूठी लायर काला काला चश्मा जचता तेरे मुखड़े पे जैसे काला गले जचता है तेरे छूं पे अपनी अदाओं से ज्यादा नहीं तो 10-12 लड़के तो मार ही देती होगी तू दिन में ऐसे छत्तीस फिरते हैं मेरे वर्गी और न होनी वे वर्गी और न होनी वर्गी और न होनी तू मुंडा बिल्कुल देती है मैं किसकी ना तो थोड़ी में और मैं पेटअप हो गई हूँ मुंडे सुन के तेरे दुखड़े हुए मैंने काला चश्मा मैंने काला 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 मैंने काला चश्मा जचदा है गोरे मुखड़े ते मैंने काला चश्मा जचदा है गोरे मुखड़े ते जचदा है गोरे मुखड़े ते सड़कों पे चले जब लड़कों के दिलों में तू आग लगा दे बेबी फायर नकली से न करे तू करे जब देखे हमें झूठी लायर मैंने काला चश्मा मैंने काला चश्मा ए काला चश्मा ओ काला 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 ಹಾ ಈಗ ನಿಮಗೆ ಒಂದು ಕ್ವಶನ್, ಅದು ಎಸ್ಪೆಷಲಿ ಫಾರ್ ದ ಲೇಡೀಸ್, ನಮ್ಮ ಮಹಿಳೆಯರಿಗೆ ಒಂದು ಪ್ರಶ್ನೆ, ಆನ್ಸರ್ ಮಾಡಬೇಕು ನೀವು. ಹಾ ಮಾಡ್ತೀರಾ? ಮನೆಯಲ್ಲಿ ಮನೆ ವ್ಯವಹಾರ ಎಲ್ಲ ಜಾಸ್ತಿ ನೋಡೋದು ಯಾರು? ಹಾ ಯಾರು ನೋಡೋದು? ಮನೆಗೆ ಏನಾದರೂ ಸರಂಜಾಮು ಥಿಂಗ್ಸ್ ಎಲ್ಲ ಬೇಕು ಅಂತ ಹೇಳಿದ್ರೆ, ಮನೆಯದು ವಸ್ತು ಅದೆಲ್ಲ ಬೇಕು ಅಂತ ಹೇಳಿದ್ರೆ, ಅಥವಾ ಮಕ್ಕಳ ಫೀಸ್ ಕಟ್ಟೋದು ಅದು ಕಟ್ಟೋದೆಲ್ಲ ಯಾರು ನೋಡ್ಕೊಡೋದು? ಹಾ ಹೆಂಗಸರು. ಅಂದ್ರೆ ಮನೆಯೆಲ್ಲ ಗೃಹ ವಾರ್ತೆ ಎಲ್ಲ ನಿಮ್ಮದೇ, ನಿಮ್ಮ ಡಿಪಾರ್ಟ್ಮೆಂಟ್, ಹೌದಾ? ಹಾ ಅದು ಮೋಸ್ಟ್ ಪ್ರಾಬಬ್ಲಿ ಅಂದ್ರೆ 90% ಮೇ ಬಿ, ಕೆಲವು 10% ಇರ್ಬೋದು, ಬಟ್ 90% ಮಹಿಳೆಯರೇ ಅಲ್ವಾ? ತರಕಾರಿ ತರುವಂಥದ್ದು, ಹಾಲು ತರುವಂಥದ್ದು, ದಿನಸಿ ತರುವಂಥದ್ದು, ಮಕ್ಕಳ ಫೀಸ್ ಕಟ್ಟಲಿಕ್ಕೆ ಏನಾದರೂ ಗಣಸರು ತಂದು ಕೊಡ್ತಾರೆ, ಬಟ್ ಅದನ್ನು ಮ್ಯಾನೇಜ್ ಮಾಡುವಂಥದ್ದು ಯಾರು ಅಲ್ವಾ? ಇವತ್ತಿಷ್ಟು ಬಜೆಟ್ ಹಾಕಬೇಕು ಹೀಗೆ ಅಂತ. ಸೊ ನೀವು ಮನೆಯದು ಬಜೆಟ್ ಮಾಡ್ತೀರಿ, ಬಟ್ ದೇಶಕ್ಕೆ ಬಜೆಟ್ ಮಾಡೋರೊಬ್ರು ಇದ್ದಾರೆ. ದೇಶದಲ್ಲಿ ಖರ್ಚು ವೆಚ್ಚ ಇಷ್ಟ ಆಗಬೇಕು, ಇಷ್ಟು ಆದಾಯ ಬರಬೇಕು ಅಂತ ಲೆಕ್ಕ ಮಾಡೋರಿದ್ದಾರೆ ಒಬ್ರು. ನಮ್ದು ಲೇಡಿ ಅವರು ಕೂಡ. ಯಾರವರು? ವಿತ್ತ ಮಂತ್ರಿ. ನಮ್ದು ಯಾರು? ಫೈನಾನ್ಸ್ ಮಿನಿಸ್ಟರ್. ಫೈನಾನ್ಸ್ ಮಿನಿಸ್ಟರ್ ಯಾರು? ಇಲ್ಲಿ ಬಂದು ಆನ್ಸರ್ ಮಾಡಬೇಕು ನಿಮ್ಮದು. ನೀವು ಬೇಡ, ಬೇರೆಯವರು ಬನ್ನಿ, ಇಲ್ಲಿ ಬನ್ನಿ ಬನ್ನಿ. ಯಾರು ನಮ್ಮ ದೇಶದ ವಿತ್ತ ಮಂತ್ರಿ, ಫೈನಾನ್ಸ್ ಮಿನಿಸ್ಟರ್ ಯಾರು? ನಿರ್ಮಲಾ ಸೀತಾರಾಮನ್. ಅವರು ರಕ್ಷಣಾ ಮಂತ್ರಿ ಅಲ್ವಾ? ಅಲ್ವಾ? ಶಿವರ ಹೇಗೆ ಹೇಳ್ತೀರಿ? ಬಜೆಟ್ ಪ್ರೆಸೆಂಟ್ ಮಾಡಿದ್ದಾರೆ. ವೆರಿ ಗುಡ್. ಸೊ ಈ ಸಲ ಬಜೆಟ್ ಮಾಡಿದ್ದಾರೆ ಅವರು. ಲಾಸ್ಟ್ ಟರ್ಮ್ ಅಲ್ಲಿ ಬಿಜೆಪಿ ಇರುವಾಗ ಲಾಸ್ಟ್ ಟರ್ಮ್ ಅಲ್ಲಿ ಅವರು ರಕ್ಷಣಾ ಮಂತ್ರಿ ಆಗಿದ್ರು. ದೇಶದ ರಕ್ಷಣೆ ಬಗ್ಗೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಟರ್ಮ್ ಅಲ್ಲಿ ಅವರು ಏನ್ ಮಾಡಿದ್ದಾರೆ? ಫೈನಾನ್ಸ್ ಮಿನಿಸ್ಟರ್. ಸೊ ಇವರಿಗೆ ನಿಮ್ಮ ಹೆಸರು? ಪ್ರತಿಭಾ. ಏನ್ ಮಾಡ್ತಾ ಇದ್ದೀರಿ? ಇವಾಗ ಬ್ಯಾಂಕ್ ಅಲ್ಲಿ ಜಾಬ್ ಮಾಡಿ. ಬ್ಯಾಂಕ್ ಅಲ್ಲಿ. ಸೊ ಇವರು ಕೂಡ ಫೈನಾನ್ಸಿಯಲ್ ಮೇಂಟೈನ್ ಮಾಡ್ತಾ ಇದ್ದಾರೆ ನೋಡಿ. ಸೊ ಏನು ಕೋಇನ್ಸಿಡೆನ್ಸ್. ಇವರಿಗೊಂದು ಪ್ರತಿಭಾ, ಅವರಿಗೊಂದು ಜೋರಾಗಿ ಚಪ್ಪಾಳೆ ಕೊಡಿ. ಇವರಿಗೊಂದು ಬಹುಮಾನ ಕೊಡಬೇಕಲ್ವಾ? ಏನ್ ಕೊಡೋದು? ಕೊಡ್ತೇನೆ. ಅವರಿಗೆ ಕಷಾಯ ಸೋಪು ಕೊಟ್ಟೆ, ಇವರಿಗೆ ಕಷಾಯ ಶಾಂಪು ಕೊಡ್ತಾನೆ. ಮಹಿಳೆ ಅಲ್ವಾ? ಇದು ಹರ್ಬಲ್ ಗಿಡಮೂಲಿಕೆಯಿಂದ ಮಾಡಿದಂತ ಶಾಂಪು. ಇದನ್ನು ಹಾಕಿದ್ರೆ ಖಂಡಿತವಾಗಿ ಕೂದಲು ಉದುರುವುದಿಲ್ಲ, ಕೂದಲ ಸಮಸ್ಯೆ ಎಲ್ಲ ನಿವಾರಣೆ ಆಗ್ತದೆ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಇವರಿಗೊಂದು ಈ ಬಹುಮಾನ. ಕಂಗ್ರ್ಯಾಚುಲೇಷನ್. ಮತ್ತೆ ನಮ್ಮ ಈ ಕಾರ್ಯಕ್ರಮಕ್ಕೆ ಕೊಲ್ಯದಿಂದ ನಮ್ಮ ಕೊಲ್ಯ ಯುವ ವಾಹಿನಿಯ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತೆ ಸದಸ್ಯರು ಬಂದಿದ್ದಾರೆ. ಅವರಿಗೊಂದು ಜೋರಾಗಿ ಚಪ್ಪಾಳೆ ತಟ್ಟಿ ಸ್ವಾಗತ ಮಾಡಿ. ಮತ್ತೆ ಮಕ್ಕಳ ನೋಡ್ಲಿಕ್ಕೋಸ್ಕರ ಅವರು ಅಲ್ಲಿಂದ ಬಂದಿದ್ದಾರೆ. ಅವರಿಗೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಹುಡುಗಿಯರಿಗೆ ಒಂದು ಗೇಮ್ ಮಾಡುವ. ಹೈಸ್ಕೂಲ್ ಹುಡುಗಿಯರು ಯಾರಾದಿದ್ರೆ ಬನ್ನಿ ಇಲ್ಲಿ. ಹೈಸ್ಕೂಲ್ ಹುಡುಗಿಯರಿದ್ರೆ ಬನ್ನಿ. ಯಾರು ಬರೋದಿದ್ರೆ ಎಲ್ಲ ಏಜ್ ಆದವರು ಇರೋದು ಅಂತ ಇಲ್ಲಿ. ಡ್ಯಾನ್ಸ್ ಮಾಡಿಸುದಿಲ್ಲ, ಹೆದರ್ಬೇಡಿ. ಡ್ಯಾನ್ಸ್ನವರಲ್ಲ, ಬೇರೆ ಇದ್ದವರು ಬರ್ಬೋದು ಇಲ್ಲಿ. ಬನ್ನಿ ಬನ್ನಿ ಬನ್ನಿ, ಫಾಸ್ಟ್. ರೈಟ್, ಇಬ್ರು ಬಂದ್ರು, ಇದಿಬ್ರು. ಒಳಗಿದ್ದವರು ಬರ್ಬೋದು ಹುಡುಗಿಯರು.
ಇದಿಬ್ರು ಬೇಕು ನನಗೆ. ಇನ್ನೊಬ್ರು ಬನ್ನಿ. ಇಷ್ಟು ಜನ ಇದ್ದೀರಾ? ಅವಕಾಶ ಸಿಕ್ಕಾಗ ನೀವು ಉಪಯೋಗ ಮಾಡಬೇಕದು, ಮತ್ತೆ ನಿಮಗೆ ಸಿಗುದಿಲ್ಲ. ಅಪರ್ಚುನಿಟಿ ಯಾವಾಗ ಚಿನ್ನದ ನಾಣ್ಯ ಕೊಡ್ತೇವೆ ನಾವು. ಸೆವೆಂತ್ ಸ್ಟ್ಯಾಂಡರ್ಡ್ ಕಲಿತಿದ್ದೇನೆ, ಜೆ.ಟಿ. ಸುರಭಿ. ರಶ್ಮಿ 9th ಸ್ಟ್ಯಾಂಡರ್ಡ್ ಅಲ್ಲಿ ಕಲಿತಿದ್ದೇನೆ, ಶ್ರೀಭಾರತಿ ವಿದ್ಯಾಪೀಠ ಮುಜುಂಗು. ನನ್ನ ಹೆಸರು ಭಾಗ್ಯಶ್ರೀ, 10th ಸ್ಟ್ಯಾಂಡರ್ಡ್, ಜೆ.ಟಿ. ಸೂರಂಬೈ. ನನ್ನ ಹೆಸರು ಉಷಾ, ನಾನು 7ನೇ ತರಗತಿ, ಸೂರಂಬೈ. ಓಕೆ, ಈಗ ನಾವೊಂದು ಹಾಡು ಆಡ್ತೇವೆ, ನೀವು ಅದಕ್ಕೆ ಡ್ಯಾನ್ಸ್ ಮಾಡಬೇಕು. ಆಗೋದಿಲ್ವಾ? ಕಲಿಸಿದ್ರೆ ಮಾಡ್ತೀರಾ? ಆಗ್ತದಂತ ಅಲ್ಲಿ ಹೇಳ್ತಾ ಇದ್ದಾರೆ, ಆಗ್ತದೆ ಅಂತ. ಓಕೆ, ನಿಮ್ಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಹೇಳೋದಿಲ್ಲ, ನಿಮ್ಗೊಂದು ವಸ್ತು ಕೊಡ್ತೇನೆ ನಾನು, ತಗೊಳ್ಳಿ. ಏನದು? ಬಲೂನ್. ಏನ್ ಮಾಡಬೇಕು? ಬಲೂನನ್ನು ಊದಬೇಕು. ಬಲೂನನ್ನು ಊದಬೇಕು, ಅದನ್ನ ಬ್ಲಾಸ್ಟ್ ಮಾಡಬೇಕು, ಹೊಡಿಬೇಕು. ಓಕೆ, ಬಲೂನನ್ನು ಊದಿ 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 ಅದು ಬ್ಲಾಸ್ಟ್ ಆಗಬೇಕು. ಸೊ ಯಾರ್ದು ಮೊದಲು ಊದಿ ನಿಮ್ದು ಬ್ಲಾಸ್ಟ್ ಆಗ್ತದೋ ಅವರಿಗೆ ನಾವೊಂದು ಬಹುಮಾನ ಕೊಡ್ತೇವೆ. ಆಗ್ಲಿಲ್ಲ. ಓಕೆ, ಟೈಮ್ ಸ್ಟಾರ್ಟ್ ಮಾಡ್ತೇವೆ. ಯಾವಾಗ ಟ್ರೈ ಮಾಡಿ ಯಾರ್ದು ಊದಿ ಬಲೂನ್ ಬ್ಲಾಸ್ಟ್ ಆಗ್ತದೋ ಅವರಿಗೊಂದು, ನಾನು ಹೇಳಿದಲ್ಲ, ಚಿನ್ನದ ಕಾಯಿನ್ ರೆಡಿ ಇದೆ. ಓಕೆ, ಊದಿ ನೀವು ಬಾಕಿ ತಗೊಳ್ಳಿ. ಆಗುದಿಲ್ಲ, ಅದನ್ನು ಹಾಗೆ ಕಟ್ಟಿ. ಓಕೆ, ಆದಷ್ಟು ಬೆಲೂನ್ ಊದಿ. ನಿಮ್ಮ ಹೆಸರೇನು ಹೇಳಿ? ಉಷಾ. 7ನೇ ಕ್ಲಾಸ್ ಅಲ್ವಾ? ಓಕೆ, ಸೊ ಉಷಾ ಇವರು ಬೆಲೂನ್ ಊದಿ ಫಸ್ಟ್ ಬ್ಲಾಸ್ಟ್ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು, ಚಪ್ಪಾಳೆ ತಟ್ಟಿ. ಚಿನ್ನದ ಕಾಯಿನ್ ಮಾಡ್ಲಿಕ್ಕೆ ಕೊಟ್ಟಿದ್ದೇವೆ, ಬರ್ತದೆ. ಅದಕ್ಕಿಂತ ಮೊದಲೊಂದು ಬಹುಮಾನ, ಅಲ್ವೇರಾ ಶಾಂಪೂ, ಆಯ್ತಾ? ಇದು ಕೂಡ ಹರ್ಬಲ್. ಸೊ ಇವರಿಗೆ ಧನ್ಯವಾದಗಳು. ಅದೇ ರೀತಿ ಇನ್ನೊಬ್ಬರಿಗೆ ಕೂಡ, ಅವರು ಕೂಡ ಬ್ಲಾಸ್ಟ್ ಮಾಡಿದ್ದಾರೆ, ಇವರಿಗೂ ಕೂಡ ಒಂದು ಶಿಕಾಕಾಯಿ ಶಾಂಪೂ ಕೊಡ್ತಾ ಇದ್ದೇವೆ. ಇವರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಒಂದು ಸೆಮಿ ಕ್ಲಾಸಿಕಲ್ ಡಾನ್ಸ್, ಶಿವನನ್ನು ನೆನೆಸಿ ನೃತ್ಯ ಮಾಡುವಂಥದ್ದು. ನಮ್ಮ ಜನ್ಯ ಡಾನ್ಸ್ ಅಕಾಡೆಮಿಯ ಮಕ್ಕಳು ಶಿವತಾಂಡವ ಅಂತ ಒಂದು ನೃತ್ಯಕ್ಕೆ ಪರ್ಫಾರ್ಮ್ ಮಾಡಲಿಕ್ಕಿದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಪ್ರೋತ್ಸಾಹ ಕೊಡಿ. ಜಲ ಪ್ರವಾಹ ಪಾವಿತಸ್ಥಲೆ ಕಲೇವಲಂಬ್ಯ ಲಂಬಿತಾಂಭುಜಂಗಮಟ್ಟಮಟ್ಟಮಟ್ಟಮನ್ನಿನಾದವಡ್ಡಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಜಟಾಕಟಾಹ ಸಂಭ್ರಮ ಭ್ರಮ ನಿಲಿಂಪ ನಿರ್ಝರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಧಗಚ್ಚುನಲ್ಲಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣ ಜಟಾಭುಜಂಗ ಪಿಂಗಲ ಸ್ಫುರತ್ವನಾಮಣಿ ಪ್ರಭಾಕದಂಬ ಕುಂಕುಮದ್ರವ ಪ್ರಲಿಪ್ತ ದಿಗ್ವಧೂಮುಖೇ ಮದಾಂಧ ಸಿಂಧುರತ್ಪುರತ್ವ ಉತ್ತರೀಯನೇ ದುರೇ ಮನೋ ವಿನೋದಮದ್ಭುತಂ ಬಿಧರ್ತು ಭೂತ ಭರ್ತರಿ ಓಂ ನಮಃ ಶಿವಾಯ. सदाशिवं भजाम्यहं
नील पंकज प्रपंच कालिम प्रभावलंबि कंठ कंदली रुचि प्रबद्ध कंधरं स्मरच्छिदं पुरच्छिदं भवच्छिदं मखच्छिदं गजच्छिदं धकच्छिदं तमन्तकच्छिदं भजे। ಈಗ ನಮ್ಮ ಮಹನೀಯರಿಗೆ ಒಂದು ಪ್ರಶ್ನೆ. ಕೇರಳದಲ್ಲಿ ಗೊತ್ತಿಲ್ಲ ನನಗೆ, ಬಟ್ ಕರ್ನಾಟಕದಲ್ಲಿ ನಿಮಗೆ ಗೊತ್ತು, ವೈನ್ ಶಾಪ್ ಎಲ್ಲ ಇದೆ ಅಲ್ವಾ, ಬಾರ್ ರೆಸ್ಟೋರೆಂಟ್ ಎಲ್ಲ ತುಂಬ ಇದ್ದಾವೆ. ಅಲ್ಲೆಲ್ಲ ಸ್ವಲ್ಪ ಈ ವೀಕೆಂಡಲ್ಲಿ ಸ್ವಲ್ಪ ಪೆಗ್ಗೆಲ್ಲ ಇಳಿಸ್ಕೊಂಡು ಹೋದಾಗ ಏನು ಮಾಡ್ತಾರೆ ಮಹಿಳೆಯರು? ಏನು ಮಾಡ್ತಾರೆ? ಒಳ್ಳೆ ಸ್ವಾಗತ ಕೊಡ್ತಾರಾ ಯಾವಾಗಲೂ ಕುತ್ಕೊಂಡು ಬಂದರೆ? ಇಲ್ಲ ಅಲ್ಲ. ಬಟ್ ಯಾವಾಗ ಗಂಡ ಕುಡ್ಕೊಂಡು ಬಂದರೂ ಕೂಡ ಆ ಗಂಡನನ್ನು ಏನು ಚಂದ ಮಾಡಿ ಅವನನ್ನು ಕರ್ಕೊಂಡು ಬಂದು ಅವನಿಗೆಲ್ಲ ಚಂದ ಊಟ ಎಲ್ಲ ಕೊಡುವಾಗ ಗಂಡ ಏನು ಹೇಳ್ತಾನೆ ಹೆಂಡತಿಗೆ? ಚಂದ 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 ನನ್ನ ಹೆಂಡತಿ ಅಲ್ವಾ, ಕುಡ್ಕೊಂಡು ಬಂದರೂ ಕೂಡ ಬೈಯೋದಿಲ್ಲ ಅಂತ ಹೇಳ್ತಾಳಂತೆ. ಸೊ ಅದೇ ರೀತಿ ಆ ಪರ್ಫಾರ್ಮೆನ್ಸ್ ಅನ್ನು ನಮ್ಮ ಈಗ ಮಕ್ಕಳು ಮಾಡ್ಲಿಕ್ಕಿದ್ದಾರೆ. ಚಂದ 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 ನನ್ನ ಹೆಂಡತಿ ಅಂತ ನಮ್ಮ ಅಪ್ಪು ಪುನೀತ್ ರಾಜ್ಕುಮಾರ್ ಹಾಡಿದಂತ ಒಂದು ಸಾಂಗಿಗೆ ನೃತ್ಯ ಮಾಡಲಿದ್ದಾರೆ ನಮ್ಮ ಪುಟಾಣಿಗಳು. ಜೋರಾಗಿ ಚಪ್ಪಾಳೆ ಕೊಡಿ ನಮ್ಮ ಪುಟಾಣಿಗಳಿಗೆ. ಭಾರಿ ಖುಷಿ ಮರ್ರೆ ನಂಗೆ ನನ್ನ ಹೆಂಡತಿ ಕಂಡ್ರೆ, ಒಂದು ಚೂರು ಬೈಯೋದಿಲ್ಲ ರಾತ್ರಿ ಕುಡ್ಕೊಂಡು ಬಂದ್ರೆ. Nalti arti arate,
ಏತೆ ಎನರ್ಜಿಡ್ ನಲ್ಲತ್ತೀರ ಎಂಕ್ಲೆನ ಎಲೆಲ್ಯ ಪಿಟ್ಟಿ ಕಿಂಡಿನಾಕಲು ಸೊ ನನ್ನ ಸಲಕ್ಲಿ ಜೋರಾದಂಜಿ ತಾಟಿ ಬಟ್ಲೆ. ನೆಕ್ಸ್ಟ್ ನಮ್ಮ ಜನ್ಯ ಡಾನ್ಸ್ ಅಕಾಡೆಮಿಯ ಇಬ್ಬರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾದಂತಹ ಸಂಜನಾ ಮತ್ತು ದಿಯಾ ಇವರಿಂದ ಒಂದು ಡ್ಯೂ ಡಾನ್ಸ್ ಅವರು ನಿಮ್ಮ ಮುಂದೆ ಪರ್ಫಾರ್ಮೆನ್ಸ್ ಮಾಡಲಿಕ್ಕಿದ್ದಾರೆ. ಸಂಜನಾ ಮತ್ತು ದಿಯಾ ಇದೀಗ ನಿಮ್ಮ ಮುಂದೆ.
ಹಳ್ಳಿಯ ಇವರು ಮೊದಲಿಂದ ಡ್ಯಾನ್ಸ್ ಫಸ್ಟ್ ಸ್ಟಾರ್ಟ್ ನಮ್ಮ ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಆದಾಗ ಅಲ್ಲಿಂದಲೇ ಬರುವಂಥ ವಿದ್ಯಾರ್ಥಿಗಳು ಈಗ. ಸೊ ನೆಕ್ಸ್ಟ್ ಕಾಂಪಿಟೇಷನಿಗೆ ಕೂಡ ಭಾಗವಹಿಸಿದ್ದಾರೆ. ಎಲ್ಲ ನಮ್ಮ ಜನ್ಯ ಡ್ಯಾನ್ಸ್ ಟೀಮ್ನ ಕೆಲವೊಂದು ಮಕ್ಕಳನ್ನು ನಾವು ಕೆಲವೊಂದು ಕಾಂಪಿಟೇಷನ್ಗೆ ಕಳಿಸ್ತಾರೆ ನೆಕ್ಸ್ಟ್ ಫ್ಯೂಚರಲ್ಲಿ ಕೂಡ. ಸೊ ಇದಕ್ಕೆ ಮಕ್ಕಳು ಸರಿಯಾಗಿ ಡ್ಯಾನ್ಸಿಗೆ ಕ್ಲಾಸಿಗೆ ಸರಿಯಾಗಿ ತಪ್ಪದೆ ಬಂದರೆ ಖಂಡಿತವಾಗಿ ಅವರು ನಾವು ಬೇರೆ ಬೇರೆ ಕಾಂಪಿಟೇಷನ್ಗೆ ಬೇರೆ ಬೇರೆ ರಿಯಾಲಿಟಿ ಶೋಗೆ ಕೂಡ ಕಳಿಸ್ಲಿಕ್ಕೆ ಸಾಧ್ಯ ಇದೆ. ಸೊ ನಾವೊಂದು ಸಣ್ಣ ಗೇಮ್ ಮಾಡುವ. ಇದಕ್ಕೆ ನನಗೆ ಮಹಿಳೆಯರು ಬೇಕು, ಮ್ಯಾರೇಜ್ ಆದಂತಹ ಮಹಿಳೆಯರು, ಏಜ್ ಬಾರಿ ಇಲ್ಲ, ಯಾರು ಕೂಡ ಬರ್ಬೋದು, ಒಂದು 5 ಜನ ಬನ್ನಿ. ಬಹಳ ಸುಲಭವಾದ ಗೇಮ್, ಇದರಲ್ಲಿ ಏನು ಕಷ್ಟ ಇಲ್ಲ, ವೆರಿ ಈಸಿ ಗೇಮ್. 5 ಜನ ಬನ್ನಿ. ಮಾಡ್ತಾ ಇದ್ದೀರಿ ಅಂತ ಹೇಳಿ. ಸುಮಿತ್ರಾ ಅವ್ರು ಏನು ಮಾಡ್ತಾರೆ? ನಾನು ಕೆಲಸಕ್ಕೆ ಹೋಗ್ತೇನೆ, ಕೆಲಸಕ್ಕೆ ಹೋಗ್ತಾ ಇದ್ದೀರಿ. ಓಕೆ, ನಿಮ್ಮ ಹೆಸರು? ನಳಿನಿ ಅವರು ಏನು ಮಾಡ್ತಾ ಇದ್ದೀರಿ? ಹೌಸ್ ವೈಫ್. ಓಕೆ. ಸುಮಿತ್ರಾ ಏನು ಮಾಡ್ತಾ ಇದ್ದೀರಿ? ಬೀಡಿ ಕಟ್ತಾ ಇದ್ದೀರಿ. ಓಕೆ. ವಿಜಯ ಅಂತ ಟೈಲರಿಂಗ್ ಟೀಚರ್ ಆಗಿದ್ದೇನೆ. ನಮ್ಮ ಟೈಲರಿಂಗ್ ಟೀಚರ್ ಇವರು. ಓಕೆ. ಚಂದ್ರಾವತಿ ಅಂಗನವಾಡಿ ಟೀಚರ್. ಅಂಗನವಾಡಿ ಟೀಚರ್. ಓಕೆ. ಡ್ಯಾನ್ಸ್ ಮಾಡೋಣ? ತಾಸೆದ ಪೆಟ್ಟಿಗೆ ಒಂದು ಮಾಡೋಣ. ತಾಸೆದ ಪೆಟ್ಟಿಗೆ ಬೇಡವಾ? ಓಕೆ. ಸೊ ನಿಮಗೆ ಏನಿಲ್ಲ, ಬಹಳ ಸುಲಭವಾದ ಗೇಮ್ ಇದು. ನಾನೊಂದು 5 ವಸ್ತು ಹೇಳ್ತೇನೆ. 5 ವಸ್ತು ಇಲ್ಲಿ ಸಿಗುವಂಥದ್ದೇ. ವರಂಡದ ಹೊರಗೆ ಹೋಗಬೇಡಿ, ಅಂಗಡಿಗೆಲ್ಲ ಹೋಗ್ಲಿಕ್ಕಿಲ್ಲ. ಇಲ್ಲೇ ಇಷ್ಟು ಜನರಲ್ಲಿ 5 ವಸ್ತು ನಿಮಗೆ ಸಿಗ್ತದೆ. ಆ 5 ವಸ್ತುವನ್ನು ನೀವು ನನಗೆ ತಂದು ಕೊಡಬೇಕು. ಯಾರು ಫಸ್ಟ್ ತಂದು ಕೊಡ್ತೀರ ಅವರಿಗೆ ಬಹುಮಾನ. ಆಗ್ಬೋದಾ? ಯಾವುದೆಲ್ಲ ವಸ್ತು ಹೇಳ್ತಾನೆ? ಒಂದು ಕರ್ಚಿಪ್ ತರಬೇಕು, ಕರ್ಚಿಪ್, ಹ್ಯಾಂಡ್ ಕರ್ಚಿಪ್. ಇನ್ನೊಂದು ವಿಸಿಟಿಂಗ್ ಕಾರ್ಡ್, ಯಾರ್ದಾದ್ರೂ ವಿಸಿಟಿಂಗ್ ಕಾರ್ಡ್. ಆಮೇಲೆ 5 ರೂಪಾಯಿಯ ಕಾಯಿನ್, 5 ರೂಪಾಯಿಯ ಕಾಯಿನ್. ಮತ್ತೊಂದು ವಾಚ್. ಆಮೇಲೆ ಒಂದು ಬಿಳಿ ಕೂದಲು. ಇದಿಷ್ಟು ಬೇಕು. 5 ವಸ್ತುಗಳು ಬೇಕು. ಕರ್ಚಿಪ್, ವಿಸಿಟಿಂಗ್ ಕಾರ್ಡ್, 5 ರೂಪಾಯಿಯ ಕಾಯಿನ್, ಒಂದು ವಾಚ್, ಮತ್ತೊಂದು ಬಿಳಿ ಕೂದಲು. ಅದು ನನಗೆ ಗೊತ್ತಿಲ್ಲ, ನೀವು ಎಲ್ಲಿಂದ ತರ್ತೀರೋ ನನಗೆ ಗೊತ್ತಿಲ್ಲ. ಇದಿಷ್ಟು 5 ವಸ್ತುಗಳು ತರಬೇಕು. ಯಾರು ಬೇಗ ತರ್ತಾರ ಅದಕ್ಕೆ ಆಸ್ ಯೂಶುವಲ್ ಹರ್ಬಲ್ ಪ್ರಾಡಕ್ಟ್ಸ್ ಬಹುಮಾನವಾಗಿ ಕೊಡ್ತಾರೆ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಯಾರು ಮೊದಲು ಇಲ್ಲಿ ಬರ್ತಾರೆ ಅವರಿಗೆ ಪ್ರೈಸ್. ಆದ್ರೆ 5 ವಸ್ತು ಕೂಡ ಇರಬೇಕು ಮೊದಲು ಬರುವವರಲ್ಲಿ. ಫಸ್ಟ್ ನಮ್ಮ ಟೀಚರ್ ಬಂದರು, ಬನ್ನಿ ಇಲ್ಲಿ ಬನ್ನಿ, ಇಲ್ಲಿ. ಈಗ 5 ವಸ್ತುಗಳು ಕೂಡ ಉಂಟಾ ಅಂತ ನೋಡಬೇಕು. ಬೇಗ ಬಂದಿದ್ದೀರಿ, ಬಟ್ ಬೇಗ ಬಂದವರಿಗಿಂತ 5 ವಸ್ತುಗಳು ಇದ್ದವರಿಗೆ ಮಾತ್ರ ನಾವು ಪ್ರೈಸ್ ಕೊಡೋದು. ಎಲ್ಲಿಂಟು ಕರ್ಚಿಪ್? ಇದು ಕರ್ಚಿಪ್ ಅಲ್ಲ, ಸಾಕ್ಸ್ ಅಲ್ವಾ? ಓಕೆ, ಕರ್ಚಿಪ್ ಇದೆ. ವಿಸಿಟಿಂಗ್ ಕಾರ್ಡ್, ಒಂದು ಆಧಾರ್ ಕಾರ್ಡ್. ಇಲ್ಲಿ ಆಧಾರ್ ಕಾರ್ಡ್ ಫೋಟೋ ನೋಡಿ, ಆಧಾರ್ ಕಾರ್ಡ್ ಅಲ್ಲ ಇದು ಅಲ್ವಾ? ಓಕೆ. ಇದ್ದಾರಾ ಮನು ಭಟ್ ಅವರು? ಮನು ಭಟ್ ಅವರು ಇದ್ದಾರಾ? ಓಕೆ. 5 ರೂಪಾಯಿಯ ಕಾಯಿನ್ ಸರಿ ಇದೆ. ವಾಚ್ ನಡಪುಂಡ ಇದನ್ನೇ ವಾಚ್ ಕಾಣಿಸ್ತಿದ್ದಾರತ್ತ, ಒಂದು ನಡಪುಜಿ ವಾಚ್. ಓಕೆ. ಬಿಳಿ ಕೂದಲು, ಬಿಳಿ ಕೂದಲೇ ಇದು. ಈ ಬಿಳಿ ಕೂದಲನ್ನು ಯಾರಿಗೆ ತಂದಿದ್ರೆ ಅವರ ತಲೆಯಲ್ಲಿ ಫಿಕ್ಸ್ ಮಾಡಿ ಬರಬೇಕು ನೀವೀಗ ಇನ್ನೊಂದ್ಸಲ. ಓಕೆ, ಇವರೆಲ್ಲ ತಂದಿದ್ದಾರೆ, ನೀವೆಲ್ಲ ತಂದಿದ್ದೀರಾ? ಕರ್ಚಿಪ್ ಇದೆ, ವಿಸಿಟಿಂಗ್ ಕಾರ್ಡ್, ವಾಚ್. ಕರ್ಚಿಪ್ 2 ಉಂಟು, ಕಾಯಿನ್ 2 ಉಂಟು. ಇದು ಸಿಗ್ಲಿಲ್ಲ, ವಿಸಿಟಿಂಗ್ ಕಾರ್ಡ್ ಸಿಗ್ಲಿಲ್ಲ. ವಿಸಿಟಿಂಗ್ ಕಾರ್ಡ್ ಇದೆ, ಕರ್ಚಿಪ್ ಇದೆ, ವಾಚ್ ಇದೆ, ಬಿಳಿ ಕೂದಲಿದೆ, 5 ರೂಪಾಯಿಯ ಕಾಯಿನ್ 4-5 ಇದೆ. ಓಕೆ. ಓಕೆ, ವಿಸಿಟಿಂಗ್ ಕಾರ್ಡ್ ಇಲ್ಲ, ಬಿಳಿ ಕೂದಲು ಸಿಗ್ಲಿಲ್ಲ. ನಿಮ್ಮದು ವಿಸಿಟಿಂಗ್ ಕಾರ್ಡ್ ಸಿಗ್ಲಿಲ್ಲ. ಸರಿ,
ಇಬ್ರು ಕಲೆಕ್ಟ್ ಮಾಡಿದ್ದಾರೆ, ಬನ್ನಿ ಇದ್ದರು ಇಬ್ಬರಿಗೆ ಜೋರಾಗಿ ಚಪ್ಪಾಳೆ ಕೊಡಿ. ಇವರಿಗೆ ನಮ್ಮ ಹರ್ಬಲ್ ಪ್ರಾಡಕ್ಟ್ಸ್ ಅನ್ನು ನಾವು ಬಹುಮಾನವಾಗಿ ಕೊಡ್ತಾ ಇದ್ದೇವೆ. ಶಿಕಾಕಾಯಿ, ಅಲ್ವೇರಾ ಜೊತೆಗೆ ಸೋಪ್ ಅನ್ನು ಕೂಡ ನಾವು ಬಹುಮಾನವಾಗಿ ಕೊಡ್ತೇವೆ. ಇದೆಲ್ಲ ಹರ್ಬಲ್ ಪ್ರಾಡಕ್ಟ್, ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಯೂಸ್ ಮಾಡಿ ಅಂತ ನಾವು ಕೊಡ್ತಾ ಇದ್ದೇವೆ. ಧನ್ಯವಾದಗಳು, ಭಾಗವಹಿಸಿದ ನಿಮಗೂ ಕೂಡ ಧನ್ಯವಾದಗಳು. ಬಾಲಿವುಡ್ ಡಾನ್ಸ್ಗೆ ಸ್ಟೆಪ್ ಆಗ್ಲಿಕ್ಕೆ ಬರ್ತಾ ಇದ್ದಾರೆ, ಜೋರಾಗಿ ಚಪ್ಪಾಳೆ ತಟ್ಟಿ ನಮ್ಮ ವಿದ್ಯಾರ್ಥಿ. ಇದೀಗ ನಿಮ್ಮ ಮುಂದೆ ಒಂದು ಜಾನಪದ ಹಾಡು, ಗಲ್ಲು ಗಲ್ಲೆನಿತ ಅಂತ ಗೆಜ್ಜೆ. ಅದಕ್ಕೆ ಹೆಜ್ಜೆ ಆಡ್ಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಪುಟಾಣಿಗಳಾದಂಥ ಲಿಖಿತ ಮತ್ತು ವರ್ಷ. ಬನ್ನಿ. घल्लू घल्लेनु दाव ಗೆಜ್ಜೆ घल्लू घल्लेनु दाव ಗೆಜ್ಜೆ ये चंदाने हुಡುಗಿ घल्लू घल्लेनु दाव ಗೆಜ್ಜೆ ये चंदाने हुಡುಗಿ घल्लू घल्लेनु दाव ಗೆಜ್ಜೆ ಜಾನಪದ ಪದ ಕೇಳನ್ನು
ಗಣಪತಿಗಿರುವಂತ 5 ಹೆಸರುಗಳನ್ನು ನನಗೆ ನೀವು ಹೇಳಬೇಕು. ಯಾರು ಹೇಳ್ತೀರಿ ಅವರಿಗೆ ನಾವೊಂದು ಪ್ರೈಸ್ ಕೊಡ್ತೇವೆ. ಗಣಪತಿಗೆ ಇರುವಂತ 5 ಹೆಸರು. ಮಕ್ಕಳಿಗೆ ಬೇಡ, ನಿಮ್ಗೆ ಬೇರೆ ಇದು ಕೊಡೋ. ದೊಡ್ಡವರಿಗೆ, ಮಕ್ಕಳಿಗೆ ಬೇರೆ ಆಡಿಸ್ತೇನೆ ನಾನು. ದೊಡ್ಡವರಿಗೆ ಯಾರಾದರೂ ಬನ್ನಿ. ಹೆಸರು ನಿಮ್ದು? ದಿವ್ಯಾ. ದಿವ್ಯವ್ರು ಏನ್ ಮಾಡ್ತಾ ಇದ್ದೀರಿ? ಓಕೆ. ಸೊ ಗಣಪತಿಗೆ ಇರುವಂತ 5 ಹೆಸರುಗಳು ನೀವು ಹೇಳಬೇಕು. ಗಜಾನನ, ವಿಘ್ನೇಶ್ವರ, ಗಣಪತಿ, ಮೋದಕ ಪ್ರಿಯ, ಪಾರ್ವತಿ ಪುತ್ರ. ಪಾರ್ವತಿ ಪುತ್ರ ಕರೆಕ್ಟಾ? ಪಾರ್ವತಿ ಪುತ್ರ ಅಂತ ಯಾಕೆ ಹೆಸರು ಬಂತು? ಪಾರ್ವತಿಯ ಮಗ ಆದಾಗ. ಪಾರ್ವತಿಯ ಮಗ ಆಗಿದ್ದಕ್ಕೆ ಪಾರ್ವತಿ ಪುತ್ರ ಅಂತ ಬಂತ? ಹೌದಾ? ಕರೆಕ್ಟಾ? ಸರಿ. ಗಜಾನನ ಅಂತ ಯಾಕೆ? ಆನೆ ಮುಖ. ಆನೆ ಮುಖ. ಮತ್ತೆ ಗಜ ಅಂದ್ರೆ ಆನೆ, ಆಯನ ಅಂತ ಹೇಳಿದ್ರೆ ಮುಖ. ಸೊ ಗಜಾನನ ಅಂತ ಬಂತು. ವಿಘ್ನೇಶ್ವರ ಅಂತ ಯಾಕೆ? ವಿಘ್ನಗಳ ನಾಶ ಮಾಡುವಂತ. ವಿಘ್ನಗಳನ್ನು ನಾಶ ಮಾಡುವಂತವನು ವಿಘ್ನೇಶ್ವರ. ಬಂತು ಗಣಗಳ ನಿಭಾಯಿಸುವ ಪತಿ ಆದಾಗ. ಗಣಗಳಿಗೆ ಒಡೆಯವ. ಸೊ ಗಣದ ಪತಿ, ಅದ ಕಾರಣ ಗಣಪತಿ ಅಂತ ಹೆಸರು ಬಂತು. ಮತ್ತೆ ಯಾವ್ದು ಹೇಳಿ? ಮೋದಕ ಪ್ರಿಯ. ಮೋದಕ ಪ್ರಿಯ. ಅವನ ಫೇವ್ರೆಟ್ ಫುಡ್ ಮೋದಕ. ಮೋದಕ ಅಂದ್ರೆ ಏನು ಆಕ್ಚುಲಿ ನನ್ಗೆ ಗೊತ್ತಿಲ್ಲ. ಏನು ಮೋದಕ? ತಿಂಡಿ. ಹೌದು, ಯಾವ್ದು ತಿಂಡಿ ಅದು ಗೊತ್ತಿಲ್ಲ. ಸೊ ಮೋದಕ ಬೇರೆ ಬೇರೆ ಕಡೆ ಇದೆ. ನಮ್ಮ ಈಚೆ ಕರ್ನಾಟಕದಲ್ಲಿ ಮೋದಕ ಅಂದ್ರೆ ಇನ್ನೊಂದು ಸಿಹಿ ಕಡುಬು ಅಂತ ಏನ್ ಹೇಳ್ತಾರೆ, ಅದಕ್ಕೆ ಹೇಳ್ತಾರೆ. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೋದ್ರೆ ಮೋದಕ ಅಂತ ಕಡುಬುಗೆ ಹೇಳ್ತಾರೆ. ಸೊ ಬೇರೆ ಬೇರೆ ಕಡೆ ಮೋದಕ. ಒಟ್ಟಾರೆ ತಿಂಡಿ ಪ್ರಿಯ, ತಿಂಡಿ ಪೋತ ಗಣಪತಿ, ಅದ ಕಾರಣ ಅವನಿಗೆ ಮೋದಕ ಪ್ರಿಯ ಅಂತ ಕೂಡ ಹೇಳ್ತಾರೆ. ನಿಮಗೆ ಅಭಿನಂದನೆ. ನಿಮಗೆ ನಾವೊಂದು ಬಹುಮಾನ ಕೊಡ್ತೇವೆ. ಶಿಕಾಕಾಯಿ ಹಾಕ್ತೀರಾ ತಲೆಗೆ? ನೋಡಿ, ಶಾಂಪು ಕೊಡ್ತಾ ಇದ್ವಿ. ಶಿಕಾಕಾಯಿದು ಶಾಂಪು, ಇದು ಕಂಪ್ಲೀಟ್ ಹರ್ಬಲ್ ಶಾಂಪು. ತಲೆ ಕೂದಲು ಉದುರುವುದಿಲ್ಲ. ನೆಕ್ಸ್ಟ್ ಬರುವಾಗ ತಲೆ ಕೂದಲು ಉದ್ದ ಆಗ್ತದೆ ನಿಮಗೆ. ಸಂಗಡ ಮಕ್ಕಳು ಬನ್ನಿ. ನೀವು 3 ಜನ ಕೂಡ ಆಗ ಬಂದ್ರಲ್ವಾ? ಪ್ರೈಸ್ ಸಿಕ್ಕಿತಾ? ಇಲ್ಲ, ಅದಕ್ಕೆ ಬಂದಿದ್ದ. ನಿಮಗೆ ಸಿಕ್ಕಿತಲ್ಲ? ಬೈಸಿ ಬಾ. ನಿಮಗೆ ಸಿಕ್ಕಿದೆ. ಓಕೆ. ನಿಮ್ಮ ಹಾಬೀಸ್ ಏನಂತ ಹೇಳಬೇಕು ನನಗೆ. ಹಾಬೀಸ್ ಅಂದ್ರೆ ಗೊತ್ತಾ? ಹವ್ಯಾಸ. ಡ್ರಾಯಿಂಗ್, ಕಾಯಿನ್ ಕಲೆಕ್ಷನ್, ಸ್ಟ್ಯಾಂಪ್ ಕಲೆಕ್ಷನ್. ಅವನಿಗೆ ಜೋರಾಗಿ ಚಪ್ಪಾಳೆ ಕೊಡಿ. ವೆರಿ ರೇರ್ ಅಂತ ಹ್ಯಾಬಿಟ್ ಇರುವಂತದ್ದು, ಹಾಬಿ ಇರುವಂತದ್ದು ಡ್ರಾಯಿಂಗ್, ಇದು ಸ್ಟ್ಯಾಂಪ್ ಮತ್ತೆ
ಕಾಯಿನ್ ಎಷ್ಟು ಕಾಯಿನ್ಗೆ ಇದೆ? ಕಾಯಿನ್ ಆದಷ್ಟಾಯ್ತು. ಹಳೆ ಕಾಯಿನ್ಗಳೆಲ್ಲ ಸಿಗ್ತಾ ಇಲ್ಲ. 5 ಪೈಸೆ 10 ಪೈಸೆ ಎಲ್ಲ ಸಿಗ್ತಾ ಇಲ್ಲ. ಬಾಕಿ ಎಲ್ಲ ಕಮಮರೇಟಿವ್ ಕಾಯಿನ್ಸ್. ಅಂದ್ರೆ ಇಂಡಿಯಾದು ಮಾತ್ರ ಕಾಯಿನಾ ಅಲ್ಲ? ಓಕೆ, ಯಾರಾದ್ರೂ ನಿಮ್ಮ ಹತ್ರ ಹಳೆ ಕಾಯಿನ್ ಇದ್ರೆ ಪಾಪ ಕೊಡಿ ಅವನಿಗೆ, ಅವನ ಕಲೆಕ್ಷನ್ ಸ್ವಲ್ಪ ಆಗ್ಲಿ. ಸ್ಟ್ಯಾಂಪ್ಸ್ ಯಾವುದೆಲ್ಲ ಇದೆ? ಫಾರಿನ್ ಕಂಟ್ರೀಸ್ ಉಂಟು, USA, ಅರಬ್ ಉಂಟು, ಇಂಡಿಯಾದು ಕೂಡ ಉಂಟು. ಆಲ್ಬಮ್ ಮಾಡಿದ್ಯಾ ಸ್ಟ್ಯಾಂಪ್ಗಳಿಗೆ? ಮಾಡಿ. ವೆರಿ ಗುಡ್. ಅವನಿಗೆ ಜೋರಾಗಿ ಚಪ್ಪಾಳೆ ಕೊಡಿ. ಎಕ್ಸಿಬಿಷನ್ಗೆಲ್ಲ ಹೋಗ್ಬೋದು, ಸ್ಟ್ಯಾಂಪ್ ಕಲೆಕ್ಷನ್ ಎಕ್ಸಿಬಿಷನ್ಗೆಲ್ಲ ಹೋಗ್ಬೋದು. ನಿಮ್ಮ ಹತ್ರ ಏನಾದರೂ ಸ್ಟ್ಯಾಂಪ್ಸ್ ಕಾಯಿನ್ ಇದ್ರೆ ಖಂಡಿತವಾಗಿ ಅವನಿಗೆ ಕೊಡಿ, ಪ್ರೋತ್ಸಾಹಿಸಿ. ವೆರಿ ಗುಡ್. ಆಕ್ಚುಲಿ ಈಗಿನ ಮಕ್ಕಳಿಗೆ ಅಂಥದ್ದೆಲ್ಲ ಹವ್ಯಾಸಗಳು ಇರುವುದಿಲ್ಲ, ಯಾವಾಗ ನೋಡಿದ್ರು ಮೊಬೈಲಲ್ಲೇ ಇರ್ತವೆ. ಅಂಥದ್ರಲ್ಲಿ ಅವನಿಗೆ ಒಂದೊಂದು ಹಾಬಿ ಅಂಥದ್ದು ಬಹಳ ಒಳ್ಳೆಯದು ಅವನಿಗೆ. ಸೈಕ್ಲಿಂಗ್ ಸೈಡ್ ಇದೆಯಾ? ಮತ್ತೆ ಇನ್ಸ್ಟ್ರೂಮೆಂಟ್ ಪ್ಲೇಯಿಂಗ್. ಏನ್ ಮಾಡ್ತೆ ಸೈಕ್ಲಿಂಗ್? ಎಲ್ಲಿಗೂ? ಇನ್ಸ್ಟ್ರೂಮೆಂಟ್ ಸೈಕ್ಲಿಂಗ್ ಇಲ್ಲಿ ಇನ್ಸ್ಟ್ರೂಮೆಂಟ್ ಕೀಬೋರ್ಡ್, ಮದ್ದಳೆ. ವೆರಿ ಗುಡ್. ಅವನಿಗೆ ಒಂದು ಚಪ್ಪಾಳೆ ಕೊಡಿ. ಅದಕ್ಕೂ ಒಂದು ಟ್ಯಾಲೆಂಟ್ ನೋಡಿ. ಕೀಬೋರ್ಡ್ ನುಡಿಸುವಂಥದ್ದು, ಮದ್ದಳೆ ನುಡಿಸುವಂಥದ್ದು, ಸೈಕ್ಲಿಂಗ್ ಮಾಡುವಂಥದ್ದು, ಅದು ಕೂಡ ಬಹಳ ಒಳ್ಳೆ ಅಭ್ಯಾಸ. ಓಕೆ. ಯಕ್ಷಗಾನ, ನಾಟ್ಯ, ಕಲಿತಾ ಇದೆಯಾ? ಯಕ್ಷಗಾನ, ಶಾಸ್ತ್ರೀಯ ಸಂಗೀತ ಕಲಿತಾ ಇದೆಯಾ? ಓಕೆ. ಯಕ್ಷಗಾನ ಕಲಿಯುವಂಥದ್ದು ಕೂಡ ಬಹಳ ಒಳ್ಳೆಯದು. ಯಾಕಂದ್ರೆ ಈಗಿನ ಜನರೇಷನ್ ಸ್ವಲ್ಪ ಯಕ್ಷಗಾನದ ಬಗ್ಗೆ ವಿಮುಖ ಆಗ್ತಿರೋ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಅದರ ಬಗ್ಗೆ, ಆ ಕಲ್ಚರ್ ಬಗ್ಗೆ ಕಲಿಸುವಂಥದ್ದು ಕೂಡ ಬಹಳ ಒಳ್ಳೆಯದು. ಓಕೆ, ನಿಮ್ಗೆ ಈಗ ನಾನು ಗೇಮ್ ಹೇಳಬೇಕಲ್ಲ, ಏನು ಹೇಳಬೇಕು? ಈಗ ನಿಮಗೆ ನಾನೊಂದು ಟಾಸ್ಕ್ ಕೊಡ್ತೇನೆ. ನನಗೆ ನೀವು 3 ಜನ ಕೂಡ ಇಲ್ಲಿದ್ದವರ ಹತ್ರ ನೋಟು ಕಲೆಕ್ಟ್ ಮಾಡಿ ಬರಬೇಕು. ಯಾವ ನೋಟ್ ಅಂತ ಹೇಳಿದ್ರೆ ವೆರೈಟಿ ನೋಟುಗಳು ಬೇಕು ನನಗೆ. 1 ರೂಪೀದು, 5 ರೂಪೀದು, 10 ರೂಪೀದು, 100 ರುಪೀಸ್ ಇದು, 500 ರುಪೀಸ್ ಇದು, 200. ಒಂದೊಂದೇ ನೋಟು. ಬಟ್ ಯಾರ ಹತ್ರ ನೋಟು ತಗೊಳ್ತೀರ ಅವರ ಮುಖ ಸರಿಯಾಗಿ ನೋಡಿ, ವಾಪಸ್ ಅವರಿಗೆ ಕೊಡಬೇಕು, ಇಲ್ಲಾಂದ್ರೆ ನನ್ನನ್ನು ಓಡಿಸ್ಕೊಂಡು ಬರುವವರು. ಆಯ್ತಾ? ಸೊ ವೆರೈಟಿ ನೋಟ್ ಒಂದೊಂದೇ ಅಷ್ಟೇ. ಯಾರ ಹತ್ರ ಜಾಸ್ತಿ ಇರುತ್ತೆ ಅವರಿಗೊಂದು ನಾವು ಬಹುಮಾನ ಕೊಡ್ತೇವೆ. ಆಯ್ತಾ? ಜಾಗ್ರತೆ ಮಾತ್ರ, ಅಲ್ಲಿಂದಲೇ ಓಡಬೇಡಿ ಹೊರಗೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಮೆಲ್ಲ 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 ಮೆಲ್ಲ. 1. ಯಾರು ಫಸ್ಟ್ ಬಂದಿದ್ದ? ನೀನು ಬಂದಿದ್ದ? ಇವು ಫಸ್ಟ್ ಬಂದಿದ್ದು. ಸೌಂಡ್ ನೋಡು. ಫಸ್ಟ್ 1 ರೂಪಾಯಿ ನೋಟ್ ಉಂಟಾ? ಎಲ್ಲಿ ಉಂಟು ತೋರಿಸು. 1 ರೂಪಾಯಿ. 2 ರೂಪಾಯಿ ನೋಟ್ ಉಂಟಾ? ಇಲ್ಲ. 3 ರೂಪಾಯಿದು ಉಂಟಾ? ಇಲ್ಲ. 5 ರೂಪಾಯಿದು ಉಂಟಾ? 10 ರೂಪಾಯಿದು ಇದೆ. ಸರಿ, 2 ನೋಟ್ ಆಯ್ತು. 1 ರೂಪಾಯಿದು ಕೊಡು. 1 ರೂಪಾಯಿ, 10 ರೂಪಾಯಿ, 50 ರೂಪಾಯಿ, 20 2 ವೆರೈಟಿ. ಅದು ಒಂದೇ ವೆರೈಟಿಗೆ ನಾವು ಕೊಡೋದು. 50 ರೂಪಾಯಿ. ಸರಿ, 100 ಕೊಡು. 500, 2000 ಇಲ್ಲ. ಸರಿ, ನಿನ್ನ ಹತ್ರ 1 ರೂಪಾಯಿ ಉಂಟಾ? ವೆರಿ ಗುಡ್. 2 ರೂಪಾಯಿ ನೀಡು, ಹುಡ್ಕೋ. 2 ರೂಪಾಯಿ ಉಂಟು. 5 ರೂಪಾಯಿ. 5 ರೂಪಾಯಿ ಇಲ್ಲ. 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 500, 2000 ಇಲ್ಲ. ಅದು ಹಿಡ್ಕೊ ಕೊಡು. ಇದು ಕೊಡು. ಇದು ಕೊಡು. ಸರಿ, ನಿನ್ನ ಹತ್ರ ಉಂಟಾ? 2 ರೂಪಾಯಿ ಉಂಟಾ? ಎಲ್ಲಿ ಉಂಟು? ಮೇಲೆ ಇಡು. 2 ರೂಪಾಯಿ. 5 ಎಲ್ಲಿ ಉಂಟು? 10 ಇಲ್ಲ. ಉಂಟು. 20 ಉಂಟು. 100 ಇದೆ. 200 ಇದೆ. 50 ಇದೆ. 500 ಇದೆ. 2000 ಇದೆ. ಆಲ್ಮೋಸ್ಟ್ ಇದೆ. ಕೊಡು, ಇಲ್ಲಿ ಕೊಡು. ಸರಿ, ಹೋಗಿ ನೀವು. ಬಾಯ್. ಅದು ನಂಗೆ ಗೊತ್ತಿಲ್ಲ. ನನಗೆ ಕೊಟ್ಟರೆ ನಾನು ಹಿಡ್ಕೊಂಡೆ, ನಾನು ಯಾಕೆ ಕೊಡಬೇಕು? ಹೋಗಿ.
ಬೇಡವಾ? ಬನ್ನಿ, ಇದೇ ಯಾರ್ದು ಫಸ್ಟ್ ಇದು ಒಂದು ಹಿಡ್ಕೋ, ಜಾಗ್ರತೆ. ಇದು ನಿಂದು ಜಾಗ್ರತೆ. ಯಾರ ಹತ್ರ ನೀವು ತಗೊಂಡಿದ್ದೀರ ಅವರಿಗೆ ಕೊಡಬೇಕು. ನಿಮ್ಗೆ ಮೂವರಿಗೆ ಕೂಡ ಒಂದು ಬಹುಮಾನ ಕೊಡ್ತೇವೆ ನೋಡಿ. 3 ಶಾಂಪು ಕೊಡಿ. ಸರಿ, ಮೂವರಿಗೆ ನೀವು ಕೂಡ ಹಾಕ್ಬೋದು ಇದು ಶಾಂಪು, ಆಯ್ತಾ? ಕೂದಲು ಉದ್ದಲು ಬರ್ತದೆ. ಹಾಕೊಳ್ಳಿ. ಹರ್ಬಲ್ ಶಾಂಪು ಇದು. ನೆಕ್ಸ್ಟ್ ಬರುವಾಗ ಕೂದಲು ಇಷ್ಟಿಷ್ಟು ಉದ್ದ ಬರಬೇಕು ನಿಮ್ಮದು, ಬೇಡವಾ? ಓಕೆ, ಒಂದು ಜೋರಾಗಿ ಚಪ್ಪಾಳೆ ಕೊಡಿ ಅವರಿಗೆ. ಕಂಗ್ರ್ಯಾಚುಲೇಷನ್. ಈಗ ನೆಕ್ಸ್ಟ್ ಒಂದು ಜಾನಪದ ಶೈಲಿಯಲ್ಲಿ ಇರುವಂತ ಒಂದು ನೃತ್ಯ, ಕಂಡೆ ಕಂಡೆ ಪರಶಿವನ ಅಂತ. ಜನ್ಯ ಡಾನ್ಸ್ ಟೀಮ್ನ ಮಕ್ಕಳು ಈಗ ನಿಮ್ಮ ಮುಂದೆ ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಪ್ರೋತ್ಸಾಹ ಕೊಡಿ. ಕಂಡೆ ಕಂಡೆ ಪರಶಿವನ್. ಕಾಪಾಡೋನೆ ಕಂಡ 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 ಕಂಡನಾ ಕಂಡ ಕಾಪಾಡೋನೆ ಕಂಡ 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 ಕಂಡನಾ ಕಂಡ 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 ಕಂಡನಾ ಕಂಡ 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 ಕಂಡನಾ ಕಂಡ 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 ಕಂಡನಾ
ನೋಡಿದ್ರಾ? ಓಕೆ, ಪರಶಿವನ ನೋಡಿದ ನಂತರ ನೆಕ್ಸ್ಟ್ ಇನ್ನೊಂದು ಡ್ಯಾನ್ಸ್ ಇದೆ, ನಮ್ಮ ಹುಡುಗರು ಪರ್ಫಾರ್ಮೆನ್ಸ್ ಮಾಡುವಂಥದ್ದು. ಈಗ ಯಾವುದಾದ್ರೂ ತಿಂಡಿ ಅದೇನಾದರೂ ಅಡಿಗೆ ಒಳ್ಳೇದಾದ್ರೆ ನಾವೇನು ಹೇಳ್ತೇವೆ? ಏನು ಹೇಳ್ತೇವೆ? ಸೂಪರ್ ಹೇಳ್ತೇವೆ ಅಲ್ವಾ? ಇನ್ನೊಂದು ವರ್ಡ್ ಏನು ಹೇಳ್ತೇವೆ? ಸೂಪರ್. ಓಕೆ, ಸೂಪರ್ ಅಂತ ಹೇಳ್ತೇವೆ. ಇನ್ನೊಂದು ವರ್ಡ್ ಹೇಳ್ತಾರೆ, ಏನದು? ಫಸ್ಟ್ ಕ್ಲಾಸ್ ಅಲ್ವಾ? ನಮ್ದು ಪ್ರೋಗ್ರಾಮ್ ಹೇಗೆ? ಫಸ್ಟ್ ಕ್ಲಾಸ್ ಉಂಟಾ, ಸೆಕೆಂಡ್ ಕ್ಲಾಸ್ ಉಂಟಾ? ಫಸ್ಟ್ ಕ್ಲಾಸ್ ಉಂಟಾ? ಪರವಾಗಿಲ್ಲ, ನಿಮ್ಮ ಒಪಿನಿಯನ್ ಹೇಳಿ. ಫಸ್ಟ್ ಕ್ಲಾಸ್ ಇಲ್ಲದಿದ್ರು ಪರವಾಗಿಲ್ಲ, ನೆಕ್ಸ್ಟ್ ಫಸ್ಟ್ ಕ್ಲಾಸಿಗೆ ಬರುವ ಹಾಗೆ ನಾವು ಮಾಡ್ತೇವೆ. ಬಟ್ ನಮ್ಮ ಮಕ್ಕಳು ಮಾತ್ರ ಇಲ್ಲ ನಾವು ಫಸ್ಟ್ ಕ್ಲಾಸ್ ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಾಕೆ ಹೇಳ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ ನೀವೇ ನೋಡಿ. ಇದೀಗ ಫಸ್ಟ್ ಕ್ಲಾಸ್ ಡಾನ್ಸ್ ನಮ್ಮ ಮಕ್ಕಳಿಂದ. ಮಕ್ಕಳೇ ಡಾನ್ಸ್ ಆಗ್ತಾ ಇದೆ, ಅದೊಂದು ಇಂಪಾರ್ಟೆಂಟ್ ಕೆಲಸ ಉಂಟು ಇವತ್ತಿನಲ್ಲಿ. ಏನು ಹೇಳಿ? ಯಾರು ಸರಿ ಗೆಸ್ ಮಾಡ್ತೀರಿ? ಲಕ್ಕಡಿಪ್ ಡ್ರಾ ಮಾಡ್ಬೇಕಲ್ಲ. ಲಕ್ಕಡಿಪ್ ಯಾರೆಲ್ಲ ಲಕ್ಕಡಿಪ್ ತಗೊಂಡಿದ್ದೀರಿ? ಕೈ ಎತ್ತಿ. ಸರಿ, ಯಾರೆಲ್ಲ ಲಕ್ಕಡಿಪ್ ತಗೊಳ್ಳಿಲ್ಲ ಕೈ ಎತ್ತಿ. ಇಷ್ಟು ಜನಕ್ಕೆ ಲಕ್ಕಡಿಪ್ ಕೊಡಿ ಆಯ್ತಾ? ತಗೊಳ್ಳಿಲ್ಲ ಅಂತ ಅವರೆಲ್ಲ. ಓಕೆ, ಲಕ್ಕಡಿಪ್ ಡ್ರಾ ಉಂಟು. ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಇಲ್ಲೇ ನಿಮ್ದು ಟಿಕೆಟ್ ಇದ್ರೆ ಇಲ್ಲೇ ನಿಮ್ಗೆ ಬಹುಮಾನವನ್ನು ಕೂಡ ನಾವು ಕೊಡ್ತೇವೆ. ಲಕ್ಕಡಿಪ್ ಇದೆ. ಅದರ ಜೊತೆಗೆ ಇನ್ನೊಂದು ಮೇನ್ ಅಟ್ರಾಕ್ಷನ್ ಇದೆ. ಏನ್ ಹೇಳಿ? ಈಗ ನಮ್ಮ ಮಕ್ಕಳು ಡ್ಯಾನ್ಸ್ ಮಾಡೋದು ನೋಡಿದ್ದೀರಿ ನೀವು. ಮಕ್ಕಳಿಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಕಲಿಸಿದ್ರಲ್ವಾ? ಯಾರು ಕಲಿಸಿದ್ದು? ನಮ್ಮ ಮಾಸ್ಟರ್ಗಳು, ಕೊರಿಯೋಗ್ರಾಫರ್ಸ್.
ಅವ್ರದ್ದು ಡ್ಯಾನ್ಸ್ ಇದೆ, ನೋಡ್ಬೇಕಾ ನಿಮ್ಗೆ? ಹಾ, ಅದು ಸ್ವಲ್ಪ ವೇಟ್ ಮಾಡ್ಬೇಕು. ಆ ಮಾಸ್ಟರ್ಗಳ ಡ್ಯಾನ್ಸ್ ನೋಡ್ಬೇಕಾದ್ರೆ ನೀವು ಸ್ವಲ್ಪ ವೇಟ್ ಮಾಡ್ಬೇಕು. ಅದು ಲಾಸ್ಟ್ ಪಾಯಸ ಸ್ವೀಟ್, ಆಯ್ತಾ? ಸ್ವೀಟ್ ಕೊಡ್ತೇವೆ ಅಲ್ವಾ, ಹಾಗೆ ಅದು ಮೇನ್ ಅಟ್ರಾಕ್ಷನ್ ಕೊನೆಗಿಟ್ಟಿದ್ದೇವೆ. ಅದನ್ನೆಲ್ಲ ನೋಡಿಕೊಂಡು ನೀವು ಹೋಗ್ಬೇಕು. ಅದರ ಜೊತೆಗೆ ನಮ್ಮ ಜನ್ಯ ಡಾನ್ಸ್ ಕ್ಲಾಸ್ ಇದೇ ಹಾಲಲ್ಲಿ ಗಣೇಶ್ ಮಂದಿರದಲ್ಲಿ ಪ್ರತಿ ಸಂಡೇ, ಪ್ರತಿ ಆದಿತ್ಯವಾರ 9:30 12:30 ಕ್ಲಾಸ್ ಇದೆ. ನಿಮ್ಮ ಮಕ್ಕಳನ್ನು ಯಾರಾದ್ರೂ ಸೇರಿಸಬೇಕು ಅಂತಂದ್ರೆ ಖಂಡಿತವಾಗಿ ಸೇರಿಸಬಹುದು. ಅಪ್ಲಿಕೇಶನ್ ತಗೊಂಡು ಹೋಗ್ಬೋದು. ಪ್ರತಿ ಸಂಡೇ ನಾವಿಲ್ಲಿರ್ತೇವೆ. ನಾವಿಲ್ಲದಿದ್ರು ಕೂಡ ಅಲ್ಲಿ ನಮ್ದು ಬ್ಯಾನರ್ ಇದೆ, ಜೊತೆಗೆ ಅಲ್ಲಿ ಫೋನ್ ನಂಬರ್ ಇದೆ, ಫೋನ್ ಮಾಡಿ ನೀವು ಕೇಳ್ಬೋದು. ಜೊತೆಗೆ ನಿಮ್ಮಲ್ಲಿ ಏನಾದರೂ ಕಾರ್ಯಕ್ರಮಗಳಿದ್ರೆ, ಫಂಕ್ಷನ್ ಆಗಿರ್ಬೋದು ಅಥವಾ ಜಾತ್ರೆ ಆಗಿರ್ಬೋದು, ಅಲ್ಲಿ ಏನಾದರೂ ಪ್ರೋಗ್ರಾಮ್ ಮಾಡಬೇಕು ಅಂತ ಕೇಳಿದ್ರು ನಾವು ಖಂಡಿತವಾಗಿ ಆ ಪ್ರೋಗ್ರಾಮ್ ಏನು ಬೇಕು ಆ ಕಾರ್ಯಕ್ರಮಗಳನ್ನು ನಾವು ಕೊಡ್ತೇವೆ. ಅದಕ್ಕೆ ಕೂಡ ನೀವು ಕಾಂಟ್ಯಾಕ್ಟ್ ಆಗ್ಬೋದು. ಈಗ ನಿಮ್ಮ ಮುಂದೆ ಡಾನ್ಸ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಇಬ್ಬರು ಡಿಒ, ಕುಮಾರಿ ಸಂಜನಾ ಮತ್ತೆ ಕುಮಾರಿ ದಿಯಾ. ಈಗ ನಿಮ್ಮ ಮುಂದೆ ಧನ್ಯವಾದಗಳು ದಿಯಾ ಮತ್ತು ಸಂಜನಾ. ಇದೀಗ ಇನ್ನೊಂದ್ಸಲ ನಮ್ಮ ಪುಟಾಣಿ ಮಕ್ಕಳು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಉಡಿ ಉಡಿ ಜಾಯ್ ಅಲ್ವಾ ನಿಮ್ಮ ಡ್ಯಾನ್ಸ್? ಉಡಿ ಉಡಿ ಅಂದ್ರೆ ಏನು? ಹಾರಿ ಹೋಗುದು. ಬಟ್ ಮಕ್ಕಳು ಹಾರಿ ಹೋಗುದಿಲ್ಲ, ಅವರ ಮನಸ್ಸು ಹಾರಿ ಹೋಗ್ತದೆ. ಆ ಹಾರಿ ಹೋಗುವಂತ ಮನಸ್ಸುಗಳಿಗೆ ಎಲ್ಲರೂ ಕೂಡ ಒಂದು ಪ್ರೋತ್ಸಾಹದ ಚಪ್ಪಾಳೆ ಕೊಡಿ. ಇದೀಗ ನಿಮ್ಮ ಮುಂದೆ ಪುಟಾಣಿಗಳು ಉಡಿ ಉಡಿ ಜಾಯ್. देखो उड़ी उड़ी जाए
ಇದ್ದಾರೆ. ನಿಮ್ಮ ಮನೆಯವರು ಬಂದಿದ್ದಾರೆ. ನಿಮ್ಮ ಮನೆಯವರು ಬಂದಿದ್ದಾರೆ. ನಿಮ್ಮ ಮನೆಯವರು ಬಂದಿದ್ದಾರೆ. ನಿಮ್ಮ ಮನೆಯವರು ಬಂದಿದ್ದಾರೆ. ಮತ್ತೆ ಅಲ್ಲಿದ್ದಾರೆ ಇಬ್ಬರು. ಸರಿ, ಒಂದು 5 ಪ್ಯಾರ್ ಬನ್ನಿ ನೋಡ ಇಲ್ಲಿ. 5 ಗಂಡ ಹೆಂಡತಿ ಬನ್ನಿ ಬನ್ನಿ ಬನ್ನಿ. ಏನಿಲ್ಲ, ನಿಮ್ಮ ಪರಿಚಯ ಮಾಡ್ಲಿಕ್ಕೆ ಅಷ್ಟೇ. ಡಾನ್ಸ್ ಮಾಡಿಸೋದಿಲ್ಲ, ಆಟ ಆಡಿಸೋದಿಲ್ಲ ನಾವು. ಬನ್ನಿ, ಪತಿ ಪತ್ನಿ. ನಾನು ಮನೋಜ್ ಕಲ್ಲಡ್ಕ. ನನ್ನ ಹೆಸರು ರಶ್ಮಿಕಾ ಕುಕ್ಕಡ್. ಇವರಿಗೊಂದು ಚಪ್ಪಾಳೆ ಕೊಡಿ. ಯಾಕೆ ಹೇಳಿ, ರೀಸೆಂಟ್ ಆಗಿ ಮದುವೆ ಆಗಿದ್ದು, 1 ವಾರ ಕೂಡ ಆಗಿಲ್ಲ ಅವರಿಗೆ ಮದುವೆ. ಸೊ ನೂತನ ನವ ದಂಪತಿಗಳಿಗೆ ನಮ್ಮ ಜನ್ಯ ಡಾನ್ಸ್ ಅಕಾಡೆಮಿ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಅವರ ವೈವಾಹಿಕ ಜೀವನ 100 ವರ್ಷ ಕೂಡ ದಾಟಲಿ, ಸುಖ ದುಃಖ ಎರಡರಲ್ಲೂ ಕೂಡ ಒಟ್ಟಿಗೀರಿ ಅಂತ ಹೇಳ್ಕೊಳ್ತೇನೆ. ಇವರು ಪೊಲೀಸ್, ಆಕ್ಚುಲಿ ಮಂಗಳೂರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ವಿಜಯನ ಆತ್ಮೀಯ ಮಿತ್ರ ಇವರು, ಅಷ್ಟು ದೂರದಿಂದ ಬಂದಿದ್ದಾರೆ. ಇನ್ನೊಂದ್ಸಲ ಇವರಿಗೆ ಜೋರಾಗಿ ಚಪ್ಪಾಳೆ ಕೊಡಿ. ಸುರೇಶ್ ಶಾಂತಿಪಳ್ಳ. ಪುಷ್ಪಲತಾ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 20 ವರ್ಷ ಆಯ್ತು ಮದುವೆ ಆಗಿ. ವೆರಿ ಗುಡ್. ನಾನು ವಿಜಯ ಅಂತ. ನನ್ನ ಹೆಸರು ಶಿವಶಂಕರ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 25 ಆಯ್ತು. ಒಂದೇ ಹೆಂಡತಿ ಒಂದೇ ಗಂಡ. 25 ವರ್ಷ, ಒಂದೇ ಹೆಂಡತಿ ಒಂದೇ ಗಂಡ, ಅವರ ಜೊತೆ ಇದ್ದಾರೆ. ಮಮತಾ. ಜಗದೀಶ. ಎಷ್ಟು ವರ್ಷ ಆಯ್ತು? 14. 14. ಗೋಪಾಲಕೃಷ್ಣ. ಸುಹಾಸಿನಿ. ಸುಹಾಸಿನಿ. ಎಷ್ಟು ವರ್ಷ ಆಯ್ತು? 15 ವರ್ಷ. 15 ವರ್ಷ. ಕಳೆದು 16 ವರ್ಷ ನಡೀತಾ ಇದೆ. ವೆರಿ ಗುಡ್. ಎಂತ ಮಾಡುವ, ಡ್ಯಾನ್ಸ್ ಮಾಡೋಣ? ಈಚೆ ಬನ್ನಿ ನೋಡಿ, ಅವರು ರೆಡಿ ಇದ್ದಾರೆ ನೋಡಿ ಡ್ಯಾನ್ಸ್ ಮಾಡ್ಲಿಕ್ಕೆ. ಸ್ವಲ್ಪ ಎದುರು ಬನ್ನಿ, ಸ್ವಲ್ಪ ಎದುರು ಬನ್ನಿ. ಓಕೆ, ನಿಮಗೆ ಏನಿದು ಟಿಕೆಟ್ ಕೊಡ್ತಾರೆ ಇದು? ಆಕ್ಚುಲಿ ಹೆಂಡತಿಯರು ಮೇಕಪ್ ಮಾಡುದು ಯಾವಾಗ್ಲೂ ಅಲ್ವಾ? ಇವತ್ತು ಗಂಡಂದಿರು ಹೆಂಡತಿಯರಿಗೆ ಸ್ವಲ್ಪ ಮೇಕಪ್ ಮಾಡ್ಲಿ, ಹೇಗೆ ಕಾಣ್ತಾರೆ ನೋಡುವ. ತಗೊಳ್ಳಿ, ಇದು ಹಾಗೆ ಇಟ್ಕೊಳ್ಳಿ. ತಗೊಳ್ಳಿ 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 ತಗೊಳ್ಳಿ. ಓಪನ್ ಮಾಡಿ, ಆದ್ರೆ ಬಿಚ್ಚಬೇಡಿ. ಬನ್ನಿ, ಇಲ್ಲಿ ನಿಲ್ಲಿ. ನೀವು ಅವರ ಎದುರು ನಿಲ್ಲಿ, ನೀವು ಇಲ್ಲೇ ನಿಲ್ಲಿ. ಅವರ ಎದುರು ನೀವು ನಿಲ್ಲಿ, ಅವರಿಗೆ ಮುಖ ಮಾಡಿ. ಅಲ್ಲ, ಮುಖ ಮಾಡಿ. ಹಾಗೆಲ್ಲ ಹೀಗೆ ನಿಲ್ಲಿ, ಹೀಗೆ. ಈಚೆ ಬನ್ನಿ. ಟೀಚರ್ ಇಲ್ಲಿ ನಿಲ್ಲಿ, ಅವರಿಗೆ ಮುಖ ಮಾಡಿ. ನೀವು ಇಲ್ಲಿ ನಿಲ್ಲಿ, ನೀವು ಇಲ್ಲಿ ಬನ್ನಿ. ನೀವು ಅವರಿಗೆ ಮುಖ ಮಾಡಿ. ಈಚೆ ಇಲ್ಲಿ ನಿಲ್ಲಿ. ನೀವು ಅಲ್ಲಿ ನಿಲ್ಲಿ. ರೈಟ್. ಹೀಗೆ ಸರಿ. ಈಗ ನಿಮಗೆ ನಾವೊಂದು ಸ್ಟಿಕ್ಕರ್ ಪ್ಯಾಕೆಟ್ ಕೊಟ್ಟಿದ್ದೇವೆ, ಆಯ್ತಾ? ನಾನು ರೆಡಿ ಹೇಳುವಾಗ ಆ ಸ್ಟಿಕ್ಕರ್ ತೆಗೆದು ನಿಮ್ಮ ಹೆಂಡತಿ, ನಿಮ್ಮ ಗಂಡಂದಿರ ಮುಖಕ್ಕೆ ಹಚ್ಚಬೇಕು. ಹೇಗೆ ಹಚ್ಚಿತೀರೋ ಗೊತ್ತಿಲ್ಲ, ಎಷ್ಟು ಚಂದ ಮೇಕಪ್ ಮಾಡ್ತೀರಾ ಗೊತ್ತಿಲ್ಲ. ಆಗ್ಲಿಲ್ಲ? ಹಚ್ಚುವುದು ಗಂಡ ಹೆಂಡತಿಗೆ, ನೀವ್ಯಾವಾಗ್ಲೂ ಹಚ್ಚುದಿದೆ. ಇವತ್ತು ಪಾಪ ಅವರು ಹಚ್ಚಲಿ, ಗಂಡಂದಿರು ಹಚ್ಚಲಿ ಹೆಂಡತಿಯರಿಗೆ. ಗಂಡಂದಿರು ಹೆಂಡತಿಯರಿಗೆ ಹಚ್ಚಬೇಕು. ಎಷ್ಟು ಹಚ್ಚುತ್ತೀರಾ, ಹೇಗೆ ಹಚ್ಚುತ್ತೀರಾ, ಅದರ ಮೇಲೆ ನಾವು ನಿಮ್ಗೆ ಬಹುಮಾನವನ್ನು ಕೊಡ್ತೇವೆ. ಆಗ್ಲಿಲ್ಲ 2 ನಿಮಿಷ ಕೊಡ್ತೇವೆ, ಆಗ್ಬಹುದಲ್ಲ? ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಸ್ಟಾರ್ಟ್ ಮಾಡಿ. ಚಪ್ಪಾಳೆ ಕೊಡಿ. ಅವರಿಗೆ ಹೆಲ್ಪ್ ಮಾಡ್ಲಿಕ್ಕಿಲ್ಲ, ಹೆಂಡತಿಯರು ತೆಗೆದು ಕೊಡ್ಲಿಕ್ಕಿಲ್ಲ, ಗಂಡಂದಿರೇ ತೆಗಿಬೇಕು, ಗಂಡಂದಿರೇ ಅಂಟಿಸ್ಬೇಕು. ಹೆಂಡತಿಯರು ಹೆಲ್ಪ್ ಮಾಡ್ಲಿಕ್ಕಿಲ್ಲ. ಚೇರಪ್ ಮಾಡಿ ಮಕ್ಕಳೇ. ಹೆಲ್ಪ್ ಮಾಡ್ಲಿಕ್ಕಿಲ್ಲ ಹೆಂಡತಿಯಂದಿರು, ಗಂಡಂದಿರು ತೆಗಿಬೇಕು, ಗಂಡಂದಿರು ಅಂಟಿಸ್ಬೇಕು. ಕೈ ಕೆಳಗೆ ಹಾಕ್ಬೇಕು. ತೆಗಿಲಿಕ್ಕಿಲ್ಲ, ನೀವು ಹೆಲ್ಪ್ ಮಾಡ್ಲಿಕ್ಕಿಲ್ಲ. ಮುಗೀತಾ?
ಮುಗೀತಂತೆ? ಆಗ್ಲಿಲ್ಲ? 10, 9, 8, 7, 6, 5, 4, 3, 2, 1. ನಿಲ್ಲಿಸಿ. ನಿಲ್ಲಿಸಿ 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 ನಿಲ್ಲಿಸಿ. ಇಲ್ಲಿ ನಿಲ್ಲಿ. ಟೀಚರ್ ಬನ್ನಿ ನೋಡಿ, ಚಂದಾಗಿದಾ? 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26 ಸ್ಟಿಕ್ಕರ್ ಅಂಟಿಸಿದ್ದಾರೆ ಇವರಿಗೆ. 1, 2, 3, 4, 5, 6, 7, 8. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20 ಬಟ್ಟೆಗಳ ಎಕ್ಸ್ಪೀರಿಯನ್ಸ್ ಇದೆ ಏನು ಸ್ಟಿಕ್ಕರ್ ಅಂಟಿಸಿ ಅಲ್ವಾ? 1, 2, 3, 4, 5, 6, 7, 8, 9, 10, 11, 12, 13, 14, 15, 16. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. ಯಾಪಲ್ ಆರೇನೆ ಮೇಕಪ್ ಅಂದ್ಬಿಡು. ಓಕೆ, ಸೊ ಹೈಯೆಸ್ಟ್ ಸ್ಟಿಕ್ಕರ್ ಅಂಟಿಸಿದ್ದಾರೆ ಸುಹಾಸಿನಿ ಮತ್ತೆ ಅವರ ಹಸ್ಬೆಂಡ್. ಅವರಿಗೆ ಜೋರಾಗಿ ಚಪ್ಪಾಳೆ ಕೊಡಿ. ಭಾಗವಹಿಸಿದವರಿಗೆ ಕೂಡ ನಾವೊಂದು ಸೋಪ್ ಕೊಡ್ತಾ ಇದ್ದೇವೆ. ಫಸ್ಟ್ ಬನ್ನಿ, ನಮ್ಮ ನವ ದಂಪತಿಗಳಿಗೆ ನಮ್ಮ ಪರವಾಗಿ ಕಷಾಯ ಸೋಪು ಅಭಿನಂದನೆಗಳು. ಬನ್ನಿ ಮೇಡಮ್. ನಮ್ಮ ಪಂಚಾಯತ್ ಸದಸ್ಯರಿಗೆ ಮತ್ತು ಅವರಿಗೆ ಕೂಡ ಭಾಗವಹಿಸಿದ್ದಕ್ಕಾಗಿ ಅಭಿನಂದನೆಗಳು. ನಮ್ಮ ಟೀಚರ್ ಮತ್ತೆ ಅವರ ದಂಪತಿಗಳಿಗೆ 25 ವರ್ಷ ಜೊತೆಗಿದ್ದೀರಿ, ಇನ್ನೂ ಕೂಡ ಜೊತೆಯಲ್ಲಿರಿ, ಅಭಿನಂದನೆಗಳು. ನಮ್ಮ ಮಮತಾ ಮತ್ತು ಅವರ ಹಸ್ಬೆಂಡ್ 15 ವರ್ಷ ಆಯ್ತಲ್ಲ, ಇನ್ನೂ ಜೊತೆಗಿರಿ. ಓಕೆ, ಇವತ್ತಿನ ವಿನ್ನರ್ ಇವರಿಗೆ ಒಂದು ಸ್ಪೆಷಲ್ ಬಹುಮಾನ ಇದೆ. 3 ಕೂಡ ಕೊಡಿ. ಈ 3 ಬಹುಮಾನವನ್ನು ಕೂಡ ನಾವು ಅವರಿಗೆ ಕೊಡ್ತಾ ಇದ್ದೇವೆ. ಇದು ಮಾನಸ ಬ್ರಹ್ಮಿ ಅಂತ, ಸ್ವಲ್ಪ ತಲೆ ಚುರುಕಾಗ್ತದೆ ಇದು ತಿಂದ್ರೆ. ಚುರುಕಿದ್ದಾರೆ ಮಕ್ಕಳಿಗೆ, ಸ್ವಲ್ಪ ಎಣ್ಣೆ ಕೊಟ್ಟರೆ ಇನ್ನೂ ಚುರುಕಾಗ್ತಾರೆ. ಅವ್ರ ಮಕ್ಕಳು ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ, ಇನ್ನೂ ಚುರುಕಾಗ್ತಾರೆ. ಶಾಂಪೂ ಇದೆ, ಸೋಪ್ ಇದೆ. ಸೊ ಈ ಹರ್ಬಲ್ ಪ್ರಾಡಕ್ಟ್ ನಿಮ್ಗಾಗಿ. ಜೋರಾಗಿ ಚಪ್ಪಾಳೆ ಕೊಡಿ. ಭಾಗವಹಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಡ್ಯಾನ್ಸ್ ನಿಮ್ಮ ಮುಂದೆ ಬನ್ನಿ.
tapadore, ನಮ್ಮೊಳಗೆ ಶಾನೆ ತಾಪದೋಳೆ. எனக்கொரு girlfriend வேணுமாடா, எனக்கொரு girlfriend வேணுமாடா. Girlfriends தானே boys பூசல்லவா, girlfriends இல்லா வாழ்க்கையே சொல்லவா. வாழ்க்கை ஒரு பாதியானது, எனக்கு ஒரு girlfriend வேணும். இன்று புதிதாக மலை போல எனக்கு ஒரு girlfriend வேணும். ಪ್ರಕಾರ ತಾಳಿ ಕಟ್ಟಿದ್ರೆ ತಾನೇ ಮದುವೆ ಕಟ್ಟದಿ ಮತ್ತೆ ಅಂದ್ರೆ ಹಿಂಗಲ್ಲ. ಮುತ್ತಿನ ಮಾಲೆ ಚಂದಾವ ನೋಡಿ ಬಳಂದಾವ, ಮುತ್ತಿನ ಮಾಲೆ ಚಂದಾವ, ಇವಳು ಯಾವೂರ ಕಳುವೆ ಶಿವ. Prema
ನಮ್ಮ ಜಿಶ್ಮಿತಾ ಇವರು ನಿಮ್ಮ ಮುಂದೆ ಒಂದು ಸೋಲೋ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್ ಕುಮಾರಿ ಜಿಶ್ಮಿತಾ. ಮತ್ತು ತಂಡದವರಿಗೆ ಇಷ್ಟೊತ್ತು ಡಾನ್ಸ್ ಕಲಿಸಿದನ್ನ ಮಕ್ಕಳು ಮಾಡಿದನ್ನು ನೋಡಿದ್ರಿ. ಇನ್ನೂ ಮಾಡ್ತಾರೆ, ಬಟ್ ಕೊರಿಯೋಗ್ರಾಫರ್ಸ್ ಕೂಡ ಅದರಲ್ಲಿ ಜಾಯ್ನ್ ಆಗ್ತಾರೆ. ಅಂದ್ರೆ ಇವ್ರನ್ನ ಇಷ್ಟೊತ್ತು ಡಾನ್ಸ್ ಮಾಡಿಸಿದ್ರಲ್ವಾ, ಒಂದು ವರ್ಷದಲ್ಲಿ ಬೇರೆ ಬೇರೆ ಡಾನ್ಸ್, ಬೇರೆ ಬೇರೆ ನೃತ್ಯಗಳನ್ನು ಕಲಿಸಿ ಮಾಡ್ತಾರೆ. ಸೊ ನಮ್ಮ ಜನ್ಯ ಡ್ಯಾನ್ಸ್ ಗ್ರೂಪಲ್ಲಿ ಸೆಮಿ ಕ್ಲಾಸಿಕಲ್ ನಾವು ಡಾನ್ಸ್ ಕಲಿಸ್ತೀವಿ, ಬಾಲಿವುಡ್ ಸ್ಟೈಲ್ ನಾವು ಕಲಿಸ್ತೇವೆ, ಹಿಪ್ ಹಾಪ್ ಕಲಿಸ್ತೇವೆ, ಫೋಕ್ ಡಾನ್ಸ್ ಕಲಿಸ್ತೇವೆ, ಜೊತೆಗೆ ಬೇರೆ ಟೈಪ್ ಕೂಡ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ನಿಮ್ಮಲ್ಲಿ ಏನಾದರೂ ಕಾರ್ಯಕ್ರಮಗಳಿದ್ರೆ ಖಂಡಿತವಾಗಿ ನೀವು ನಮ್ಮನ್ನು ಅಪ್ರೋಚ್ ಆಗ್ಬೋದು. ನಿಮ್ಮ ಅಭಿರುಚಿಗೆ ತಕ್ಕಂತೆ ಕೊರಿಯೋಗ್ರಫಿ ಮತ್ತು ಡಾನ್ಸ್ ಅನ್ನು ನಾವು ಮಾಡ್ತೇವೆ. ಏನು ಈವೆಂಟುಗಳಿದ್ರು ಕೂಡ ನಾವು ಖಂಡಿತವಾಗಿ ಮಾಡ್ತೇವೆ. ಅದರ ಜೊತೆಗೆ ಏನಾದರೂ ಬ್ರಹ್ಮಕಲಶಾಭಿಷೇಕ, ಪೂಜೆಗಳು, ಜಾತ್ರೆಗಳು ಅಂಥ ಸಂದರ್ಭದಲ್ಲಿ ಕೂಡ 1 hour 2 hour ಕಾರ್ಯಕ್ರಮಗಳು ಬೇಕಾದರೂ ಸೆಮಿ ಕ್ಲಾಸಿಕಲ್ ಮತ್ತು ಕ್ಲಾಸಿಕಲ್ ಜಾನಪದವನ್ನು ಮಿಕ್ಸ್ ಮಾಡಿ ಅಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ಖಂಡಿತವಾಗಿ ಕೊರಿಯೋಗ್ರಫಿ ಮಾಡಿ ನಿಮಗೆ ಕೊಡ್ತೇವೆ. ಇದೀಗ ನಮ್ಮ ವಿದ್ಯಾರ್ಥಿಗಳು ಅವರ ಜೊತೆಗೆ ನಮ್ಮ ಕೊರಿಯೋಗ್ರಾಫರ್ಸ್ ಕೂಡ ಡಾನ್ಸ್ ಮಾಡ್ತಾರೆ. ವಿಜಯ್ ಕಲ್ಲೇಗ, ಸುನೀಲ್ ಪುತ್ತೂರು ಮತ್ತು ಪ್ರಶಾಂತ್ ಪುತ್ತೂರು, ಇವರು 3 ಕೊರಿಯೋಗ್ರಾಫರ್ಸ್ ಕೂಡ ಈಗ ನಿಮ್ಮ ಸ್ಟೂಡೆಂಟ್ ಜೊತೆ ಡಾನ್ಸ್ ಮಾಡ್ತಾರೆ. ಅವರಿಗಾಗಿ ನೀವು ಜೋರಾಗಿ ಚಪ್ಪಾಳೆ. ನಮ್ಮ 3 ಕೊರಿಯೋಗ್ರಾಫರ್ ಜೊತೆ ಅವರ ಸ್ಟೂಡೆಂಟ್ಸ್ಗಳು ಕೂಡ ಈಗ ಡಾನ್ಸ್ ಮಾಡ್ತಾರೆ. ಎನರ್ಜಿ ಅದಾದ ನಂತರ
ಮೇನ್ ಅಟ್ರಾಕ್ಷನ್ ಲಕಡಿಪ್ ಡ್ರಾ ಕೂಡ ಇದೆ. ಲಕಡಿಪ್ಪಲ್ಲಿ ಯಾರಿಗೆ ಬಹುಮಾನ ಬರ್ತದೆ ಗೊತ್ತಿಲ್ಲ, ಇನ್ನು ಕೆಲವೊಂದು ಎರಡು ಡ್ಯಾನ್ಸ್ ಮಾತ್ರ ಇದೆ. ಲಕಡಿಪ್ ಡ್ರಾ ಆಗಿ ಮತ್ತೆ ನಿಮ್ಮಲ್ಲಿ ಯಾರಿಗಾದ್ರೂ ಡ್ಯಾನ್ಸ್ ಮಾಡ್ಲಿಕ್ಕೆ ಇದ್ರು ಕೂಡ ಮಾಡಬಹುದು, ತೊಂದರೆ ಏನಿಲ್ಲ. ಆಮೇಲೆ ಪ್ಯಾರೆಂಟ್ಸ್ಗಳಿಗೆ, ಹೌಸ್ ವೈಫ್ಗಳಿಗೆ ಏನಾದರೂ ಡ್ಯಾನ್ಸ್ ಕಲಿಬೇಕು ಅಂತ ಆಸಕ್ತಿ ಇದ್ರೆ ಖಂಡಿತವಾಗಿ ನಮಗೆ ಅಪ್ರೋಚ್ ಮಾಡಬಹುದು. ಮಹಿಳೆಯರಿಗೋಸ್ಕರ ನಾವು ಸ್ಪೆಷಲ್ ಕ್ಲಾಸನ್ನು ಡ್ಯಾನ್ಸ್ ಕಲಿಯಲಿಗೋಸ್ಕರ ಇಡಬಹುದು. ಯಾಕಂದ್ರೆ ಅದು ಕೂಡ ಒಂದು ಎಕ್ಸಸೈಸ್ ಆದ ಕಾರಣ ಅದನ್ನು ಕೂಡ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಸ್ಪೆಷಲ್ ಫಾರ್ ದ ವಿಮೆನ್, ಬೇರೆ ಯಾರು ಬರೋದಿಲ್ಲ. ವಿಮೆನ್ಗೆ ಬೇಕಾದರೆ ವಿಮೆನ್ ಕೊರಿಯೋಗ್ರಾಫರ್ಸ್ ಜೊತೆ ನಾವು ಡ್ಯಾನ್ಸ್ ಮಾಡಲಿಕ್ಕೆ ರೆಡಿ ಇದ್ದೇವೆ. ಅದೆಲ್ಲ ನೆಕ್ಸ್ಟ್ ಮಾಡ್ತೇವೆ. ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಕೊಡ್ಲಿಕ್ಕಿದ್ದೇವೆ. ಲಕಡಿ ಡ್ರಾ ಇದೆ. ಇನ್ನೊಂದು 10 ನಿಮಿಷದಲ್ಲಿ ನಾವು ಕಾರ್ಯಕ್ರಮವನ್ನು ಮುಗಿಸಲೇ ಇದ್ದೇವೆ. 10 ನಿಮಿಷ ನಮ್ಮ ಜೊತೆ ಎಲ್ಲರೂ ಸಹಕರಿಸಿದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳ್ತಾ, ಇದೀಗ ನಮ್ಮ ಕೊರಿಯೋಗ್ರಾಫರ್ಸ್ ಮತ್ತೆ ಅವರ ಸ್ಟೂಡೆಂಟ್ಸ್ ನಿಮ್ಮ ಮುಂದೆ. అబ్బాయి మనసునే అమ్మాయి లాగేసి తలగడలా నొక్కేస్తే ఏమైతాది? మస్తు మాస్ వస్తాది, బెస్ట్ ఊపు వస్తాది. హోయ్ 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 రాయే రాయే నా రాకాసే నువ్వే పైనేసి అట్టా దోపేస్తే ఆపులేసి పోదే పోదే పప్ప ఆపులేసి పోదే పోదే పప్ప రారో రారో నా శివ కాశీ అగ్గి రాజేసి సిగ్గు పేసేస్తే ఆపులేసి పోదే పోదే పప్ప ఆపులేసి పోదే పోదే పప్ప చెట్టు మీద మ్యాంగోలా ఏమంత కట్ట ఉన్నారా కాకులాంటి పిల్లాడే ఎంత కాకున్నాడే మ్యాంగో పడితే ఆపులేసి పోతే కన్నే కొట్టాబట్టే ఆపులేసి పోతే పుడిచే కట్టాబట్టే ఆపులేసి పోతే అయ్యే పట్టాబట్టే తాపు తాపు తాపులేసి పోతేరా ఇంతలోన కాపీలా పులిస్తున్నావే పట్టిల్లాగేస్తున్నావే పిల్ల పొంగే పొంగే పూరిలా నువ్వేమో తమ్ముళ్ళా అల్లుళ్ళా చూస్తున్నావే బట్టి గుద్దేస్తున్నావే పెళ్ళని లోగిల్లా రాయే రాయే నారా కాసి అట్ట నవ్వేసి గుండె తమ్మువేస్తే రారో రారో ముసిటికేసి కట్టు మడపేసి కనరగరేస్తే ఆపులేసి పోతే కోని కట్టబట్టే ఆపులేసి పోతే కోనే కట్టబట్టే ఆపులేసి పోతే నీలే కొట్టబట్టే తాపు తాపు తాపులేసి పోతేరా கண்மணியே கண்ணொடியே கைய ಹಿಡಿಯ கண்யமணியே ಗೆದ್ದ ಕುಸ್ತಿಯ ಗೆದ್ದ ಎದುರಿಲ್ಲ ಪೈಲ್ವಾನಿಗೆ ಎದ್ದ ಮಣ್ಣಲ್ಲಿ ಎದುರಾದ ಬಿರುಗಾಳಿಗೆ ನಾಯಕ ಈ ಬಜರಂಗಿ ರಂಗಿ ಕಣ್ಣಲ್ಲಿ ಕಣ್ಣು ಇಡಲೇ ಬೇಡ ಕವ್ವಾಟ ನೋಡೋನಿಗೆ ಜಗ್ಗೋ ಕುಗ್ಗೋ ಆಳೆ ಎಲ್ಲ ಬಚಾಗೋದರು ನಾಡಿಗೆ ತೋಳಿದ ಕಣ ಇಲ್ಲ ಈ ನಿಂತೆಗೆ Bye.
ಕುಟುಂಬ. ಜೋರಾಗಿ ಒಂದು ಚಪ್ಪಾಳೆ ಕೊಡಿ. ಸೊ ಕಳೆದ 1.5 ವರ್ಷಗಳಿಂದ ನಾವು ಜೊತೆಯಾಗಿ ಇದ್ದೇವೆ. ಏನಿದ್ರು ಕೂಡ ಜೊತೆ ನೃತ್ಯ ಮಾಡ್ತೇವೆ, ಜೊತೆಗೆ ಕಷ್ಟ ಸುಖ ಇದ್ರು ಕೂಡ ಹಂಚಿಕೊಳ್ತೇವೆ. ಸೊ ಇದು ನಾವು ಪ್ರಾರ್ಥನೆ ಮಾಡಿದ್ರು ಕೂಡ ಇದರ ಸಂಪೂರ್ಣ ಜವಾಬ್ದಾರಿ ಮತ್ತೆ ಕೊರಿಯೋಗ್ರಾಫಿ ಜವಾಬ್ದಾರಿ ಅಂತ ತಗೊಂಡದ್ದು ನಮ್ಮ ವಿಜಯ್ ಕಲ್ಲೆಗ. ಇವರಿಗೊಂದು ಜೋರಾಗಿ ಚಪ್ಪಾಳೆ ಕೊಡಿ. ಅದೇ ರೀತಿ ಅವರ ಜೊತೆ ಅಸಿಸ್ಟೆಂಟ್ ಆಗಿ ಬಂದು ಬೇರೆ ಬೇರೆ ನೃತ್ಯದ ಕೊರಿಯೋಗ್ರಫಿ ಮಾಡಿದವರು ನಮ್ಮ ಸುನಿಲ್, ಇವರಿಗೂ ಕೂಡ ಒಂದು ಜೋರಾಗಿ ಚಪ್ಪಾಳೆ. ಅದೇ ರೀತಿ ಇನ್ನೊಬ್ರು ಕೊರಿಯೋಗ್ರಾಫರ್ ನಮ್ಮ ಪ್ರಶಾಂತ್ ಇಲ್ಲಿದ್ದಾರೆ, ಇವರಿಗೊಂದು ಜೋರಾಗಿ ಚಪ್ಪಾಳೆ. ಇವರು ಮೂವರು ಕೂಡ ಬೇರೆ ಬೇರೆ ಪ್ರೊಫೆಷನಲ್ಲಿ ಬ್ಯುಸಿ ಆಗಿರ್ತಾರೆ. ಆದರೂ ಕೂಡ ಕಳೆದ 1 ತಿಂಗಳಿಂದ ಈ ಜನ್ಯ ವಾರ್ಷಿಕೋತ್ಸವ ಏನ್ ಮಾಡ್ಬೇಕು ಅದಕ್ಕೋಸ್ಕರ ಬಹಳ ಕಷ್ಟಪಟ್ಟಿದ್ದಾರೆ. ಅದ್ರ ಬ್ಯಾನರ್ ಹಾಕಿದ್ದು ಆಗಿರ್ಬೋದು, ಇನ್ವಿಟೇಷನ್ ಕೊಡೋದಾಗಿರ್ಬೋದು, ರಿಹರ್ಸಲ್ ಮಾಡೋದಾಗಿರ್ಬೋದು, ಕಾಸ್ಟ್ಯೂಮ್ಸ್ ಅಂಗಡಿಗೆ ಹೋಗುದಾಗಿರ್ಬೋದು. ಸೊ ಎಲ್ಲವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸೊ ಆಕ್ಚುಲಿ ಇದು ನನ್ನ ಜವಾಬ್ದಾರಿ, ಬಟ್ ಅದನ್ನು ನಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಕಂಪ್ಲೀಟ್ ಆಗಿ ಅವರೇ ವಹಿಸಿದ್ದಾರೆ. ಇವತ್ತಿನ ಏನೇ ಕ್ರೆಡಿಟ್ ಹೋಗಿದ್ದು ಕೂಡ ಇವರಿಗೆ ಹೋಗಬೇಕು. ಮತ್ತೆ ನಮ್ಮ ಸ್ಟೂಡೆಂಟ್ಸ್ ಕಳೆದ 1.5 ವರ್ಷಗಳಿಂದ ನಮ್ಮ ಜೊತೆ ಇದ್ದು ಬಹಳ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ. ಈ ಸ್ಟೂಡೆಂಟ್ಸ್ಗಳಿಗೆ ಎಲ್ಲರಿಗೂ ಕೂಡ ಬಹಳ ಒಳ್ಳೆದಾದ ಭವಿಷ್ಯ ಇದೆ. ಇವರನ್ನು ಪ್ರೋತ್ಸಾಹಿಸಬೇಕಾದದ್ದು ನಿಮ್ಮೆಲ್ಲರ ಕರ್ತವ್ಯ. ಮತ್ತೊಮ್ಮೆ ನಿಮ್ಮ ಕರತಾಡೋಣ. ಅದೇ ರೀತಿ ನಮ್ಮ ಪ್ಯಾರೆಂಟ್ಸ್ ಅವರಿಗೆ ಬಹಳ ಎಂಕರೇಜ್ ಕೊಟ್ಟು ಎಷ್ಟು ಟೈಮ್ ಆದ್ರೂ ನಾವು ಯಾವಾಗ ಟೈಮ್ ಕರಿತಿದ್ರು ಕೂಡ ಬರ್ತಾ ಇದ್ರು, ಇಲ್ಲಿ ಡ್ರಾಪ್ ಮಾಡ್ತಾ ಇದ್ರು, ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಹಣಕಾಸಿನ ಸಹಾಯ ಮಾಡಬೇಕು ಅಂತಿದ್ರು, ತಾವೇ ಮುಂದೆ ನಿಂತು ಅದನ್ನು ಮಾಡಿದ್ದಾರೆ. ಅವರಿಗೆ ಕೂಡ ಪ್ರೋತ್ಸಾಹ ಕೊಟ್ಟ ಎಲ್ಲರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಒಂದು ಆತ್ಮೀಯ ಅಭಿನಂದನೆಗಳು. ಒಂದು ಗ್ರೂಪ್ ಫೋಟೋ. ಲಕಡಿಪಲ್ಲಿ ನಮಗೆ ಹೈಯೆಸ್ಟ್ ಸೇಲ್ ಮಾಡಿದ ಇಬ್ರು ಇದ್ದಾರೆ. ನಮ್ಮ ದಿಯಾ ಮತ್ತು ಸಂಜನಾ. ಅವರ ಅಮ್ಮಂದಿರು ಬನ್ನಿ, ಆ ಮಕ್ಕಳು ಬನ್ನಿ, ಪರವಾಗಿಲ್ಲ. ಅವರಿಗಿಬ್ಬರಿಗೂ ನಾವು ಬಹುಮಾನ ಕೊಡ್ತೇವೆ. ಅವರಿಬ್ರು ಕೂಡ 10 ಬುಕ್ ಅನ್ನು ಸೇಲ್ ಮಾಡಿದ್ದಾರೆ. ಕರೆಕ್ಟ್ ಅಲ್ಲ? 10 ಬುಕ್ ಸೇಲ್ ಮಾಡಿ ನಮಗೆ ಇಬ್ರು ಕೂಡ ಕೊಟ್ಟಿದ್ದಾರೆ. ಅವರ ಪ್ಯಾರೆಂಟ್ಸ್ಗಳು ಕೂಡ ನಮಗೆ ಬಹಳ ಎಂಕರೇಜ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ಪರವಾಗಿ ಅವರಿಗೊಂದು ಜೋರಾಗಿ ಚಪ್ಪಾಳೆ ಕೊಡಿ. ಅವರಿಗಿಬ್ಬರಿಗೂ ಕೂಡ ನಾವೊಂದು ಚಿಕ್ಕ ಬಹುಮಾನ, ಅದು ಕೂಡ ಹರ್ಬಲ್ ಪ್ರಾಡಕ್ಟ್ ಬ್ಯಾಗ್ ಕೂಡ ಕೊಡ್ತಾ ಇದ್ದಾರೆ, ಬಟ್ಟೆ ಚೀಲ. ನೆಕ್ಸ್ಟ್ ಇದೇ ಬರ್ತದೆ, ಅದನ್ನು ಕೂಡ ಬಹುಮಾನವಾಗಿ ಕೊಡ್ತಾ ಇದ್ದಾರೆ. ತಗೊಳ್ಳಿ. ಧನ್ಯವಾದಗಳು ನಿಮಗೆ ಇಬ್ಬರಿಗೂ ಕೂಡ. ಕಂಗ್ರಾಚುಲೇಷನ್. ಲಕಡಿ ಡ್ರಾ ಯಾರು ಮಾಡೋದು? ನಾನು ಮಾಡಿದ್ರೆ ನನಗೆ ಬೈತೀರಿ ನೀವು ಅಲ್ವಾ? ಒಂದು ಸಣ್ಣ ಮಗು ಯಾರು ಬರಲಿ ನೋಡ. ಬಾ, ಒಂದು ಚೀಟ್ ತೆಗಿ, ಕೆಳಗಿಂದ ತೆಗಿ, ಒಂದು ಚೀಟಿ ತೆಗಿ, ಒಂದು ಚೀಟಿ ತೆಗಿ, ಒಂದು ಚೀಟಿ ತೆಗಿ, ಕೆಳಗಿಂದ ತೆಗಿ, ಹೀಗೆ ತೆಗಿ, ಒಂದು ಚೀಟಿ ತೆಗಿ, ಒಂದು ತೆಗಿ, ಒಂದು ತೆಗಿ, ಒಂದು ತೆಗೆದುಕೊಡು, ಒಂದು ಕೊಡು, ಒಂದು ಓಕೆ. ನೀನೊಂದು ತೆಗೆದುಕೊಡು. ಇದು ಫಸ್ಟ್ ಒಂದು ತೆಗೆದುಕೊಡು, ಒಂದು ತೆಗೆದುಕೊಡಮ್ಮ, ಒಂದು ತೆಗೆದುಕೊಡು, ಹಾಕು. ಓಕೆ, ಇದು ಫಸ್ಟ್ ಪ್ರೈಸ್. ನಂಬರ್ 0321 0321 ಕೆಳಗಿಂದ ತೆಗಿ. ಸೆಕೆಂಡ್ 1183 1183. ಇದರಲ್ಲಿ ಮೊಬೈಲ್ ನಂಬರ್ ಇದೆ 9544924890. ಯಾರ್ದಂತ ಗೊತ್ತಿಲ್ಲ. ಸೆಕೆಂಡ್ ಪ್ರೈಸ್ 1183 11 ಮಾಡಿ ತೆಗಿ. ನೆಕ್ಸ್ಟ್ ಮಾಡು, ಕೆಳಗಿಂದ ತೆಗಿ. ಥರ್ಡ್ ಪ್ರೈಸ್
2276 2276 UKV ಅಂತ ಇದೆ. ಅವರೊಂದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅದು ಮುಗಿದ ನಂತರ ನಾವೆಲ್ಲರ ಒಟ್ಟಿಗೆ ಹೋಗುವ. ಈಗ ಜಿಷ್ಮಿತಾ ನಿಮ್ಮ ಮುಂದೆ. ಪ್ರತಿಯೊಬ್ಬರಿಗೂ ಕೂಡ ನಾವು ನಮ್ಮ ಹೃದಯಾಂತರಾಳದಿಂದ ನಿಮಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಅದು ಪ್ರತಿಯೊಬ್ಬರು ನಾನು ಮೆನ್ಷನ್ ಮಾಡೋದಿಲ್ಲ, ಎಲ್ಲರೂ ಕೂಡ ಇದಕ್ಕೆ ಸಹಕರಿಸಿದ್ದೀರಿ. ಮಕ್ಕಳಿಂದ ಹಿಡಿದು ಪೋಷಕರವರೆಗೆ ಎಲ್ಲರೂ ಕೂಡ ಬಹಳ ದೂರದಿಂದ ಬಂದಿರಿ. ನಮಗೆ ಈ 1 ವರ್ಷಕ್ಕೆ ಶುಭಕಾಮನೆಗಳನ್ನು ಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ಕೂಡ ದೇವರ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾವು ಕೇಳಿಕೊಳ್ಳುತ್ತೇವೆ. 2 ನಿಮಿಷ ಎಲ್ಲರೂ ಸಹಕರಿಸಿ. ಕೊನೆಯ ನೃತ್ಯ ಜಿಷ್ಮಿತಾ ಮತ್ತು ನಿಖಿತಾ. श्रीआञ्जनेयं प्रसन्नाञ्जनेयं श्रीरामदूतं महाकायवीर्यं नडयविनडयनि विचरुडनि धर्मा नंदन तेज प्रताप महाजगवंदन रामदूत अतुलित बलधाम अंजलि पुत्र पवन सुत नाम निकट नहीं आवे महावीर जब नाम हनुमान पुरावे भयवानी गुबा जय शिव रूपने भजरंगी जय भवतारक भजरंगी नर नर वो राम ಎಂದೋನೆ ನಿಜ ಗುಣವಾ ತೋರುಬಾ ನಿನದೇ ಶಕ್ತಿ ತಿಳಿದಿಲ್ಲ ನಿನಗೆ ಘನವಾಗಿ ಸಿಕ್ಕಿದೆ ಕಡಲಾಚೆಗೆ ತಲೆ ಮಾರುಗಳ ತಲೆ ಹೋಗುತ್ತಿದೆ ರಣರಾವಣ बजरंगी जय 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 बजरंगी जय 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 बजरंगी जय जय पवन सुता नोडुबा जय जगपालक भजरंगी जय भक्त श्रेष्ठ भजरंगी कण कणवु निन्न ओंकार पाप संहार ಮಾಡುಬಾ ರಘುರಾಮನೆಯೋ ಅಭಿಮಾನ ಶಿಖರ ದುನಿಯಾವಿರುವೆ ಜನುಮಾತರ ಜಡುಕು ಎನ್ನುವ ಲಂಕಾದಹನ ಮಾಡೋ ಗುರುವೇ पर सूर्य राज के जय 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 श्रीआञ्जनेयं प्रसन्नाञ्जनेयं श्रीरामदूतं महाकायवीरं श्रीआञ्जनेय
ಇಲ್ಲಿಗೆ ನಮ್ಮ ಈ ಕಾರ್ಯಕ್ರಮ ಮುಕ್ತಾಯವಾಯಿತು. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು.